ವೀಕ್ಷಕರ ನಮಸ್ತೆ. ಇವತ್ತಿನ ಪ್ರೈಮ್ ಡಿಬೇಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸದ್ಯ ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ಮಾಡ್ತಾ ಇರುವಂತಹ ವಿಚಾರ, ಸದ್ಯ ಕರಾವಳಿ ಭಾಗ ಈ ವಿಚಾರದ ಬಗ್ಗೆ ಚರ್ಚೆ ಮಾಡ್ತಾ ಇದೆ. ನಾಳಿನ ದಿನ ಶ್ರೀಕೃಷ್ಣ ಜನ್ಮಾಷ್ಟಮಿ, ಹಾಗಾಗಿ ಬಹಳಷ್ಟು ಸಂಭ್ರಮ ಸಡಗರ ಮನೆ ಮಾಡಿದೆ ಕರಾವಳಿ ತುಳುನಾಡ ಜನರು, ಜೊತೆಗೆ ನಾಡಿನ ಜನರ ಮನೆಗಳಲ್ಲಿ. ಇವೆಲ್ಲದರ ಜೊತೆಗೆ ಕರಾವಳಿ ಜನರಿಗೆ, ತುಳುನಾಡಿನ ಜನರಿಗೆ ಸ್ವಲ್ಪ ಕನ್ಫ್ಯೂಷನ್, ಗೊಂದಲ, ಭಯ, ಆತಂಕ ಕೂಡ ಸೃಷ್ಟಿಯಾಗಿದೆ. ಕಾರಣ ಏನಿಲ್ಲ, ಪ್ರತಿ ವರ್ಷವೂ ಕೂಡ ಅತ್ಯಂತ ಸಂಭ್ರಮ ಸಡಗರದಿಂದ ನಾವು ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನ, ಜೊತೆಗೆ ಹಲವು ಕಡೆಗಳಲ್ಲಿ ಮೊಸರು ಕುಡಿಕೆ ಉತ್ಸವವನ್ನ ಅತ್ಯಂತ ವಿಜೃಂಭಣೆಯಿಂದ ಸಂಭ್ರಮ ಸಡಗರದಿಂದ ನಾವು ಆಯೋಜನೆ ಮಾಡ್ತೀವಿ. ಅದು ನಮ್ಮ ಅತ್ತಾವರದಿಂದ ಹಿಡಿದು ಕದ್ರಿ, ಜೊತೆಗೆ ಕೊಟ್ಟಾರದ ಬಳಿ, ಅದೇ ರೀತಿ ತೊಕ್ಕೊಟ್ಟು ಬಳಿ ಅತ್ಯಂತ ಸಂಭ್ರಮ ಸಡಗರದಿಂದ ಮೊಸರು ಕುಡಿಕೆ ಉತ್ಸವವನ್ನು ನಾವು ಪ್ರತಿ ಬಾರಿ ಕೂಡ ಸಂಭ್ರಮಿಸ್ತೀವಿ. ಅಲ್ಲಿ ಟ್ಯಾಬ್ಲುಗಳು ಬರುತ್ತೆ, ಸುಡುಮದ್ದು ಪ್ರದರ್ಶನ ಆಗುತ್ತೆ, ಜೊತೆಗೆ ಅನೇಕ ಯುವಕರು ಸೇರ್ತಾರೆ, ಸ್ವಯಂ ಸೇವಕರು ಸೇರಿಕೊಂಡು ಮಡಕಿಯನ್ನು ಹೊಡೆಯುವಂತಹ ಒಂದು ಸಂದರ್ಭ. ಇದೆಲ್ಲವೂ ಕೂಡ ನಮ್ಮ ಒಂದು ಸಂಸ್ಕೃತಿ, ಆಚಾರ, ವಿಚಾರಗಳಲ್ಲಿ ಹಾಸು ಹೊಕ್ಕಾಗಿರುವಂತಹ ವಿಚಾರ. ಈ ವಿಚಾರವನ್ನು ಯಾಕೆ ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮದಲ್ಲಿ ನಾವು ಚರ್ಚೆಯಾಗಿ ತೆಗೆದುಕೊಂಡಿದ್ದೀವಿ ಅಂತ ಬಂದಾಗ ಈ ವಿಚಾರ ಚರ್ಚೆ ಆಗ್ತಾ ಇದೆ. ಕಾರಣ ಯಾಕೆ ಅಂತ ಬಂದಾಗ, ಇಷ್ಟು ವರ್ಷಗಳು ಇಂತಹ ಮಾರ್ಗಸೂಚಿಗಳು ಇರಲಿಲ್ಲ. ಆದರೆ ಈ ವರ್ಷ ಸರ್ಕಾರದಿಂದ ನಮ್ಮ ಮಂಗಳೂರಿನ ಪೊಲೀಸ್ ಕಮಿಷನರ್ ಆಗಿದ್ದಂತಹ ಕುಲ್ದೀಪ್ ಕುಮಾರ್ ಜೈನ್ ಅವರು ಪ್ರಕಟಣೆಯನ್ನು ಹೊರಡಿಸ್ತಾರೆ. ಈ ಬಾರಿಯ ಶ್ರೀಕೃಷ್ಣ ಜನ್ಮಾಷ್ಟಮಿ ಜೊತೆಗೆ ಮೊಸರು ಕುಡಿಕೆ ಉತ್ಸವದಲ್ಲಿ ಮೇಜರ್ ಆಗಿರುವಂತಹ ಸರ್ಜರಿಯನ್ನ ಸರ್ಕಾರ ಮಾಡಲಿಕ್ಕೆ ಹೊರಟಿದೆ. ಆ ಸರ್ಜರಿ ಏನಿದೆ ಬಹಳಷ್ಟು ಚರ್ಚೆಗೆ ಕಾರಣವಾಗ್ತಾ ಇದೆ. ಮಾರ್ಗಸೂಚಿಗಳನ್ನ ಮಂಗಳೂರು ಪೊಲೀಸರು ಬಿಡುಗಡೆಯನ್ನ ಮಾಡಿದ್ದಾರೆ. ಇದನ್ನ ಈ ಬಾರಿ ಮೊಸರು ಕುಡಿಕೆ ಉತ್ಸವವನ್ನ ಆಯೋಜಿಸ್ತಾ ಇರುವಂತಹ ಸಂಘಟಕರು ತಿಳಿದುಕೊಳ್ಳಬೇಕಾಗಿದೆ. ಅಟ್ ದ ಸೇಮ್ ಟೈಮ್ ಮೊಸರು ಕುಡಿಕೆ ಉತ್ಸವಕ್ಕೆ ಹೋಗುವಂತಹ ಭಕ್ತಾದಿಗಳು ಕೂಡ, ಜನಸಾಮಾನ್ಯರು ಕೂಡ ಇದನ್ನ ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಹಾಗಾದ್ರೆ ಯಾವ ರೀತಿಯ ಕಂಡೀಷನ್ಸ್ ಗಳನ್ನ ನಮ್ಮ ಪೊಲೀಸ್ ಇಲಾಖೆ ಕೊಟ್ಟಿದೆ ಈ ಬಾರಿಯ ಮೊಸರು ಕುಡಿಕೆ ಉತ್ಸವಕ್ಕೆ ಅನ್ನುವಂಥದ್ದೇ ವಿಚಾರ ಆಗ್ತಾ ಇರುವಂಥದ್ದು. ಹಾಗಾಗಿ ಈ ಬಾರಿ 10 ಗಂಟೆಯ ನಂತರ ಧ್ವನಿವರ್ಧಕಗಳನ್ನು ಬಳಸಲಾಗ್ತಾ ಇಲ್ಲ. ಜೊತೆಗೆ ಮೆರವಣಿಗೆಯಲ್ಲಿ ಡಿಜೆಗಳಿಗೆ ಅವಕಾಶಗಳಿಲ್ಲ. ಅಟ್ ದ ಸೇಮ್ ಟೈಮ್ ಈ ಹಿಂದೆ ನಾವುಗಳು ಮೊಸರು ಕುಡಿಕೆ ಸಂದರ್ಭಗಳಲ್ಲಿ ಸ್ವಯಂ ಸೇವಕರು ಮಡಿಕೆಯನ್ನು ಒಡೆಯುವಾಗ ನೀರನ್ನ ಹಾಕಿ ಸಂಭ್ರಮಿಸ್ತಾ ಇದ್ವಿ ಅಥವಾ ನೀರನ್ನ ಹಾಕ್ತಾ ಇದ್ವಿ. ಇಂತಹ ಯಾವುದೇ ಕ್ರೀಡೆಗಳು ಮಾಡಲಿಕ್ಕೆ ಇಲ್ಲ ಅನ್ನುವಂತಹ ವಿಚಾರ. ಜೊತೆಗೆ 14 ಅಡಿ ಎತ್ತರಕ್ಕೆ ಮಾತ್ರವೇ ಮಡಕೆಯನ್ನ ಕಟ್ಟಬೇಕು ಅನ್ನುವಂತಹ ವಿಚಾರ. ಇಂತಹ ಹಲವಾರು ಮಾರ್ಗಸೂಚಿಗಳನ್ನ ಈಗಾಗಲೇ ಸರ್ಕಾರ ರಿಲೀಸ್ ಮಾಡಿದೆ. ಅಷ್ಟಕ್ಕೂ ಕೂಡ ಏನಾಗಿದೆ, ಏನು ಈ ಕಂಡೀಷನ್ಸ್, ಡಿಟೇಲ್ ಆಗಿ ನಿಮ್ಮ ಜೊತೆ ನಾನು ಮಾತಾಡ್ತೀನಿ. ಅಷ್ಟು ಕೂಡ ಏನಾಗಿದೆ ಕಂಪ್ಲೀಟ್ ಡೀಟೇಲ್ಸ್ ಬರ್ತಾ ಇದೆ, ನೋಡ್ಕೊಂಡ್ ಬನ್ನಿ. ಮಂಗಳೂರಿನ ಶ್ರೀಕೃಷ್ಣ ಜನ್ಮಾಷ್ಟಮಿ ಮೊಸರು ಕುಡಿಕೆ ಉತ್ಸವಕ್ಕೆ ಮಾರ್ಗಸೂಚಿ. ಈ ಬಾರಿ ಮೊಸರು ಕುಡಿಕೆ ಉತ್ಸವದಲ್ಲಿ ಮೇಜರ್ ಸರ್ಜರಿಗೆ ಮುಂದಾದ ಸರ್ಕಾರ. ಶ್ರೀಕೃಷ್ಣ ಜನ್ಮಾಷ್ಟಮಿ ಮತ್ತು ಮೊಸರು ಕುಡಿಕೆ ಕಾರ್ಯಕ್ರಮ ಆಯೋಜನೆಗೆ ಸಂಬಂಧಪಟ್ಟಂತೆ ಮಂಗಳೂರು ಪೊಲೀಸರು ಮಾರ್ಗಸೂಚಿಯನ್ನ ಪ್ರಕಟಿಸಿದ್ದಾರೆ. ಇದು ಈಗ ಕರಾವಳಿಯಲ್ಲಿ ಚರ್ಚೆಗೆ ಕಾರಣವಾಗ್ತಾ ಇದೆ. 14 ಅಡಿ ಎತ್ತರ ಮಾತ್ರ ಮಡಿಕೆ ಕಟ್ಟಲು ಅನುಮತಿ, ಸ್ವಯಂ ಸೇವಕರ ಮೇಲೆ ನೀರು ಚೆಲ್ಲುವುದು ನಿಷೇಧ. ಮುಖ್ಯವಾಗಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಮತ್ತು ಮೊಸರು ಕುಡಿಕೆ ಕಾರ್ಯಕ್ರಮ ಆಯೋಜಿಸುವವರು ಕಡ್ಡಾಯವಾಗಿ ಪೊಲೀಸ್ ಇಲಾಖೆಯಿಂದ ಮುಂಚಿತವಾಗಿ ಅನುಮತಿಯನ್ನ ಪಡೆದುಕೊಳ್ಳಬೇಕು. ಮಡಿಕೆಗಳನ್ನು 14 ಅಡಿ ಎತ್ತರದವರೆಗೆ ಮಾತ್ರ ಕಟ್ಟಬೇಕು. ಮಡಿಕೆಗಳನ್ನು ಹೊರತುಪಡಿಸಿ ಬೇರೆ ಯಾವುದೇ ವಸ್ತುಗಳನ್ನು ಕಟ್ಟಬಾರದು. ಮಡಿಕೆಗಳನ್ನು ಕಟ್ಟುವಾಗ ಸಾರ್ವಜನಿಕ ವಾಹನ ಸಂಚಾರಕ್ಕೆ ಅಡ್ಡಿಯಾಗದಂತೆ ಸೂಕ್ತ ನಿಗಾ ವಹಿಸಬೇಕು. ಮಡಿಕೆ ಒಡೆಯುವ ಸ್ವಯಂ ಸೇವಕರ ಮೇಲೆ ತಂಪು ನೀರನ್ನ ಚೆಲ್ಲಬಾರದು. ಪೊಲೀಸ್ ಇಲಾಖೆಯಿಂದ ಅಂತಿಮಗೊಳಿಸಲಾದ ರೂಟ್ನಲ್ಲಿ ಮಾತ್ರ ಮೆರವಣಿಗೆ ಸಾಗಬೇಕು. ಮಡಿಕೆ ಕಟ್ಟುವಾಗ, ಸ್ತಬ್ಧ ಚಿತ್ರ ತಯಾರಿಸುವಾಗ ಸ್ಥಳದಲ್ಲಿ ಹಾದು ಹೋಗಿರುವಂತಹ ವಿದ್ಯುತ್ ತಂತಿಯ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕು. ಮೆರವಣಿಗೆ ಸಾಗುವ ರಸ್ತೆಗಳಲ್ಲಿ ಸಾಕಷ್ಟು ಬೆಳಕಿನ ವ್ಯವಸ್ಥೆ ಇರುವಂತೆ ನೋಡಿಕೊಳ್ಳಬೇಕು. ಮೆರವಣಿಗೆಯಲ್ಲಿ ಒಂದು ಸುಸಜ್ಜಿತ ಆಂಬ್ಯುಲೆನ್ಸ್ ವ್ಯವಸ್ಥೆಗೊಳಿಸಬೇಕು. ರಾತ್ರಿ 10 ಗಂಟೆಯ ನಂತರ ಧ್ವನಿವರ್ಧಕ, ಸುಡುಮದ್ದು, ಪಟಾಕಿ ಬ್ಯಾನ್, ಮೆರವಣಿಗೆ, ಡಿಜೆಗೂ ನಿರ್ಬಂಧ. ಸುಪ್ರೀಂ ಕೋರ್ಟ್ ಆದೇಶದಂತೆ ರಾತ್ರಿ 10 ಗಂಟೆಯವರೆಗೆ ಮಾತ್ರ ಧ್ವನಿವರ್ಧಕ ಬಳಸಬೇಕು. ಯಾವುದೇ ಕಾರಣಕ್ಕೂ ಮೆರವಣಿಗೆಯಲ್ಲಿ ಡಿಜೆಯನ್ನು ಬಳಸಬಾರದು. ಫಿಟ್ನೆಸ್ ಸರ್ಟಿಫಿಕೇಟ್, ಇನ್ಸೂರೆನ್ಸ್ ಸರ್ಟಿಫಿಕೇಟ್ ಇರುವ ವಾಹನಗಳಲ್ಲಿ ಮಾತ್ರ ಸ್ತಬ್ಧ ಚಿತ್ರವನ್ನು ಅಳವಡಿಸಬೇಕು. ಸ್ವಯಂ ಸೇವಕರನ್ನ ಗುಂಪುಗಳಾಗಿ ವಿಂಗಡಿಸಿ ಮೆರವಣಿಗೆ ಸಾಗುವ ಮಾರ್ಗದಲ್ಲಿ ನಿಯೋಜಿಸಿ ಮೆರವಣಿಗೆಯು ಸುಲಭವಾಗಿ ಸಾಗುವಂತೆ ಮಾಡಬೇಕು. ಯಾವುದೇ ಧರ್ಮ, ಸಮುದಾಯದ ಭಾವನೆಗಳಿಗೆ ಧಕ್ಕೆಯನ್ನುಂಟು ಮಾಡುವಂತಹ ಟ್ಯಾಬ್ಲೋ, ನೃತ್ಯ ರೂಪಕ ಇರಬಾರದು.
ಆಸ್ಪತ್ರೆಗಳ ಬಳಿ ಜನಸಂದಣಿಯ ಮಧ್ಯೆ ಸುಡುಮದ್ದು ಬಳಸಬಾರದು. ರಾತ್ರಿ 10 ಗಂಟೆಯ ಅನಂತರ ಸುಡುಮದ್ದು ಪಟಾಕಿಯನ್ನು ಬಳಸಲು ಅವಕಾಶವಿಲ್ಲ. ಫ್ಲೆಕ್ಸ್ ಬ್ಯಾನರ್ಗಳಲ್ಲಿ ಯಾವುದೇ ಪ್ರಚೋದನಾತ್ಮಕ ಬರಹಗಳು ಬರುವಂತಿಲ್ಲ. ಕಾರ್ಯಕ್ರಮಕ್ಕೆ ಸಂಬಂಧಿಸಿ ಸಾರ್ವಜನಿಕ ಸ್ಥಳಗಳಲ್ಲಿ ಫ್ಲೆಕ್ಸ್ ಮತ್ತು ಬ್ಯಾನರ್ಗಳನ್ನು ಅಳವಡಿಸುವ ಮೊದಲು ಸಂಬಂಧಪಟ್ಟ ಸ್ಥಳೀಯ ಪ್ರಾಧಿಕಾರದಿಂದ ಅನುಮತಿಯನ್ನು ಪಡೆಯುವುದು ಕಡ್ಡಾಯ. ಫ್ಲೆಕ್ಸ್ ಬ್ಯಾನರ್ಗಳಲ್ಲಿ ಯಾವುದೇ ಪ್ರಚೋದನಾತ್ಮಕ ಬರಹಗಳು, ಚಿತ್ರಗಳನ್ನು ಬಳಸಬಾರದು. ಎಲ್ಲ ಫ್ಲೆಕ್ಸ್ ಬ್ಯಾನರ್ ಮತ್ತು ಬಂಟಿಂಗ್ಸ್ಗಳನ್ನು ಕಾರ್ಯಕ್ರಮ ಮುಗಿದ ಕೂಡಲೇ ಸಂಘಟಕರೇ ಕಡ್ಡಾಯವಾಗಿ ತೆರವುಗೊಳಿಸಬೇಕು. ಕಾರ್ಯಕ್ರಮಕ್ಕೆ ಬರುವವರ ವಾಹನಗಳ ಪಾರ್ಕಿಂಗ್ ಸ್ಥಳ ಗುರುತಿಸಬೇಕು. ಮೆರವಣಿಗೆ ಹಾದು ಹೋಗುವ ರಸ್ತೆಯಲ್ಲಿ ವಾಹನಗಳ ನಿಲುಗಡೆಯಾಗದಂತೆ ಸ್ವಯಂ ಸೇವಕರನ್ನ ನಿಯೋಜಿಸಬೇಕು. ಸ್ಥಳೀಯ ಪರಿಸ್ಥಿತಿಗೆ ಅನುಗುಣವಾಗಿ ಬಂದೋಬಸ್ತ್ ಕರ್ತವ್ಯದಲ್ಲಿರುವಂತಹ ಪೊಲೀಸ್ ಅಧಿಕಾರಿಗಳ ಸೂಚನೆಗಳನ್ನು ಪಾಲಿಸಬೇಕು. ಪೊಲೀಸರೊಂದಿಗೆ ಸಂಘಟಕರು ಸಹಕರಿಸಬೇಕು. ಸ್ತಬ್ಧ ಚಿತ್ರಗಳಲ್ಲಿ ಕಾರ್ಯಕ್ರಮ ಸ್ಥಳಗಳಲ್ಲಿ ಧ್ವನಿವರ್ಧಕವನ್ನು ಅಳವಡಿಸುವ ಮೊದಲು ಪೊಲೀಸ್ ಇಲಾಖೆಯಿಂದ ಅನುಮತಿಯನ್ನು ಪಡೆಯುವುದು ಕಡ್ಡಾಯ. ಪೊಲೀಸ್ ಇಲಾಖೆ ನೀಡಿದ ಪರವಾನಗಿಯಲ್ಲಿ ನಿಗದಿಪಡಿಸಿದ ಸಮಯದವರೆಗೆ ಮಾತ್ರ ಧ್ವನಿವರ್ಧಕವನ್ನು ಬಳಸಬೇಕು. ಆಸ್ಪತ್ರೆ, ಶಿಕ್ಷಣ ಸಂಸ್ಥೆಗಳ ಬಳಿ ಧ್ವನಿವರ್ಧಕ ಅಳವಡಿಸಬಾರದು ಎಂದು ಪೊಲೀಸ್ ಆಯುಕ್ತ ಕುಲ್ದೀಪ್ ಕುಮಾರ್ ಆರ್ ಜೈನ್ ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಎಸ್, ಇದು ಈ ಬಾರಿಯ ಮೊಸರು ಕುಡಿಕೆ ವಿತ್ ಕಂಡೀಷನ್ ಸಪ್ಲೈ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಹಾಗಾದ್ರೆ ಈ ಬಾರಿಯ ಮೊಸರು ಕುಡಿಕೆ ಉತ್ಸವಕ್ಕೆ ಬಹಳಷ್ಟು ಮಾರ್ಗಸೂಚಿಗಳನ್ನ, ಗೈಡ್ಲೈನ್ಸ್ ಗಳನ್ನ ಸರ್ಕಾರ ಕೊಟ್ಟಿದೆ. ಹಾಗಾದ್ರೆ ಕಂಡೀಷನ್ಸ್ ಗಳ ಮೇಲೆ ನಾವುಗಳು ಮೊಸರು ಕುಡಿಕೆಯನ್ನ ಈ ಬಾರಿ ಮಾಡಬೇಕಂತ ಹೇಳಿದಾಗ ಎಸ್, ಎಕ್ಸಾಕ್ಟ್ಲಿ ಮಾಡಬೇಕಾಗುತ್ತೆ ಅನ್ನುವಂತಹ ವಿಚಾರ. ಆ ದೃಷ್ಟಿಯಲ್ಲಿ ನೋಡಿದಾಗ ನಮ್ಮ ಆಚರಣೆಗಳಲ್ಲೂ ಕೂಡ ಪ್ರಶ್ನೆ ಮಾಡುವಂತಹ ವಿಚಾರ ಬಂದಿದೆ ಅಲ್ಲಿ ನೋಡೋಣ ಒಂದು ವಿಚಾರಗಳಲ್ಲಿ. ಯಾಕಂದ್ರೆ ಹೇಳಿದಾಗ ಈ ಹಿಂದೆ ನೀರುಗಳನ್ನ ಬಳಕೆ ಮಾಡಲಾಗ್ತಾ ಇತ್ತು, ತಂಪು ಪಾನೀಯಗಳನ್ನ ಆಗ್ತಾ ಇತ್ತು, ಆದ್ರೆ ಈ ಬಾರಿ ಇಲ್ಲ ಅನ್ನುವಂಥದ್ದು. ಅದೇನೇ ಇರಲಿ, ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಮತ್ತಷ್ಟು ಇನ್ ಡಿಟೇಲ್ ಆಗಿ ನಾನು ಈ ಮಾರ್ಗಸೂಚಿಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಹೋಗ್ತಾ ಇರ್ತೀನಿ. ಅಟ್ ದ ಸೇಮ್ ಟೈಮ್ ಈ ಒಂದು ವಿಚಾರದ ಬಗ್ಗೆ ಸಂಘಟಕರ ಗಮನಕ್ಕೂ ಬಂದಿದೆ. ಜೊತೆಗೆ ಸಂಘಟಕರು ಏನು ಹೇಳ್ತಾರೆ, ಅಟ್ ದ ಸೇಮ್ ಟೈಮ್ ಇದನ್ನ ನಮ್ಮ ಜನರ ಮುಂದೆ ಕೂಡ ಇಡುವಂಥದ್ದು ನಮ್ಮ ಕರ್ತವ್ಯ. ಹಾಗಾಗಿ ಜನರು ಕೂಡ ಇದಕ್ಕೆ ಸ್ಪಂದನೆ ಮಾಡಲೇಬೇಕಾಗುತ್ತೆ. ಜನರಿಗೆ ಬಹಳಷ್ಟು ವಿಚಾರಗಳಲ್ಲಿ ಗೊತ್ತಿಲ್ಲದೆ ಇರಬಹುದು ಏನೆಲ್ಲ ಆಗಿದೆ ಅನ್ನುವಂಥದ್ದು. ಹೀಗಾಗಿ ಹೊಸ ಮಾರ್ಗಸೂಚಿಗಳ ಬಗ್ಗೆ ಜನರು ಏನು ಹೇಳ್ತಾರೆ, ನಮ್ಮ ತುಳುನಾಡಿನ ಜನರ, ಮಂಗಳೂರಿನ ಜನತೆಯ ಅಭಿಪ್ರಾಯವೇನು ಈ ಒಂದು ಬದಲಾವಣೆಯ ಮೇಲೆ, ಈ ಒಂದು ಹೊಸ ಕಂಡೀಷನ್ ಸಪ್ಲೈಯ ಮೇಲೆ ಅವರುಗಳು ಏನು ಹೇಳ್ತಾರೆ, ಇದನ್ನ ಪೂರಕವಾಗಿದೆ ಅಥವಾ ಇದನ್ನ ನಕಾರಾತ್ಮಕವಾಗಿದೆ ಅನ್ನುವಂತ ಹೇಳ್ತಾರ. ಅದೆಲ್ಲವೂ ಕೂಡ ತಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಬಿಟ್ಟಿರುವಂತಹ ವಿಚಾರ. ನಮ್ಮ ಜೊತೆ ಅತಿಥಿಗಳು ಜಾಯಿನ್ ಆಗಿದ್ದಾರೆ. ಆತ್ಮೀಯ ಸ್ವಾಗತವನ್ನ ಮಾಡ್ತಾ ಇದ್ದೇನೆ. ಮೊದಲಾಗಿ, ಬರೋಬ್ಬರಿ ಶತಮಾನಗಳು ಕಳೆದು ಇದೀಗ 114ನೇ ಶ್ರೀಕೃಷ್ಣ ಜನ್ಮಾಷ್ಟಮಿ ಮೊಸರು ಕುಡಿಕೆ ಉತ್ಸವವನ್ನ ಸಂಭ್ರಮಿಸ್ತಾ ಇರುವಂತಹ ಅತ್ತಾವರ ಮೊಸರು ಕುಡಿಕೆ ಉತ್ಸವದ ಪ್ರಧಾನ ಕಾರ್ಯದರ್ಶಿ ಶರತ್ ಅತ್ತಾವ್ ಅವರಿದ್ದಾರೆ. ಆತ್ಮೀಯ ಸ್ವಾಗತ ಶರತ್ ಅತ್ತಾವ್ ಅವರಿಗೆ. ನಮಸ್ತೆ ಸರ್. ಅದೇ ರೀತಿ ನಮ್ಮ ಜೊತೆ ಇನ್ನೊಂದು ಕಡೆ 63ನೇ ವರ್ಷದ ಸಂಭ್ರಮದಲ್ಲಿರುವಂತಹ ತೊಕ್ಕೊಟ್ಟು, ಬಹಳ ವಿಜೃಂಭಣೆಯಿಂದ ನಡೀತಾ ಇರುವಂತಹ ತೊಕ್ಕೊಟ್ಟು ಮೊಸರು ಕುಡಿಕೆ ಉತ್ಸವ, ಇಲ್ಲಿಯ ವೀರ ಮಾರುತಿ ವ್ಯಾಯಾಮ ಶಾಲೆಯ ರಮೇಶ್ ಮೆಂಡನ್ ಅವರಿದ್ದಾರೆ. ಆತ್ಮೀಯವಾದಂತ ಸ್ವಾಗತ ರಮೇಶ್ ಮೆಂಡನ್ ಅವರಿಗೆ. ನಮಸ್ತೆ ಸರ್. ಅದೇ ರೀತಿ ನಮ್ಮ ಜೊತೆ ಮತ್ತಷ್ಟು ಸಂಭ್ರಮ ಸಡಗರ ವಿಜೃಂಭಣೆಯಿಂದ ಕದ್ರಿಯಲ್ಲಿ ನಡೀತಾ ಇರುವಂತಹ ಮೊಸರು ಕುಡಿಕೆ ಉತ್ಸವ, ಈ ಬಾರಿ 54ನೇ ವರ್ಷದ ಸಂಭ್ರಮ. ಈ ಒಂದು ಕದ್ರಿ ಮೊಸರು ಕುಡಿಕೆ ಉತ್ಸವದಿಂದ ಸುಧಾಕರ್ ಪೇಜರ್ ಅವರು ನಮ್ಮ ಜೊತೆ ಇದ್ದಾರೆ. ಆತ್ಮೀಯವಾಗಿರಂತ ಸ್ವಾಗತವನ್ನ ಮಾಡ್ತಾ ಇದ್ದಾರೆ. ಆತ್ಮೀಯವಾಗಿರಂತ ಸ್ವಾಗತ ಸರ್. ನಮಸ್ತೆ ಸರ್. ಅದೇ ರೀತಿ ನಮ್ಮ ಜೊತೆ ಸ್ವಲ್ಪ ಹೊತ್ತಲ್ಲೇ ಹಿಂದೂ ಮುಖಂಡರು ಕುಮಾರ್ ಮಾಲೇಮಾರ್ ಅವರು ಕೂಡ ಜಾಯಿನ್ ಆಗ್ಲಿಕ್ಕಿದ್ದಾರೆ. ಏನ್ ಹೇಳ್ತಾರೆ ಈ ಒಂದು ಬದಲಾವಣೆಯ ಬಗ್ಗೆ, ಏನ್ ಹೇಳ್ತಾರೆ ಈ ಒಂದು ಹೊಸ ಮಾರ್ಗಸೂಚಿಗಳ ಬಗ್ಗೆ ಅನ್ನುವಂತಹ ವಿಚಾರಗಳು ಬರುತ್ತೆ. ತಾವುಗಳು ಏನ್ ಹೇಳ್ತೀರಾ ಅನ್ನುವಂತಹ ವಿಚಾರ. ಒಂದ್ ಕಡೆ ಒಂದ್ಸಗೆ ಈ ಪಾಯಿಂಟ್ ಗಳನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ರಾತ್ರಿ 10 ಗಂಟೆಯ ನಂತರ ಧ್ವನಿವರ್ಧಕಗಳು ಬಳಸುವಂತಿಲ್ಲ. ಈಗಾಗಲೇ ಸುಪ್ರೀಂ ಕೋರ್ಟ್ ಹೇಳಿದೆ, ತಮಗೆ ಗೊತ್ತಿರಬಹುದು ಧ್ವನಿವರ್ಧಕಗಳ ವಿಚಾರವಾಗಿ. ಅಟ್ ದ ಸೇಮ್ ಟೈಮ್ ಸುಡುಮದ್ದು ಮತ್ತು ಪಟಾಕಿಗಳನ್ನ ಬ್ಯಾನ್ ಮಾಡಲಾಗುತ್ತೆ, ತದನಂತರ ಬಳಕೆ ಮಾಡುವಂತಿಲ್ಲ. ಅದೇ ರೀತಿ ಮೆರವಣಿಗೆಯಲ್ಲಿ ಡಿಜೆಗೂ ಕೂಡ ನಿರ್ಬಂಧ. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಮೆರವಣಿಗೆ ಅಂತ ಬಂದಾಗ ಅಲ್ಲಿ ಯುವಕರು ಬಹಳಷ್ಟು ಸಂಖ್ಯೆಯಲ್ಲಿ ಸೇರ್ಬೇಕಂತ ಬಂದಾಗ ಡಿಜೆ ಹಾಕ್ತಾರೆ. ಹಾಗಾಗಿ ಡಿಜೆಗೆ ನಿರ್ಬಂಧ ಹಾಕಲಾಗಿದೆ. ಅಟ್ ದ ಸೇಮ್ ಟೈಮ್ 14 ಅಡಿ ಎತ್ತರ ಮಾತ್ರ ಮಡಿಕೆ ಕಟ್ಟಲು ಅನುಮತಿ. ತಾವುಗಳು ಎಲ್ಲಿ ಮಡಿಕೆ ಕಟ್ತೀರಾ ಅಥವಾ ಕಾರ್ಯಕ್ರಮವನ್ನು ಮೊಸರು ಕುಡಿಕೆ ಕಾರ್ಯಕ್ರಮ ಆಯೋಜನೆ ಮಾಡ್ತೀರಾ, ಪೊಲೀಸರಿಂದ ಕಡ್ಡಾಯವಾಗಿ ತಾವುಗಳು ಅನುಮತಿಯನ್ನ ಪಡೆದುಕೊಳ್ಳಲೇಬೇಕಾಗುತ್ತೆ. ಜೊತೆಗೆ ಸ್ವಯಂ ಸೇವಕರ ಮೇಲೆ ನೀರು ಚೆಲ್ಲುವಂತಹ ದೃಶ್ಯಗಳನ್ನು ತಾವು ಗಮನಿಸಿದ್ದೀರಾ. ಅಂತಹ ನೀರು ಚೆಲ್ಲುವಂತಹ ವಿಚಾರಗಳು ಈ ಬಾರಿ ಇರಬಾರದು ಅನ್ನುವಂಥ ವಿಚಾರವನ್ನ ಹೇಳ್ತಾ ಇದ್ದಾರೆ.
ನನ್ಗೆ ಗೊತ್ತಿಲ್ಲ ಜಾಸ್ತಿಯಾಗಿ ಸಂಘಟಕರ ಬಳಿ ಕೇಳಬೇಕು, ಹಿರಿಯರಿದ್ದಾರೆ, ಗಣ್ಯ ವ್ಯಕ್ತಿಗಳಿದ್ದಾರೆ, ಅವ್ರ ಬಳಿ ಕೇಳಬೇಕು ಏನಿದು ನೀರು ಹಾಕುವಂತಹ ವಿಚಾರ ಅಥವಾ ಇದು ಕಂಪಲ್ಸರಿ ನಮ್ಮಲ್ಲಿ ಇತ್ತ ಈ ಹಿಂದಿನಿಂದಲೂ ಕೂಡ, ಈಗ ಏನ್ ಮಾಡ್ತೀರಾ, ಏನ್ ಕಥೆ ಅನ್ನುವಂಥದ್ದು ಮಾತಾಡೋಣ. ತಮ್ಮಗಳ ಅಭಿವ್ಯಕ್ತಿ ಸ್ವತಂತ್ರ ಕೂಡ ಮುಕ್ತವಾಗಿರುವಂತ ಅವಕಾಶ. ನೇರವಾಗಿ ನಾನು ಪ್ರಥಮವಾಗಿ 114ನೇ ಒಂದು ಸಂಭ್ರಮ, ಹಾಗಾಗಿ ಇತಿಹಾಸ ಇದೆ, ಹಾಗಾಗಿ ಹತ್ತಾವರದಿಂದ ನಾನು ಪ್ರಾರಂಭ ಮಾಡ್ತೀನಿ. ಫಸ್ಟ್ ಸೆಕ್ಷನ್ ಸರ್, ಹೊಸ ಮಾರ್ಗಸೂಚಿ ತಮ್ಮ ಗಮನಕ್ಕೆ ಬಂದಿದೆಯಾ ಸರ್? ಏನ್ ಹೇಳಿ? ಪೊಲೀಸ್ ಇಲಾಖೆಯವರು ನಮಗೆ ಈ ಇನ್ಸ್ಟ್ರಕ್ಷನ್ಗಳನ್ನು ಮೊದಲೇ ಕೊಟ್ಟಿದ್ರು. ಅಲ್ಲಿ ಏನಾಯ್ತಂದ್ರೆ ನಾವು ಸಮಿತಿಯವರಿಗೆ ಅಂದ್ರೆ ಯಾರು ಮಡಕೆ ಕಟ್ತಾರೆ ಕ್ಲಬ್ಬಿನವರಿಗೆ ಅವರಿಗೆ ತಿಳಿಸಿದ್ದೇವೆ. ನಮ್ಗೆ ಇನ್ಸ್ಟ್ರಕ್ಷನ್ ಮೊದಲು ಕೊಟ್ಟಿದ್ದು, ಅವರಿಗೆ ಕೊಟ್ಟಿದ್ದು, ನಮಗೆ ಕೊಟ್ಟಿದ್ದು, ನಾವು ತಿಳಿಸಿದ್ದೇವೆ. ಆಗ ಅಲ್ಲಿ ಒಂದು ಸ್ವಲ್ಪ ಇದೇನಿದ್ರೆ ಎಲ್ಲರೂ ಕ್ಲಬ್ಬಿನವರು ಅದು ನಮ್ಮಿಂದ ಬಂದದ್ದು, ನಾವು ಮಾಡಿ ಪೊಲೀಸ್ನವರು ಕೊಟ್ಟಂತ ಇನ್ಸ್ಟ್ರಕ್ಷನ್ ಅಂತ ಹೇಳಿ ಸ್ವಲ್ಪ ಇದಾಗಿದೆ. ಬಟ್ ಇದು ಡಿಪಾರ್ಟ್ಮೆಂಟ್ ಇಂದ ನಮ್ಗೆ ಬಂದಿರೋದು. ಆಮೇಲೆ ಅದು ಪೇಪರ್ ಅಲ್ಲಿ ಬಂತು. ಪೇಪರ್ ಅಲ್ಲಿ ಬಂದಾಗ ಎಲ್ಲ ಜನರಿಗೆ ಗೊತ್ತಾಯ್ತು ಡಿಪಾರ್ಟ್ಮೆಂಟ್ ಅಲ್ಲಿ ಬಂದಿರೋದು ಅಂತ ಹೇಳಿ. ಅದೇ ಮತ್ತೊಂದು ನೀವು ಓಕುಳಿ ವಿಷಯ ಹೇಳಿದಿರಿ. ಓಕುಳಿ ಅಂದ್ರೆ ಆಕ್ಚುಲಿ ಓಕುಳಿ ಅಂದ್ರೆ ನೀರು ಇರ್ಲೇಬೇಕು, ನೀರಿದ್ರೆ ಮಾತ್ರ ಓಕುಳಿ ಅಂತ ಹೇಳ್ತಾರೆ. ಅದಕ್ಕೆ ನೀರಿಲ್ಲದೆ ಓಕುಳಿ ಅಂತ ನಾವೇ ಅಲ್ಲಿ ಮಡಕೆ ಹುಡ್ಕೊಂಡು ಬರ್ತಾರೆ, ಅದನ್ನ ಓಕುಳಿಯ ತಂಡ ಅಂತಲೇ ಹೇಳ್ತೇವೆ. ಹಾಗಾಗಿ ಮೊದಲು ಹೇಳಿ ನೀರು ಇಡಬಾರ್ದು ಅಂತ ಹೇಳಿ ನಮ್ಮ ಮತ್ತು ಡಿಪಾರ್ಟ್ಮೆಂಟ್ ರಿಕ್ವೆಸ್ಟ್ ಮಾಡಿ ನಂತರ ಒಂದು ಲಿಮಿಟೆಡ್ 1-2 ಡ್ರಮ್ ಇಡ್ಬೋದು ಅಂತ ಹೇಳಿದ್ರು. ಅದ್ರ ಬಗ್ಗೆ ಮಾತಾಡೋಣ ಸರ್. ಈಗ ನನ್ಗೆ ಈ ಒಂದು ಬದಲಾವಣೆಗಳು ಬಂದಿದೆ, ತಮ್ಮ ಗಮನಕ್ಕೆ ಯಾವಾಗ ಬಂತು ಅನ್ನುವಂತಹ ಪ್ರಶ್ನೆ. ಯಾಕಂದ್ರೆ ಈಗ ಸುದ್ದಿ ಬಂದಿರೋ ತಾವೊಂದು ಕ್ಲಾರಿಫೈ ಕೊಟ್ರಿ, ಅಂದ್ರೆ ತಾವುಗಳು ಆ ರೀತಿ ಬದಲಾವಣೆ ಮಾಡಿದೀರಿ ಅನ್ನೋದು ಅಲ್ಲ, ಬದಲಾಗಿ ಡಿಪಾರ್ಟ್ಮೆಂಟ್ ಇಂದ ನಮಗೆ ಬಂದಿರುವಂತ ಇನ್ಸ್ಟ್ರಕ್ಷನ್ಸ್ ನಾವು ಅದನ್ನು ಸಂಘ ಸಂಸ್ಥೆಗಳಿಗೆ ತಲುಪಿಸಿದ್ವಿ, ಹೇಳಿದೀರಿ. ಅಲ್ಲಿ ಅವರು ತಿಳ್ಕೊಂಡು ನಾವು ಹೇಳಿದ್ದು ಅಂತ ಹೇಳಿ ನಾವೇನು ಹೇಳಿಲ್ಲ, ಡಿಪಾರ್ಟ್ಮೆಂಟ್ ಇಂದಲೇ ನಮಗೆ ಬಂದಿರುವಂತದ್ದು. ಓಕೆ, ಡಿಪಾರ್ಟ್ಮೆಂಟ್ ಇಂದ ಬಂದಿರುವಂತದ್ದು, ಹೌದು, ಸಹಜ, ನೋ ಡೌಟ್, ಅದು ನಮ್ಗಳಿಗೆ ಗೊತ್ತಿದೆ. ಆದ್ರೆ ಸಂಘಟಕರು ಸ್ವಲ್ಪ ಅದನ್ನ ಕನ್ಫ್ಯೂಷನ್ ಮಾಡ್ಕೊಂಡಿದ್ದಾರೆ ತಾವು ಹೇಳ್ತೀರಿ. ಎಷ್ಟು ಸಂಘಟಕರಿದ್ದಾರೆ ಸರ್ ಅಲ್ಲಿ ಹತ್ತಾವರದ ಆಸುಪಾಸಿನಲ್ಲಿ? ಟೋಟಲ್ ಆಗಿ ಎಷ್ಟು? ಸಾಧಾರಣ ಒಂದು 13 ತಂಡದವರು ಇದನ್ನು ಮಡಿಕೆಗಳನ್ನು ಕಟ್ತಾರೆ. 13 ತಂಡದವರು. ಓಕೆ, ಹಾಗಿದ್ದಾಗ ತಮ್ಮ ಗಮನಕ್ಕೆ ಇದು ಯಾವಾಗ ಬಂತು ಅಂಡ್ ಫಸ್ಟ್ ರಿಯಾಕ್ಷನ್ ಬಂದಾಗ ಈ ಬದಲಾವಣೆಗಳನ್ನು ನೋಡಿದಾಗ ಎಲ್ಲ ಮೇಜರ್ ಅಪ್ಡೇಟ್ಗಳನ್ನ ತಾವುಗಳು ಈಗ ಗಮನಿಸಿದ್ದೀರಾ? ನೋಡಿದಾಗ ಹೇಗೆ ಅನಿಸಿತ್ತು ತಮಗೆ? ನಮಗೂ ತುಂಬಾ ಕಷ್ಟ ಆಗುತ್ತೆ, ಯಾಕೆಂದ್ರೆ ನಾವು ಅಲ್ಲಿ ಡಿಪಾರ್ಟ್ಮೆಂಟ್ನವರು ನಮ್ಗೆ ಹೇಳ್ತಾರೆ, ಬಟ್ ನಾವು ನಮ್ಗೆ ಇವರೆಲ್ಲ ನಮ್ಮ ಜನರು ಇವರೆಲ್ಲ ಎಲ್ಲರೂ ನಮ್ಮೊಂದಿಗಿರುವವರು, ನಮ್ಗೆ ಅದು ಇವ್ರ ಕಷ್ಟ ಆಗುತ್ತೆ ಅದನ್ನು ಡೀಲ್ ಮಾಡೋದಕ್ಕೆ. ಯಾಕಂದ್ರೆ ಅವ್ರಿಗೆ ಜಸ್ಟ್ ಹೇಳಿಬಿಡ್ತಾರೆ ಅಷ್ಟೇ. ಈಗ ಅಲ್ಲಿ ಡಿಪಾರ್ಟ್ಮೆಂಟ್ ಅವರಿಗೂ ಅಲ್ಲಿ ಪ್ರಾಬ್ಲಮ್ ಇದೆ, ಅವ್ರು ಹೇಳ್ತಾರೆ ಅವ್ರ ಕಮಿಷನ್ ಅವರು ಬಂದಿದ್ದಾರೆ, ಅವರು ಈ ತರ ಕೊಟ್ಟಿದ್ದಾರೆ, ಅವರಿಗೂ ಪ್ರಾಬ್ಲಮ್ ಆಗುತ್ತೆ. ಯಾರಿಗೆ ನಮ್ಮ ಠಾಣೆ ಯಾವುದಿದೆ ಪಾಂಡೇಶ್ವರಕ್ಕೆ, ನಮಗೂ ಕಷ್ಟ ಆಗ್ತದೆ, ನಾವೆಲ್ಲ ಹತ್ರ ಡೀಲ್ ಮಾಡಬೇಕು ಅಂತ ಹೇಳಿ. ಅಂದ್ರೆ ಕಮಿಷನರ್ ಬಂದಿರೋರು ಅವ್ರದ್ದು ಒಂದು ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇರ್ತಾರೆ. ಅದನ್ನ ಈಗ ಪಾಲನೆ ಮಾಡಬೇಕು, ನಮ್ಮ ಕರ್ತವ್ಯ. ಬಟ್ ನಾವು ಅದನ್ನ ಹೇಳಲೇಬೇಕು ಸಂಘ ಸಂಸ್ಥೆಗೆ, ಇಲ್ಲ ನಾವು ಅಲ್ಲಿ ಸಿಕ್ಕಾಕೊಳ್ತೇವೆ. ಅದನ್ನು ಸಂಘ ಸಂಸ್ಥೆಗಳು ಈಗ ಪಾಲನೆ ಮಾಡಬೇಕು. ಹಾಗಾಗಿ ಅವರಿಗೂ ಕಷ್ಟ ಆಗುತ್ತೆ, ಯಾಕಂದ್ರೆ ಅವರು ಎಲ್ಲರೂ ನಮ್ಮ ಹತ್ತಾವರಂದ್ರೆ ಮೊಸರುಗುಡಿಕೆ ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಹೆಸರು ಹೋದಂತ ಇದು. ಹಾಗಾಗಿ ಅವರಿಗೂ ಕಷ್ಟ ಆಗುತ್ತೆ. ಓಕೆ, ಇದು ಶರತ್ ಅತ್ತಾವರವರು ಪ್ರಧಾನ ಕಾರ್ಯದರ್ಶಿ, ಹತ್ತಾವರ ಮೊಸರು ಕುಡಿಕೆ ಉತ್ಸವ. ಬಹಳಷ್ಟು ಜನರು ಈಗಾಗಲೇ ಗಮನಿಸಿದ್ದೀರಾ, ಯಾಕಂದ್ರೆ ಇದು ಮಂಡಳಿಯವರು ಅಥವಾ ಇವರುಗಳು ಈ ಬದಲಾವಣೆಗಳನ್ನ ಮಾಡಿಲ್ಲ, ಬದಲಾಗಿ ಸರ್ಕಾರ ಮಾಡಿರುವಂಥದ್ದು. ಹಾಗಾಗಿ ಸರ್ಕಾರ ಮಾಡಿದ ಬದಲಾವಣೆಗಳನ್ನ ಇವರುಗಳು ಪಾಲನೆ ಮಾಡಬೇಕಾಗುತ್ತೆ. ಹಾಗಾಗಿ ಇವರುಗಳು ತಮ್ಮಗಳಿಗೆ ಹೇಳಿದ್ದಾರೆ, ಯಾರೆಲ್ಲ ಮೊಸರು ಕುಡಿಕೆಯನ್ನ ಕಟ್ತೀರಾ ಅಂತಹ ಸಂಘ ಸಂಸ್ಥೆಗಳಿಗೆ ಈಗಾಗಲೇ ಹೇಳಿದ್ದಾರೆ. ಸೊ ಹಾಗಿದ್ದಾಗ ಅದನ್ನ ಮಿಸ್ಗೈಡ್ ಆಗಬಾರ್ದು ಆ ಒಂದು ವಿಚಾರಗಳಿಗೆ, ಇವರುಗಳು ಮಾಡಿರುವಂತಹ ಬದಲಾವಣೆಗಳಲ್ಲ. ಹಾಗಾಗಿ ಎಲ್ಲರ ಗಮನಕ್ಕೆ ಬರಲಿ ಅನ್ನುವಂತಹ ನಿಟ್ಟಿನಲ್ಲಿ ಅದೇ ರೀತಿ ನಮ್ಮ ಜೊತೆ ತೊಕ್ಕೊಟ್ಟು 63ನೇ ವರ್ಷದ ಸಂಭ್ರಮ. ಬಿಫೋರ್ ದಟ್ ನಮ್ಮ ಜೊತೆ ಕುಮಾರ್ ಮಾಲೆಮರ್ ಅವರು ಹಿಂದೂ ಮುಖಂಡರು ಜಾಯ್ನ್ ಆಗಿದ್ದಾರೆ. ಆತ್ಮೀಯವಾಗಿ ಸ್ವಾಗತ ಕುಮಾರ್ ಮಾಲೆ ಅವರಿಗೆ. ನಮಸ್ತೆ ಸರ್. ಅದೇ ರೀತಿ ನಾನು ಹೋಗ್ತಾ ಇರುವಂತದ್ದು ರಮೇಶ್ ಮೆಂಡನ್ ಅವರು, ವೀರಮಾರುತಿ ವ್ಯಾಯಾಮ ಶಾಲೆ ತೊಕ್ಕೊಟ್ಟು. ಎಸ್ ಸರ್, ಈ ಬದಲಾವಣೆಗಳ ಬಗ್ಗೆ ಇಷ್ಟು ವರ್ಷಗಳಿಂದ ತಾವುಗಳು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀರಿ, ತಮಗೆ ಗೊತ್ತಾಗಿ ಏನಾಯ್ತು ಸರ್ ಫಸ್ಟ್ ಆಕ್ಷನ್? ಬದಲಾವಣೆ ಬಗ್ಗೆ ಈಗ ತಾವು ಇವರು ಹೇಳಿದಾಗೇನೆ ವಿಷಯ ಎಲ್ಲ ಕರೆಕ್ಟ್. ಆದರೆ ನಮ್ಮ ಹಿಂದೂ ದೇವರಲ್ಲಿ ಈ ಜಾಗಂಟೆ ಬೇಕು, ಈ ಸುಡುಮದ್ದು ಬೇಕು, ಪ್ರತಿಯೊಂದು ದೇವರಿಗೆ ಬೇಕಾದಂಥ ವಸ್ತುಗಳು. ಶ್ರೀಕೃಷ್ಣ ಪರಮಾತ್ಮ ದ್ವಾಪರ ಯುಗದಲ್ಲಿ ಹುಟ್ಟಿದವರು. ದ್ವಾಪರ ಯುಗದಲ್ಲಿ ಹುಟ್ಟಿದ ನಂತರ ಅವರ ಬಾಲ್ಯವನ್ನೇ ನಾವು ತೋರಿಸುವುದು. ಓಕ್ಲಿಯ ಬಗ್ಗೆ ಓಕ್ಲಿಯವರು ಮಾಡ್ತಾ ಇದ್ದದನ್ನು ಬಾಲ್ಯದಲ್ಲೇ ಮಾಡುವುದನ್ನು ಆ ಪರಿಪಾಠ ನಡೆದುಕೊಂಡದ್ದೇ ಈ
ನಮ್ಮ ಹಿಂದೂ ಧರ್ಮದಲ್ಲಿ ನಡೆಯುವಂಥ ಕಾರ್ಯಕ್ರಮ. ಅದು ಬಹಳ ಸೌಜನ್ಯದಿಂದ ನಮ್ಮ ಊರಿನ ಜನಗಳು ಆಚರಿಸ್ತಾರೆ. ನಾನೀಗ ತುಳುವಿನಲ್ಲಿ ಮಾತಾಡ್ತೇನೆ, ತೊಂದರೆ ಇಲ್ಲ. ನೋ ಪ್ರಾಬ್ಲಮ್ ಸರ್. ತೊಕ್ಕೋಟು ಪರಿಸರಡು ಮಸರೂರಿಕೆ ಪಂಪಣ ಇಜ್ಜಾಂಡ ಸುರುಟು ತೊಕ್ಕೋಟು ಪರಿಸರ ಇಲ್ಲಿ ಒಂಜಿ ಊರು. ಆ ಊರದ ಜನಕ್ಕಲು ಒಂಜಿ 10-23 ವರ್ಷಕ್ಕೆ ದುಂಬು 20 ವರ್ಷದ ಜವನಿಯರಿಗೆ ಒಂಜಿ 10-15 ಜನ ಅತ್ತಾವರೆಗೂ ಅಪ್ಪ ಬಸಲ ಇಜ್ಜಾಂಡು ಅತ್ತಾವರೆಗೂ ಬರ್ತದೆ. ಈ ಅಲ್ತ ಫಂಕ್ಷನ್ ಅಲ್ತ ಆಪಣ ಶ್ರೀಕೃಷ್ಣನ ಒಂಜಿ ಜಾತ್ರೆ ತೂದು ಬರ್ತದೆ ಎಂಕಲ್ನ ಊಡ್ಲ ಬಂತಾರೆ ಬಳ್ಳಿದಾಯ ಬಂದ್ಬಿಡ ಅಪ್ಪಗದ ಜವನಿಯರಿಗೆ ಅಕಲ ಪುದರ್ ರಾಜ ಮೆಂಡನ್ ವಿಠಲ್ ಸಿರಿಯನ್ ಮುಕ್ಳು ಬೊಕ್ಕ ಪುಂಡಲಿಕ ನಾಯ್ಕ ಬೊಕ್ಕ ಸುಂದರ ಅಮೀನ್ ವಿಠಲ್ ಸಿ ಮುಕ್ಳು ಮಾತ ಒಟ್ಟಿಗೆ 10-20 ಜನದ ತಂಡ ಒಟ್ಟಿಗೆ ಸೇರಿದು ಅವನೇ ಮುಲ್ಪ ಮತ್ತು ಈ ಊರ್ ದಾಖಲೆಗೆ ಒಂಜಿ ಅಡ್ಡಂತಿರ ಒಂಜಿ ಕಾರ್ಯಕ್ರಮ ಕೊರ್ಕ ಮುಲ್ತ ಜನಕ್ಲೆ ಪೋಯಾರ ಆಪಜತ್ತ ಬಣ್ಣದು ಅಪಗನೆ ಬಾರಿ ಎಲ್ಲಿ ರೀತಿ ನಡ್ತದೆ ಈ ಕಾರ್ಯಕ್ರಮ ನಡ್ತದೆ. ಅವು ಇತ್ತೆ 23 ವರ್ಷ ಮುಟ್ಟ ಬಹಳ ವಿಜೃಂಭಣೆಯಲ್ಲಿ ನಡತುಂಡು. ಸಾಧಾರಣ ಒಂಜಿ 35 ಒಂಜಿ ಕ್ಲಬ್ ಸಂಸ್ಥೆ ಆ ಊರ್ ದಕ್ಕಲು ಮಾತ್ರ ಸೇರಿದು ಐನು ಮಲ್ತಂದುಳ್ಳೇರು ಪಕ್ಕ ಒಂಜಿ ಕಡಿಮೆ ಬಣ್ಣಗ 10-15 ದ್ವಾರ ಪಾಡ್ನ ನಕ್ಲುಳ್ಳೇರು 4 ಟ್ಯಾಬ್ಲ ಪಾಡ್ನ ಮಲಮಲ್ಲ ಕ್ಲಬ್ ದಕ್ಕಲು ಮಾತ್ರ ಒಳ್ಳೇರು ಅಂಚನೆ ಪಿಲಿವೇಸ ದಕ್ಕಲು ಮಾತ್ರ ಒಳ್ಳೇರು ಅಂಚದ ಮಾತ್ರ ಭಾರಿ ವಿಜೃಂಭಣೆ ನಡತುಂಡು ನಮ್ಮ ತೊಕ್ಕೋಟದ ಮೊಸರು ಕೊಡಿಕೆ ಮೇರೆ ಸುರುಕಾದ ಎಂಗ್ಲೆ ದುಃಖ ಬಂದಾಗ ಬಣ್ಣಗ ನೇನು ಸ್ಥಾಪಕ ಮಂತ್ರಿರಂಚಿನ ವಿಠಲ್ ಸಿರಿಯಾನ್ ಇತ್ತದ ಎಂಕಲ ಒಂಜಿ ಈ ಮೊಸರುಡಿಕದ ಅಧ್ಯಕ್ಷರಾದಿತ್ಯರಾರು ಒಂಜಿದೆತ್ತ ಆರು ಒಂಜಿ 10-15 ದುಂಬು 15 ದಿನಕ್ಕೂ ದುಂಬು ದೇವರ ಪಾದ ಸೇರಿದೆ ಎಂಕ್ಲ ಮಾತ ಇಡೀ ಊರ್ದಕ್ಲೆಲ್ಲ ದುಃಖ ಆತನು ಅಂಚಾದ ಇನ್ನೇನು ಎಂಚ ಆಚರಿಸಿ ನೀ ದಾದ ಪಣ್ಣದ ಎಂಕ್ಲಿಗೆ ಬೇಜಾರಾದ ಪೋತು ನಾರ ಬಗ್ಗೆ ಮಸ್ತ್ ದುಃಖ ಆತರು ಮಾತಾಕ್ಲೆ ಆಂಡಲ್ಲ ಪರಮಾತ್ಮನ ಬೇಲೆನು ಬಾರಿ ವಿಜೃಂಭಣೆ ನಡಪೋಡು ಪಣ್ಣದು ಈ ಎಂಕ್ಲು ಆ ಊರ್ ದಾಖಲು ಮಾತ್ರ ಸಾರ್ವಜನಿಕರು ಮಾತಕ್ಕಲು ಸೇರಿ ತೀರ್ಮಾನ ಮಾಡಿದಾಗ ಪೊಲೀಸ್ ದಾಖಲು ಬರ್ತದೆ ಸರ್ಕಾರ ದಾಖಲು ಬರ್ತದೆ ಇಲಾಖೆ ದಾಖಲು ಬರ್ತದೆ ಇಂಚೆ ಮೀಟಿಂಗ್ ಮಾತ್ರ ಮಲ್ತಿರ್ಬೋದು ಹಿಂದೆ ಐತೆ ಪಂಡಿನ ರೂಲ್ಸ್ ಇರ್ ಮಾತ್ರ ಪಂಡರತ್ತೆ ಅವೇ ರೂಲ್ಸ್ ಮಾತ್ರ ಪಂಡರು ಅಂಚದೆ ಜನಕ್ಳಿಗೆ ಗೊಂದಲ ಆತರ ಅಲ್ಪದಾಕ್ಲೆ ನಮ್ಮ ಊರ್ದಂಜಿ ಜಾತ್ರೆ ನಮ್ಮ ಎಂಚ ಆಚರಿಸುನಿ ಈ ನಮನೆ ಮಲ್ತಿರೋಣ ವರ್ಷವರ ಬರ್ಪ ಪರ್ಬ ಈ ಪರ್ಬನು ನಮಕೇ ಈ ನಮನೆ ಅದು ಮಲ್ಬಿಡೋಣ ನಮ್ಮ ಅಲ್ಪ ಮಾತಾ ಧರ್ಮದಾಕ್ಲಲ್ಲೇರು ಆಂಡ ಏರೆಲ್ಲ ಇತಿರಂಟ ವಾತರದ ತೊಂದರೆಲ್ಲ ಆತಿಜಿ ವಾ ತೊಂದರೆ ಓಕಲ್ದಿಲ್ಲ ಅವಡು ದಾಲ ತೊಂದರೆ ಆತಿಜಿ ಮಾಡಿ ಅವು ಜನ ಕ್ಲಬ್ ಸಂಸ್ಥೆಗಳು ಐತ ಬಂಡತೆ 30 ಕ್ಲಬ್ ದಾಗ್ಲಿ ಆಲ್ತ ಜನಕ್ಕಳು ಈ ಪ್ರತಿ ಒಂಜಿ ಜನಕ್ಕೂ ಭಾರಿ ಇಂಟ್ರೆಸ್ಟೆಡ್ ಬೆಳವನ್ ಬೇರೆ ನಮ್ಮ ದೇವರ ಶ್ರೀಕೃಷ್ಣ ಪರಮಾತ್ಮನ ಮಹಾಭಾರತ ನಮ್ಮ ತೂತ ಶ್ರೀಕೃಷ್ಣ ಪರಮಾತ್ಮನ ಒಂಜಿ ಲೀಲೆನೆ ಸಮಾಜವು ತೋಚ್ಬೋದು ಐಟ ಮಾತ್ರ ರತ್ತೆ ಕೊಡು ಮಾತ್ರ ತೋಚ್ಬೋದು ದಾಲಾಜಿ ಆ ಪರಮಾತ್ಮೆ ಹೂ ಮಾತ್ರ ಮಲ್ತಂದು ಬೈತಾರೆ ಐನೇ ತೋಚ್ಬೋದು ಅಂತಂದ ಪಿದಾಯದ ವಾವಸ್ತ್ರ ತೋಚ್ಬೋದಿಜಿ ಅಂಚಾದ ಈ ಬ್ಯಾನರ್ಡ್ ಬರೆಪುಣ ಅವಡ ಇಂಚಿನ ಅವಡ ಅಂಚಿನ ವ್ಯಕ್ತಿಲೇ ಇದ್ದಾರೆ ನಮ್ಮ ಹಿಂದೊಂದೇಟು ಒಂಜಿ ಒಕ್ಕಡ ಏನು ಮತ್ತೆ ಮಲ್ಪುರಿಜಾರು ಅಂಚಿನ ಭಾವನೆ ಇದ್ದಾರೆ ನಮ್ಮ ದೇವರ ಎಡ್ಡ ರೀತಿಲೇ ನಾಡಬೋಡು ಪಂಡದು ಎಂಗ್ಲ ತೊಕ್ಕೊಡ್ದಾಕಲ್ಲ ಮಾತ ಸಂಘ ಸಂಸ್ಥೆದಾಕಲ್ಲ ಒಂಜಿ ಆಸೆ ಅತ್ತಂದ್ರೆ ಬೊಕ್ಕ ದಾಲ ಆಗ್ತದೆ ಬೇಜಾರಾಂಡ್ ಈ ಒಂಜಿ ಹೊಸತ್ತೊಂಜಿ ರೂಲ್ಸ್ ಬತ್ತೇಡು ಮಸ್ತ್ ಎಂಕ್ಲೆಯೇ ಸಂಘ ಸಂಸ್ಥೆದಾಕಲು ಭಾರಿ ದುಃಖ ಹೊಡೆತಾರೆ ಆರ್ಡ ಬತ್ತಿನ ಕಮಿಷನ್ ಆಡ ಬಂದರೆ ದೇಗ್ರ ನಾಡ ಹಬ್ಬ ಊರ್ದ ಪರ್ಬ ದೇಕೊಂಜಿ ವರ್ಷಗೊಂಜಿ ಬರ್ಪಣೆಗೆ ಈಕ್ಲೊಂಜಿ ಪರ್ಮಿಷನ್ ಕೊರ್ಲೇ ಬಂಡದೆ ಆಕಲ್ಲ ಭಾರಿ ವಿನಾಯಪೂರ್ವಕವಾದ ಬೇಡಿದ್ದಾರೆ ನಾಟೊಂದಿತ್ತಾರೆ ಅಂಚಾದ ಅನ್ನದು ಬೊಕ್ಕ ಎಂಕ್ಲೆಗೆ 72ನೇ ವರ್ಷದಿಂಚಿ ಮಾತ ಸಂಘ ಸಂಸ್ಥೆಗಳ ಭಾರಿ ಎಂಕ್ಲೆ ಸಹಕಾರ ಕೊಡ್ತಾರೆ ಇತ್ತ 23 ವರ್ಷ ಅವು 5 ಬಲ ವಿಜೃಂಭಣೆ ಎಂಕ್ಲ ಆವಡು ಪಂಡದು ಮಾತ ಪ್ರಯತ್ನ ಮಾಡ್ತಂದಿಲ್ಲ ಬೊಕ್ಕ ಸರ್ಕಾರದ ಮಾರ್ಗಸೂಚಿ ದಾದ ಮಲ್ಪೆರ ಆಪುಣದಿಲ್ಲ ಆಪುಜಿ ಬೊಕ್ಕ ಎಂಚ ಆಪುಡು ಅಂಚ ಎಡ್ಡ ರೀತಿಲಿ ಸೌಮ್ಯವಾದ ನಡಪಾವಡು ಪಣ್ಣದು ಎಂಕ್ಲ ಮಾತಕ್ಕಲ ತಯಾರಿಲ್ಲ ವಾ ಗಲಾಟೆ ತಕರಾರು ಇದ್ದದೆ ಆಯ್ನಾತ ಬೇಗ ಆವಡು ಪಣ್ಣದು ಎಂಕ್ಲ ಒಂಜಿ ಪ್ರಾರ್ಥನೆ ಮಾತಾಡಲ್ಲ ಓಕೆ ಸರ್ ಡಿಪಾರ್ಟ್ಮೆಂಟ್ ಅದಲ್ಲ ಎಸ್ ಸರ್ ಇನ್ ಡೀಟೇಲ್ ಬರ್ಪೆ ಪಾತಿರುವೆ ಅದೊಟ್ಟಿಗೆ ಎಸ್ ರಮೇಶ್ ಮೆಂಡನ್ ಪಂಡರೆ ನಮ್ಮ ಒಂಜಿ ನಂಬಿಕೆ ಧಾರ್ಮಿಕ ಆಚಾರ ವಿಚಾರ ಅವು ಬದಲಾವಣೆ ಆಡುವಾಗ ಬೇಜಾರುಂಡು ಸಹಜವನ್ನ ವಿಚಾರ ಅದೇ ಸರ್. ಅದರ ಜೊತೆಗೆ ನಮ್ಮ ಜೊತೆ ಸುಧಾಕರ್ ರಾವ್ ಪೇಜರ್ ಅವರು ಕದ್ರಿ ಮೊಸರು ಕುಡಿಕೆ ಉತ್ಸವ. ಎಸ್ ಸರ್, ಈ ಒಂದು ಬದಲಾವಣೆ ಬಗ್ಗೆ ತಾವೇನು ಹೇಳ್ತೀರಾ ಸರ್? ಫಸ್ಟ್ ಆಕ್ಷನ್ ಸರ್. ಈ ಬದಲಾವಣೆ ರೂಲ್ಸ್ ನೋಡುವಾಗ ನಮ್ಗೆ ಆಶ್ಚರ್ಯ ಆಗ್ತದೆ. ಯಾಕೆಂದರೆ ಇದನ್ನು ಮೊಸರುಡಿಕೆಯನ್ನು ವಿಠಲನ ಪುಂಡಿ ಅಂತ ನಾವು ಹೇಳೋದು. ವಿಠಲ ದೇವರ ಒಂದು ಪಿಂಡಿ ಅಂತ ಇದು ಆಚರಣೆಯಲ್ಲಿ ಮಾಡ್ತಾ ಇದ್ದಾರೆ. ಇಲ್ಲಿ ಒಂದು ಸಂಘಟನೆಗೆ ಇದು ಬಹಳ ಪೂರಕವಾದದ್ದು. ಊರಿನ ಜನರು ತಮ್ಮ ಧಾರ್ಮಿಕ ಭಾವನೆಯನ್ನು ಪ್ರಸ್ತುತಪಡಿಸುವಂತಹ ಒಂದು ಕಾರ್ಯಕ್ರಮ ಇದು. ಈ ಬದ್ಧತೆಯಲ್ಲಿ ಅದರಲ್ಲಿದ್ದದ್ದು ಕೆಲವೆಲ್ಲ ನಿಯಮಗಳು ನಾವು ಮೊದಲಿಂದಲೇ ಇದ್ದದ್ದು, ಅದನ್ನು ಉಲ್ಲೇಖ ಮಾಡೋ ಅವಶ್ಯಕತೆ ಇಲ್ಲ. ಈಗ ಸಾಮರಸ್ಯ ಅದು ಮೊದಲಿಂದಲೇ ಇದ್ದದ್ದು. ಇದರಲ್ಲಿ ಯಾವ ಜಾತಿ ಲಿಂಗ ಭೇದ ಯಾವುದೂ ಇರ್ತಿರ್ಲಿಲ್ಲ. ಎಲ್ಲರೂ ಒಗ್ಗಟ್ಟಾಗಿ
ವಿಠಲನ ಒಂದು ಉತ್ಸವ ಅಂತ ಮಾಡ್ತಾ ಇದ್ರು. ಹುಲಿ ವೇಷ ಹಾಕುವಾಗ ಎಲ್ಲರೂ ಕುಣಿತಾ ಇದ್ರು. ಆನಂತರ ಮಡಿಕೆ ಕಟ್ಟುವಾಗ ಸಮವಾದ ಎತ್ತರದಲ್ಲಿ ಕಟ್ತಾನೆ ಇದ್ರು. ಈ ಥರ ಒಂದು ಹೇಳಿದಾಗ ಮತ್ತು ಅವರನ್ನೊಂದು ನಾವು ಯಾಕೋ ಎಳೆದು ತಂದ ಹಾಗೆ ಆಗ್ತದೆ. ಇದು ಧಾರ್ಮಿಕ ಆಚರಣೆಯ ಮೇಲೆ ನಾವು ಯಾರು ಕೂಡ ಅದರ ಮೇಲೆ ಒಂದು ರೈಡ್ ಮಾಡಬಾರ್ದು. ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಮೊದಲಿಂದಲೂ ಹೋಗಿ ಎಲ್ಲ ನಮ್ಮ ಕಾರ್ಯಕರ್ತರು ಈ ಕಾರ್ಯಕ್ರಮಗಳಿಗೆ ಬೇಕಾದಂಥ ಮಾರ್ಗಸೂಚಿಯನ್ನು ಪಡ್ಕೊಂಡು ಬರ್ತಾ ಇದ್ರು. ಇವತ್ತು ನಮ್ಮ ಇದರಲ್ಲಿ ಗೋಕುಲ್ ಕದ್ರಿ ಅವರು ಅಧ್ಯಕ್ಷರಾಗಿದ್ದಾರೆ. ಅವರಿಗೆ ಹೊಸ ಅನುಭವ. ಅವರ ಸಹೋದರಾದ ಬಾಲಕೃಷ್ಣ ಕದ್ರಿ ಅವರು ಹೋಗಿ ಎಲ್ಲ ಪೊಲೀಸ್ನವರ ಮೀಟಿಂಗ್ನಲ್ಲೆಲ್ಲ ಇದ್ದರು. ಸರ್ಕಾರದ ಮಾರ್ಗಸೂಚಿಗಳನ್ನು ತಂದಿದ್ದಾರೆ. ನಮ್ಮ ಕಾರ್ಯದರ್ಶಿ ಆನಂದರು ಇದರ ಬಗ್ಗೆ ತುಂಬ ಕಾಳಜಿ ವಹಿಸಿದ್ದಾರೆ. ಕೋಶಾಧಿಕಾರಿಗಳು ಬೇಕಾದಂಥ ವ್ಯವಸ್ಥೆಯನ್ನು ನಾವು ಮೊದಲಿಂದಲೂ ಕೂಡ ಓಕುಳಿಯವರಿಗೆ ಏನಾದರೂ ತಕ್ಷಣ ಆಘಾತ ಆದರೆ ಇಮಿಡಿಯೇಟ್ ಅಲ್ಲಿ ಮಾಡಲಿಕ್ಕೆ ನಮ್ಮ ಜೊತೆ ಅದಕ್ಕೆ ಆ್ಯಂಬುಲೆನ್ಸ್ನ ಹಾಗೆ ನಮ್ಮ ಹತ್ರ ಇತ್ತು. ಈಗ ಅದನ್ನು ಪುನಃ ಉಲ್ಲೇಖ ಮಾಡಿ ಮತ್ತು ಪುನಃ ಹೇಳುವಂಥ ಆ ಅಪಶಕನಗಳನ್ನು ಹೇಳಬೇಕಾಗಿರಲಿಲ್ಲ. ಮತ್ತು ಇನ್ನೊಂದು ಈಗ ತಾನೇ ಹೇಳಿದಾಗಿ ಸಿಡಿಮದ್ದು, ಬ್ಯಾಂಡ್, ಜಾಗಟೆ, ಶಂಖ ಇದು ಎಲ್ಲ ಒಂದು ಉತ್ಸವದ ಪರಿಕರಗಳು. ಮತ್ತು ಸರ್ವೋಚ್ಚ ನ್ಯಾಯಾಲಯದ ಇದನ್ನು ನಾವು ಮೊದಲಿಂದಲೂ ಪಾಲಿಸ್ತಾ ಇದ್ರು. 10 ಗಂಟೆಯ ಮೇಲೆ ಈಗ ತಾನೇ ಬಂದದ್ದು. ಮೊದಲು ಕೂಡ ನಡುರಾತ್ರಿಯಲ್ಲಂತ ಒಂದು ದೊಡ್ಡ ಗಲಾಟೆಯನ್ನು ಮಾಡ್ತಿರ್ಲಿಲ್ಲ. ನಮ್ದೊಂದು 3-3.5 ಕಿಲೋಮೀಟರ್ ದೂರದ ಮೊಸರುಡಿಕೆ ಉತ್ಸವ ಜರುಗ್ತದೆ. 2 ಶ್ರದ್ಧಾ ಕೇಂದ್ರ. ಆರಂಭ ಮಾಡುವುದು ಒಂದು ಗೋಪಾಲಕೃಷ್ಣ ದೇವರ ಕೇಂದ್ರದಿಂದ, ಅಂತ್ಯ ಮಾಡುವುದು ಕೂಡ ಕದ್ರಿ ಮಂಜುನಾಥ ದೇವರ ಕೇಂದ್ರ. ಹಾಗಾಗಿ ಎಲ್ಲರೂ ಭಕ್ತಿಯಿಂದಲೇ ಇದಕ್ಕೆ ಬರ್ತಾ ಇದ್ರು. ಯಾಕೆ ನಾನು 14 ವರ್ಷ ಇರುವಾಗಲೇ ಇದರ ಆರಂಭದಲ್ಲೇ ನಾನು ನೋಡಿದೆ. ನನ್ನ ಕಣ್ಣು ಇವತ್ತು ಅದನ್ನು 54 ವರ್ಷಕ್ಕೆ ನಾನು ತಪ್ಪಿಸಿದ್ದಿಲ್ಲ. ಪ್ರತಿ ವರ್ಷವೂ ಬೇರೆ ಬೇರೆ ರೀತಿಯಲ್ಲಿ ಸೇರಿಕೊಂಡು ಬಂದೆ. ಇವತ್ತು ಸ್ವಲ್ಪ ಜವಾಬ್ದಾರಿಯಾಗಿ ಉಪಾಧ್ಯಕ್ಷನಾಗಿದ್ದೇನೆ ಅಲ್ಲಿ. ಆದರೆ ಈ ಸಂದರ್ಭದಲ್ಲಿ ಯಾವುದೇ ಗಲಾಟೆಗಳು ಆಗ್ತಾ ಇರಲಿಲ್ಲ, ಯಾವುದೇ ರೀತಿಯಲ್ಲಿ ವೈಷಮ್ಯ ಸಾರಿಸ್ತಾ ಇರಲಿಲ್ಲ. ಮತ್ತು ಅಲ್ಲಿ ಎಲ್ಲ ಉತ್ಸವಗಳನ್ನು ಕೂಡ ಒಂದು ನಮ್ಮ ಹಿಂದೂ ಧರ್ಮದ ಆಚರಣೆಯಲ್ಲಿ ಆಗ್ತಾ ಇರುವ ಕಾರಣ ಎಲ್ಲರಿಗೂ ಇದರಿಂದ ಒಂದು ಸಂತೋಷವೇ ಆಗ್ತಾ ಇತ್ತು. ಅದನ್ನು ಮತ್ತೆ 1 ವರ್ಷ ತನಕ ಮೆಲುಕು ಹಾಕ್ಕೊಂಡೇ ಇರ್ತಾ ಇದ್ರು. ಮತ್ತು ನೀರು ಚೆಲ್ಲುವ ವಿಷಯದ ಬಗ್ಗೆ ಹೊರಬರಿಗೆ ಅಥವಾ ಹೊರಗೆ ನಿಂತವರಿಗೆ ಅಥವಾ ನೋಡ್ತಾ ಇದ್ದವರಿಗೆ ವೀಕ್ಷಕರಿಗೆ ಚೆಲ್ಲಬಾರ್ದು. ಅದು ನಾವು ಮೊದಲಿಂದ ಪಾಲಿಸ್ತಾ ಇದ್ದೆವು. ಅದಕ್ಕೆ ಆದಂಥ ಒಂದು ಸುತ್ತೋಲೆ ಮಾಡ್ತಾ ಇದ್ರು. ಜೊತೆಗೆ ಇನ್ ಡೀಟೇಲ್ ಆಗಿ ಮಾತಾಡ್ತಾರೆ ಸರ್. ಬರ್ತೇನೆ. ಬಿಫೋರ್ ದಟ್ ಕರೆಗಳು ಬರ್ತಾ ಇದೆ, ಬಹಳಷ್ಟು ಕರೆಗಳು ಬರ್ತಾ ಇದೆ. ಬಿಫೋರ್ ದಟ್ ನಾನು ಕುಮಾರ್ ಮಾಲೆಗೌಡ ಜೊತೆ ಫಸ್ಟ್ ಸೆಕ್ಷನ್ ಹೋಗಬೇಕು. ಬಿಫೋರ್ ದಟ್ ಒಂದು ಕರೆನ ಸ್ವೀಕಾರ ಮಾಡಿ ನಾನು ಬರ್ತೇನೆ. ಹಲೋ ಸರ್, ನಮಸ್ತೆ. ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರಿನಿಂದ ಸರ್? ಸೂರ್ಯಪ್ರಸಾದ್. ಸೂರ್ಯಪ್ರಸಾದ್ ಅವರು. ಎಸ್ ಸರ್, ಎಲ್ಲಿಂದ ಸರ್? ಬಂಟ್ವಾಳದಿಂದ. ಏನಾಗಿದೆ ಗೊತ್ತಾ, ಇವಾಗ ಅರಿವ ನೀರಿಗೆ ದೊಣ್ಣೆ ನಾಯಕನ ಅಪ್ಪಣೆ ಅಂತ ಆಗಿದೆ ಅಲ್ಲ, ಮಾತಿದೆ ನೋಡಿ ಸಾರ್ವತ್ರಿಕವಾಗಿ. ಹಾಗೆ ಆಗಿದೆ ಪರಿಸ್ಥಿತಿ. ಈಗ ನಾನು ಚಿಕ್ಕ ಮಕ್ಕಳಿಂದ ನೋಡಿಕೊಂಡು ಬರ್ತಾ ಇದ್ದೇನೆ. ಇಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಕದ್ರಿಯಲ್ಲಿ ಆಗ್ಲಿ, ನಮ್ಮ ಇಲ್ಲಿ ತೊಕ್ಕೊಟ್ಟು ಎಲ್ಲೆಲ್ಲ ಆಗ್ತದೆ. ಅತ್ತವರ ಬಾರಿ ಸಂಭ್ರಮಿಸ್ತಾರೆ. ಇದರಲ್ಲಿ ಜಾತಿ ಭೇದ ಮತ ಯಾವುದೇ ಇಲ್ಲದೆ ಎಲ್ಲರೂ ಸಂಭ್ರಮಿಸ್ತಾರೆ. ಬೇಕಾದ್ರೆ ಅವರನ್ನು ಕರ್ಕೊಂಡು ಬನ್ನಿ, ಯಾರೆಲ್ಲ ಕಾನೂನು ಮಾಡಿದ್ದಾರೆ ಅವರನ್ನು ಚೂರು ನೋಡ್ಲಿ. ದಕ್ಷಿಣ ಕನ್ನಡ ಜಿಲ್ಲೆಯ ಈ ಹುಡುಗದ್ದು ಅಂದ್ರೆ ಇಲ್ಲಿ ಎಲ್ಲ ಬಾಂಧವರು ಒಟ್ಟಾಗಿ ಸೇರಿ ಸಂಭ್ರಮಿಸುವುದನ್ನು ನೋಡ್ಲಿ. ಅದು ನೋಡ್ಲಿಕ್ಕೆ ಆಗ್ಲಿಲ್ಲ ಅಂದ್ಮೇಲೆ ಹೇಳ್ತಾರಲ್ಲ, ಇದು ಏನ ಅರಿಷ್ಟಕ್ಕೆಲ್ಲ ಶನೀಶ್ವರನೇ ಕಾರಣ ಅಂತ. ಹಾಗೆ ಅದರಲ್ಲಿ ಹುಡುಕುವ ಅವಶ್ಯಕತೆ ಇಲ್ಲ ಅಂತ ನನ್ನ ಅನಿಸಿಕೆ. ಯಾಕಂದ್ರೆ ನಾನು ಚಿಕ್ಕ ಮಕ್ಕಳಿಂದ ಇಷ್ಟು ದೊಡ್ಡವನಾಗಿದ್ದೇನೆ. ಆ ಕೃಷ್ಣಾಷ್ಟಮಿ ಅಂದ್ರೆ ಸಂಭ್ರಮ ಅಂತಲೇ ಅರ್ಥ, ಅದು ಸಂಭ್ರಮಿಸುವುದಂತಲೇ ಅರ್ಥ. ಎಲ್ಲಿವರೆಗೆ ಅಂದ್ರೆ ನೆಲ ಯಾವ್ದು ಮ್ಯಾಟ್ ಹಾಕದೆ ಕಬಡ್ಡಿ ಆಡ್ತಾರೆ. ಅದು ಕಬಡ್ಡಿ ಆಡುವ ಉದ್ದೇಶ ಏನಪ್ಪ ಅಂದ್ರೆ, ಶ್ರೀಕೃಷ್ಣ ಕುರುಕ್ಷೇತ್ರದಲ್ಲಿ ಯಾವ ರೀತಿಯಲ್ಲಿ ಹೋರಾಡಿದ ಅದರೊಂದು ನೆನಪಿಗೋಸ್ಕರ ನಾವು ಕಬಡ್ಡಿಯನ್ನು ಆಡುವಂತ ಇದಿದೆ, ಒಂದು ಇದಿದೆ. ಇವಾಗೆಲ್ಲ ಮರ್ತೋಗಿದೆ. ಮತ್ತೆ ಅಡಿಕೆ ಮರ ಹತ್ತುವುದು, ಮತ್ತೆ ಅದೊಂದು ನೀರ್ ಚೆಲ್ಲಬಾರ್ದು ಅದೆಲ್ಲ ಮಾಡ್ತಾರಲ್ಲ, ಅದೆಲ್ಲ ಸಂಭ್ರಮಿಸುವುದು, ಅದು ಖುಷಿ ಪಡುದು ಎಲ್ರು. ಅಲ್ಲಿ ಯಾರಿಗೆ ಬೇಜಾರಾಗಲ್ಲ. ಯಾರೀಗ ರೂಲ್ಸ್ ರೆಗ್ಯುಲೇಷನ್ ಮಾಡ್ತಾರೆ ಅವ್ರು ಜಸ್ಟ್ ಒಂಚೂರು ನೋಡ್ಲಿ ಅದು ಹೇಗೆ ನಡೀತದೆ ದಕ್ಷಿಣ ಕನ್ನಡದಲ್ಲಿ ಆಗ್ಲಿ, ಉಡುಪಿಯಲ್ಲಿ ಆಗ್ಲಿ, ಎಷ್ಟು ಚಂದ ಸಂಭ್ರಮಿಸ್ತಾರೆ ಅದನ್ನ ನೋಡ್ಲಿ. ನೋಡಿದ ಮೇಲೆ ಇವರು ಬೇರೆಲ್ಲ ಮಾಡ್ಲಿ. ಪ್ರತಿಯೊಂದು ವಿಷಯದಲ್ಲ ಅಷ್ಟೇ. ಮೊದಲೆಲ್ಲ ಇರ್ಲಿಲ್ಲ, ಇತ್ತೀಚೆಗೆ ತಕರಾರುಗಳು ಜಾಸ್ತಿ ಆಗಿದೆ. ಶ್ರೀಕೃಷ್ಣ ಜನ್ಮಾಷ್ಟಮಿ ಆಗ್ಲಿ, ಗಣೇಶೋತ್ಸವ ಅದಕ್ಕೆ ಇಷ್ಟು ವರ್ಣಿಸುವುದು ಆದೇಶ ಅಲ್ಲ. ಯಾಕೆ ನಮ್ಮ ಇದು ಶಿಸ್ತು ಸಂಸ್ಕಾರ ನಮ್ಗೆ ಮೊದಲೇ ಕಲಿಸಿದ್ದಾರೆ. ಯಾವುದು ನಮ್ಮ ಭಾರತೀಯ ಸನಾತನ ಹಿಂದೂ ಧರ್ಮದಲ್ಲಿ ಯಾವ ರೀತಿಯಲ್ಲಿ ನಡವಳಿಕೆ ಇರಬೇಕು ಅಂತ ಪ್ರತಿಯೊಬ್ಬನಿಗೂ ಗೊತ್ತಿದೆ. ಇಲ್ಲಿ ಅದನ್ನು ಸಂಭ್ರಮಿಸೋದು ಬಿಟ್ರೆ ಬೇರೆ ಏನಿಲ್ಲ. ಆ ಸಂಭ್ರಮಿಸಲಿಕ್ಕಾದ್ರೂ ಬಿಡಿ.
ಕೃಷ್ಣ ಅದು ಅಂತ ನನ್ನ ಬಂದಾಗ ಒಂದು ಸಂಭ್ರಮಿಸಬೇಕು, ಆ ಒಂದು ಜನ್ಮಾಷ್ಟಮಿನ ನಾವೆಲ್ಲರೂ ಕೂಡ ಸಂಭ್ರಮ ಮಾಡಬೇಕು. ಆ ನಿಟ್ಟಿನಲ್ಲಿ ಮೊಸರು ಕುಡಿಕೆ ಉತ್ಸವ ಅನ್ನೋದು ಇರುವಂತದ್ದು. ಜೊತೆಗೆ ವಿಟ್ಲಪಿಂಡಿ ಆ ಕಡೆಗೆ ಹೋದ್ರೆ ಅಲ್ಲಿ ಕೂಡ ವೇಷಭೂಷಣಗಳನ್ನ ಹಾಕಿಕೊಂಡು ಅಂದ್ರೆ ಸಂಭ್ರಮ, ಆ ಸಂಭ್ರಮಕ್ಕೆ ತೊಡಕಾಗುತ್ತೆ ಅಂತ ಬಂದಾಗ ಬಹಳಷ್ಟು ಬೇಸರ ಆಗುತ್ತೆ ನೋಡೋಟ ಒಂದು ವಿಚಾರಗಳಲ್ಲಿ. ಜೊತೆಗೆ ಸ್ವಯಂ ಸೇವಕರು ಕೂಡ ಬಹಳಷ್ಟು ಜನರು ಸೇರ್ತಾರೆ. ಜೊತೆ ಒಂದು ಸಂಘಟನಾತ್ಮಕವಾಗಿರುವಂಥ ಬಲ ಇರುತ್ತೆ. ಈ ಹಿಂದೆ ಬಾಲ್ ಗಂಗಾಧರ್ ತಿಲಕ್ ಅವರು ಗಣೇಶೋತ್ಸವನ್ನ ಯಾಕೆ ಆರಂಭ ಮಾಡಿದ್ರು, ಜೊತೆಗೆ ಇಂತಹ ಒಂದು ಶತಮಾನದ ಇತಿಹಾಸ ಇರುವಂತಹ ಹತ್ತಾವರದಲ್ಲೂ ಕೂಡ ಅಂದ್ರೆ ಯುವಕರು ಸಂಘಟಕರಾಗ್ತಾರೆ. ಆದ್ರೆ ಈ ಒಂದು ಸಂಭ್ರಮವನ್ನ ಈ ರೀತಿ ಮಾರ್ಗಸೂಚಿಗಳ ಪ್ರಕಾರ ತಡೆ ಹಿಡಿದಿರೋದು ಬೇಜಾರಾಗಿದೆ ಅನ್ನೋದು ಸೂರ್ಯಪ್ರಕಾಶ್ ಅವರು ಹೇಳ್ತಾ ಇರೋದು. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಓಕೆ, ಕರೆ ಮಾಡಿದಾಗ ಟಿವಿಯಲ್ಲಿ ಮ್ಯೂಟ್ ಮಾಡಿ ಕರೆ ಮಾಡಿ, ಇದಿದ್ರೆ ಕರೆ ಕಟ್ ಆಗುತ್ತೆ. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ, ನಮಸ್ತೆ ಸರ್. ನಮಸ್ತೆ ಸರ್. ದೇವಿ ಪ್ರಸಾದ್ ಕದ್ರಿ ಕಂಬಳ ಕದ್ರಿ ಕಂಬಳ ದೇವಿ ಪ್ರಸಾದ್ ಪಾತ್ರಲೆ ಸರ್. ನಮಸ್ತೆ ಸರ್. ಒಂಜಿ ವಿಷಯ ಪಂಡ್ರೆತ್ತಂಡು ಪಂಡ ರೂಲ್ಸ್ ಪೂರ ಮಂತೇರು 14 ಫೀಟ್ ಹೈಟ್ ಪೂರ ಎಡ್ಡೆನೆ ಮಾತೆರೆಗ್ಲ ಎಡ್ಡೆ ಅಂಡ್ 14 ಫೀಟ್ ಹೈಟ್ ಕರದರ್ಪನಕ್ಲೆ ಪೂರ ಬಂಗ ಆಪುಂಡು ಪೂರ ಓಕೆ ಸರ್. ಆಂಡ ಕೆಲವೊಂಜಿ ಪ್ಲೇಸ್ ಇಡು ಸರ್ ಎಂಕುಲು ಎಂಗಲ ಕದ್ರಿ ಕಂಬಳಡು ಒಂಜಿ ಮಲ್ಲ ತೆಪ್ಪ ಪಾಡುವ ಯೋ ಫ್ರೆಂಡ್ಸ್ ಕದ್ರಿ ಕಂಬಳಾರ್ದು. ಸೊ ಅವೇ 14 ಫೀಟ್ ಪಾಡ್ದು ಎಂಕುಲು ಎಂಗಲ 110 ಫೀಟ್ ಮಲ್ಲ ತೆಪ್ಪ. ಸೊ ಎಂಗ್ಲೆ ಕೋಡೆ ಮಲ್ಲ ಲಾರಿ ಹಾಕದು ಆ ತೆಪ್ಪಗ ಹಾಕದು ಎಂಗಲ ಒಂಜಿ ಆಲ್ಮೋಸ್ಟ್ 25,000 ಲಾಸ್ ಅನ್ ಸರ್ ಆಲ್ಮೋಸ್ಟ್. ಸೊ ಐಕ್ ಪನ್ನ ಹೈಟ್ ದ ಗಾಡಿ ಪೂರ ಪೋಪುಂಡು ಸರ್. ಇತ್ತ ಪೂರ 14 ಫೀಟ್ ಪಂಡಿ ಬೊಕ್ಕ ಕೆಲವೊಂಜಿ ರೋಡ್ ರಿಸ್ಟ್ರಿಕ್ಷನ್ ಬೋರ್ಡ್ ಆಪುಂಡು ಸರ್. ರೋಡ್ಸ್ ಸೊ ಅಂತ ಎಂಕ್ಲೆಗ್ ಕೋಡೆ ರಾತ್ರಿ ಇಡೀ ಕದ್ರಿ ಕಮಲಾಡು ಬ್ಲಾಕ್ ಆದ ಫುಲ್ ಲಾಸ್ ಅನ್ ಸರ್. ಒಂಜಿ ಆಲ್ಮೋಸ್ಟ್ 25,000 ಲಾಸ್ ಅಂಡ್ ಇಡೀ ಸ್ಟೇಷನ್ ಪೂರ ಕದ್ರಿದಕ್ಕೂ ಬದಿತ್ತೇರು ಅಕೊಲ್ಲ ಪನ್ನದಿತ್ತೀರಿ ಸರ್. ಅನ್ಸ ಇನ್ನೊಂದು ವಿಷಯ ಒಂಜಿ ಮಸ್ತ್ ಪ್ರಾಬ್ಲಮ್ ಆಗ್ತದೆ ಟೆಕ್ನಿಕಲಿ ಆ ಮಸ್ತ್ ಸಮಸ್ಯೆ ಉಂಡು. ಆ ವಿಚಾರ ತೂ ಓಡಿತು ಸರಿ. ನಿಕ್ಲೆಗೆ ಈ ಗಮನಕ್ಕೆ ಬೈದಿನತೆ, ಈ ವಿಚಾರ ಗಮನ ಬೈದಿನತೆ ಎಂಗ್ಲಿಗೆ ಈ ವಿಷಯ ಗಮನ ಬೈದನ್ ಸರ್. ಅಂಡ ತೆಪ್ಪ ಪಾಟ್ನಕ್ಲಿಗೆ ಫುಲ್ ರೂಲ್ಸ್ ಬಂದಿರು ಸರ್. ತೆಪ್ಪ 14 ಫೀಟ್ ಇರ್ತದೆ ಜಾಸ್ತಿ ಮಿತ್ ಪಾಟ್ನ ಎಂಗುಲು ಫುಲ್ ಕೇಸ್ ಬಂದು ರೂಲ್ಸ್ ಬಂದಿದ್ದೇರು. ಸೊ ಅವು ಮಂತಿನಲ್ಲಿ ಹಾಕಲು ಓಕೆ ರೂಲ್ಸ್ ಕರೆಕ್ಟ್. ಅಂಡ್ ಅಂಚಿನ ನಮ್ಮ ತೆಪ್ಪ ಪಾಟ್ನ ರೂಟ್ ಉಡ್ಲ ಬಸ್ ಮಾತ ಪೋವಂದಿಲ್ಲ ಕಲ ಅಕುಲ್ಲ ಐಕುಲ್ ಒಂಜಿ ಮಾರ್ಗಸೂಚಿ ಒಂಜಿ ಮಂದೋಡು ಸರ್. ಆ ರೂಟ್ ಉಡು ಓಲ್ಪುರ ಮಸೂರು ಕುಡಿಕೆ ಧಾರ್ಮಿಕ ವಿಚಾರ ಮನ್ಪೇರು ಆ ರೂಟ್ ಉಡು ಒಂಜಿ ಬಸ್ ರೂಟ್ ಲಾರಿ ಪೂರ ಪೋವಂದಿಲ್ಲಕ ಸಿಟಿ ಲಿಮಿಟೆಡ್ ಪೋವಂದಿಲ್ಲಕ ಒಂಜಿ ರೂಲ್ಸ್ ಲ ಮಂದೋಡು ಸರ್. ಓಕೆ 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 ಇರಡನೆ ಈ ವಿಚಾರಕ್ಕೆ ದಯಪಡ ನಿಕುಲ್ ಇತ್ತೆ ಇನ್ನೇನು ಕರ ಕಟ್ಟುವಾರು ನಿಕುಲ್ ಒಂಜಿ ಸಂಘ ಸಂಸ್ಥೆಡು ಆಯೋಜನೆ ಮತ್ತು ಲಂಚೋಪನಾಗಿ ಈ ಒಂಜಿ ವಿಚಾರ ಮೇಜರ್ ಅಪ್ಡೇಟ್ಸ್ ಅನ್ಕೇನು ಒಂಜಿ 14 ಅಡಿತ ಬಗ್ಗೆ ಸಮಸ್ಯೆ ಬಗ್ಗೆ ಇರ್ ಪಂಡರ್ ಓಕೆ ಓತೋನ ಆಯ್ತು. ಒಟ್ಟಿಗೆ ಅಲ್ಪ ಸ್ವಯಂ ಸೇವಕರ ಮಿತಿ ಏರ್ ಕರ ಬರ್ಪರೆ ಅಕಲ ಮಿತಿ ನೀರು ರಟ್ಟಾರೆ ಹೆಜ್ಜಿ ಪಂಪನಂಚಿನ ವಿಚಾರ ಆಯ್ತು. ಕರ ಕಟ್ಟನಲ್ಪ ಮಿತ್ತಿಡು ಕರ ಮಾತ್ರ ಉಪ್ಪೋಡು ಕರ ಬುಡ್ದು ಬೇತೆ ಓವೇ ಪರಿಕರ ಉಪ್ಪರ ಬಲ್ಲಿ ಇಂದು ಉಪ್ಪುಡು ಬಣ ಬಣ ಕದ್ರಿಡೆ ಅಂತ ತೂನಾಗ ನಮ್ಮಲ್ಲಿ ಮಸ್ತಿನ ತೂತ ದೇವಣ ಒಂಜಿ ನಮ್ಮೊಂಜಿ ಗೊಬ್ಬು ನಮ್ಮೊಂಜಿ ಖುಷಿ ಐಟ್ ಚಕ್ಕುಲಿ ಕಟ್ಟೋರು ಐಟೊಂಜಿ ಮುಸುಂಬಿ ಕಟ್ಟೋರು ಎಪ್ಪಲ್ ಕಟ್ಟೋರು ಅತ್ತಡ ಗೊಬ್ಬುನ ಪುರ ಕಟ್ಟೋರು ಜೋಕ್ಲು ಖುಷಿ ಆಪಣ ಜೋಕ್ಲು ರಾಶಿ ರಾಶಿ ಉಂತುವೇರ ಅಲ್ಪ ತಿರ್ತಿಡು ಅಂದತ್ತೆ ತಗೊಂಡ್ರೆ ಕೆಲವು ಕಡೆ ತೂತ ಅಂಚುಪ್ನ ಒಂಜಿ ಗಮ್ಮತ್ ಉಪ್ಪುಡು ಆತ ಒಂಜಿ ಖುಷಿ ನಮ್ಮ ಸಂಭ್ರಮ ಅವಿತ್ ದಾಲ ಇಜ್ಜಿ ಪನ್ನಾಗ ನಿಕುಲು ಸಂಘಟಕರ ಅದಾಯೋಜಕರ ನಿಕುಲ್ ದಾದ ಪನ್ಪರ್ ಸರ್. ಖಂಡಿತ ಸರ್. ಅವು ಒಂಜಿ ಶೇಡ್ ಮಸ್ತ್ ಬೇಜಾರುಂಡು ದಯಪಂಡ ಮಸರು ಕುಡಿ ಕಳಿಸ್ತಾ ಪಂಡ ಒಂಜಿ ಜೋಕುಲು ಮಲ್ಲಕುಲ ಅವಾರ್ಡ್ ಮಾತ ಒಂಜಿ ಎಂಜಾಯ್ಮೆಂಟ್ ಮನ್ಪೇರು ಪೂರೆಲ್ಲ ಇತ್ತ ಒಂಜಿ ಸ್ಟಾರ್ಟ್ ಮನ್ಪುನಾಗಲ್ಲ ಒಂಜಿ ಬೇಗ ಸ್ಟಾರ್ಟ್ ಮನ್ಪನ ಮಸ್ತ್ ಪ್ರಾಬ್ಲಮ್ ಆಪುಂಡು. ಒಂಜಿ ನೈಟ್ ಒಂಜಿ ಲೆವೆಲ್ ಒಂಜಿ 6:30 ಲೆವೆಲ್ ಮಾತ ಮಾತೆರ್ಲ ಬೇಲೆ ಬಿಡ್ದು ಮಾತೆರ್ಲ ಒಂಜಿ ಆರಾಮ್ಸೆ ಒಂಜಿ ಫ್ರೀ ಮೈಂಡೆಡ್ ಬರ್ಪೇರು ಒಂಜಿ ಎಂಜಾಯ್ಮೆಂಟ್ ಪೇರು ಮಾತ ಜೋಕುಲು ಆ ಗೊಬ್ಬು ನನ್ ಪೂರ ತೂದು ಆಯ್ತು ಅಡಿಟ್ ಉಂತುದು ಅವು ಎಂಕ್ ತಿಕ್ಕೋಡು ಬಂದ ಒಂಜಿ ಖುಷಿ ಟುಪ್ಪೇರು ಅವೇನು ಪೂರ ರಿಸ್ಟ್ರಿಕ್ಷನ್ ಮನ್ಪನಾಗ ಮಸ್ತ್ ಬೇಜಾರಪ್ಪು ಸರ್. ಅವು ಪೂರ ಆಕ್ಚುಲಿ ಗೊತ್ತ ನೀರ್ ರಟ್ಟವನ ಮಾತ ಓಕೆ ಸರ್ ದಯಪಂಡ ಒಂಚೂರು ಪ್ರಾಬ್ಲಮ್ ಲಾವು ಜನಕ್ಕೆಲ್ಲ ಮಿತ್ ಪ್ರಾಬ್ಲಮ್ ಓಕೆ. ಬಟ್ ಗೊಬ್ಬುನ ಕಟ್ಟುನ ಬೊಕ್ಕ ಫ್ರೂಟ್ಸ್ ಅವು ಪೂರ ಒಂಚೂರು ಕಟ್ಟುನ ಅವು ಬೋಡಿತ್ತನು ಸರ್. ಓಕೆ ನಿಕುಲೆಂಚ ಮನ್ಪದೊಂದುಲ್ಲಾರ ಮನ್ಪಿನ್ಯಾನ್ ಎಂಕುಲು ಆಕ್ಚುಲಿ ಅವೈತೆ ದಾನ ಮನ್ಪುನ್ ಗೊತ್ತಾಂದಿತ್ತು ಸರ್ ಈ ರೂಲ್ಸ್ ಉಡ್ದು ಎಂಕ್ಲೆ ಕನ್ಫ್ಯೂಷನ್ ಇಲ್ಲ ಕಟ್ಟೋಡ ಬೊಡ್ಚ ಪಂದ್. ಸೊ ಅವೇ ಎಂಗಲು ಇತ್ತೆ ಎಂಗಲ ಕದ್ರಿ ಇತ್ತೆ ಎಂಗಲನೆ ಒಂಜಿ ಯುವ ಫ್ರೆಂಡ್ಸ್ ಕದ್ರಿ ಕಂಬಳದ 110 ಫೀಟ್ ಉದ್ದದ ಇರ್ ತೂದುಪಾರು ಸರ್. ಮಲ್ಲ 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 ಡ್ರೆಸ್ ಪಾರ್ದೈತೆ ಆಲ್ರೆಡಿ ಪಾರ್ದೇವು ಅಂದ್ ಸರ್ ಗೊತ್ತುಂಟು. ಎಸ್ ಸರ್ ಓಕೆ ಸರ್ ಬಾರಿ ಬೇಜಾರಾದ ಮನ್ಪರ ಈ ಒಂಜಿ ಹೊಸ ಮಾರ್ಗಸೂಚಿ ಜೊತೆ ಅಂದ್ ಸರ್ ಬೇಜಾರಾದ. ಓಕೆ ಸರಿ ಸರ್ ಸರಿ ಥ್ಯಾಂಕ್ ಯು. ಇದು ಕದ್ರಿ ಯಾಕಂದ್ರೆ ಬಹಳಷ್ಟು ಗೊತ್ತಿದೆ ಕಳೆದ ಬಾರಿ ಅಲ್ಲಿ ಗಮನ ಸೆಳೆದಿರುವಂತಹ ಒಂದು ವಿಚಾರ ಯಾವ ರೀತಿ ಇತ್ತು ಅಂತ ಬಂದಾಗ ಯಾವುದೊಂದು ಸಂಘ ಸಂಸ್ಥೆ ಅವರು ಕಟ್ಟಿದ್ರು ಬಹಳ ಚೆನ್ನಾಗಿ ಕಟ್ಟಿದ್ರು. ಅಲ್ಲಿ ಮಡಿಕೆಗಳ ಮಧ್ಯೆ ಬಹಳಷ್ಟು ಟಾಯ್ಸ್ ಅಂತ ಹೇಳ್ತಾರೆ ಅಂದ್ರೆ ಮಕ್ಕಳು ಆಟ ಆಡುವಂತ ಆಟಿಕೆ ಸಾಮಾನುಗಳನ್ನು ಬಹಳಷ್ಟು ಜೋಡಿಸಿದ್ರು. ಅಲ್ಲಿ ಸುತ್ತ ಮಕ್ಕಳೇ ನಿಂತ್ಕೊಂಡಿದ್ರು. ಅಂದ್ರೆ ಆ ರಾತ್ರಿ ಹೊತ್ತಲ್ಲಿ ಅದನ್ನ ಕಾಯುವಂಥದ್ದು, ಅದನ್ನ ತೆಗಿತಾರೆ, ಇವರು ಬರ್ತಾರೆ, ಸ್ವಯಂ ಸೇವಕರು ಬರ್ತಾರೆ, ಅದನ್ನ ತೆಗಿತಾರೆ, ನಮ್ಗೆ ಕೊಡ್ತಾರೆ ಅಂತ ಕಾಯ್ತಾ ಇರುವಂತಹ ಮಕ್ಕಳು. ಅಲ್ಲಿ ಒಂದು ಮುಗ್ಧತೆ,
ಅಲ್ಲಿ ಕೃಷ್ಣ ಕೊಟ್ಟರು ಅನ್ನುವಂಥದ್ದು ಅಲ್ಲಿ ಅವರ ಪೋಷಕರು ಹೇಳ್ತಾ ಇದ್ರು ಮಕ್ಕಳಿಗೆ, ಕೃಷ್ಣ ದೇವರು ಕುಡಿಯರು ಅಕುಲ್ ದಕ್ಕುವೇರು ಇತ್ತ ನಿಕ್ಲೆಗ ಅಂತೇಳಿ. ಸೊ ಅದೊಂದು ಭಾವನೆಗಳು, ಅಥವಾ ಅಲ್ಲಿ ಫ್ರೂಟ್ಸ್ಗಳನ್ನು ಕೊಡುವಂಥದ್ದು, ಅಥವಾ ಅಲ್ಲಿ ಪರಿಕರಗಳನ್ನು ಇಡುವಂಥದ್ದು, ಅದನ್ನು ಕೊಡುವಂಥದ್ದು, ಇದೊಂದು ಭಾವನಾತ್ಮಕವಾಗಿರುವಂತಹ ವಿಚಾರ. ಅದು ಕೂಡ ಯಾವುದು ಇಲ್ಲ ಅಂತ ಬಂದಾಗ ಗೊತ್ತಿಲ್ಲ ಏನು ಅನ್ನೋದು. ಓಕೆ, ಒಪ್ಕೊಳ್ಳೋಣ, ಸುಪ್ರೀಂ ಕೋರ್ಟ್ ಹೇಳುತ್ತೆ ಧ್ವನಿವರ್ಧಕಗಳನ್ನ 10 ಗಂಟೆ ನಂತರ ಇಲ್ಲ ಅನ್ನೋದು, ಓಕೆ ಸರಿ. ಆದ್ರೆ ಇದುಗಳು ಏನ್ ಮಾಡಿತ್ತು ಅನ್ನೋದು ಗೊತ್ತಾಗಿಲ್ಲ. ಇಂತಹ ಪರಿಕರಗಳು ಬೇಡ, ಇಂತಹ ಸ್ವಲ್ಪ ಮಟ್ಟಿನ ಮೋಜು ಮಸ್ತಿಯು ಕೂಡ ಬೇಡ ಅಂತ ಬಂದಾಗ, ಅಲ್ಲ ಭಾವನಾತ್ಮಕ ವಿಚಾರಗಳಿವೆ ಅದು ಕೂಡ ಬೇಡ ಅಂತ ಬಂದಾಗ ಬಹಳಷ್ಟು ವಿಚಿತ್ರ ಆಯ್ತು ಈ ಬಾರಿ ನೋಡಿದಾಗ. ನೋ ಡೌಟ್ ಒಂದು ವಿಚಾರಗಳಲ್ಲಿ ಬಹಳಷ್ಟು ಕರೆಗಳು ಬರ್ತಾ ಇದೆ. ಬಿಫೋರ್ ದಟ್ ಒಂದು ಕರೆನ ಹೋಲ್ಡ್ ಮಾಡಿ ನಾನು ಕುಮಾರ್ ಮಾಲೆ ಅವರ ಜೊತೆ ಫಸ್ಟ್ ರಿಯಾಕ್ಷನ್ ಹೋಗ್ತೇನೆ. ಫಸ್ಟ್ ರಿಯಾಕ್ಷನ್ ಸರ್, ಕುಮಾರ್ ಮಾಲೆ ಅವ್ರಿಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ? ಮೊದಲಿಗೆ ನಾನು ಕ್ಷಮಾಪಣೆ, ಯಾಕಂದ್ರೆ ಬರುವಾಗ ಲೇಟ್ ಆಯ್ತು. ಕೆಜಿ ಹಾಸ್ಪಿಟಲ್ ಹತ್ರ ತುಂಬಾ ಬ್ಲಾಕ್ ಇತ್ತು, ಆ ಬ್ಲಾಕ್ ಅನ್ನೆಲ್ಲ ಕ್ಲಿಯರ್ ಮಾಡಿ ಬಂದದ್ದು, ಹಾಗೆ ಲೇಟ್ ಆಯ್ತು. ಮತ್ತೆ ಪೊಲೀಸರು ಬಂದ ನಂತರ ಬಂದೆ, ಅದಕ್ಕೋಸ್ಕರ ನಾನು ಕ್ಷಮಾಪಣೆ ಕೇಳ್ತೀನಿ. ಒಂದ್ ಹೇಳ್ಬೇಕಾದ್ರೆ ನಾವೀಗ ಯಾವ್ದು ಪ್ರಜಾಪ್ರಭುತ್ವ ದೇಶದಲ್ಲಿದ್ದೇವೆ ಅಲ್ಲ, ಇಲ್ಲಿ ಅಫ್ಘಾನಿಸ್ತಾನದಲ್ಲಿ ದುಬೈಯಲ್ಲಿದ್ದೇವೆ ಅಂತ ಕೇಳ್ಬೇಕಾಗುತ್ತೆ. ಯಾಕಂದ್ರೆ ನೋಡಿ, ಹಿಂದೂ ಸಂಪ್ರದಾಯ ಇದು, ಹಿಂದುತ್ವದ ಬುನಾದಿ ಇದು. ಇಲ್ಲಿ ಗೋಕುಲ ಒಂದು ಕೃಷ್ಣ ಜನ್ಮಾಷ್ಟಮಿ ಮಾಡ್ಲಿಕ್ಕೆ ಇಷ್ಟು ನಿಷೇಧಾಜ್ಞೆ, ಇಷ್ಟು ಗಂಟೆ ಒಳಗೆ ಆಗ್ಬೇಕು, ಇಷ್ಟು ಗಂಟೆ ಒಳಗೆ ಇದು ಮಾಡ್ಬೇಕು, ನೀರು ಚೆಲ್ಬಾರ್ದು, ಅದು ಕಟ್ಬಾರ್ದು, ಇದು ಕಟ್ಬಾರ್ದು, ಏನೊಂದು ಯಾವ ರೀತಿ ಇವರು ಮಾತಾಡ್ತಾರೆ ಇವತ್ತು. ಹಾಗಾದ್ರೆ ಇವರು ಕೊಟ್ಟ ತೀರ್ಪೇ ಆಗದ್ರೆ, ಆದ್ರೆ ನಾವೆಲ್ಲ ಯಾರಾಗದ್ರೆ, ಜನಗಳು ಯಾರು, ಸಾರ್ವಜನಿಕರು ಯಾರು, ಭಕ್ತಾದಿಗಳು ಯಾರು? ಇವರು ಹೇಳ್ತಾರಲ್ಲ ಇವರು 10 ಗಂಟೆ ಒಳಗೆ ಮುಗಿಸ್ಬೇಕು ಅಂತ. ಹಾಗಾದ್ರೆ ನಾಳೆ ದಿನ ಕೃಷ್ಣ ಹುಟ್ಟಿದ ದಿನ, ಆಗ ನಾಳೆ ದಿನ 12 ಗಂಟೆ ತನಕ ಕಾದು ಕೂತ್ಕೊಳ್ಬೇಕಾಗುತ್ತೆ, ಬಿಡ್ಬೇಕಾಗುತ್ತಾ? ಅಲ್ಲಿ 10 ಗಂಟೆಗೆ ನಾವು ಕೃಷ್ಣ ಅಲ್ಲಿ ಮತ್ತೆ ಹುಟ್ಲಿ ನಾವು ಮಲಗುದಾದ್ರೆ ವ್ರತ ಮಾಡಿ ಇವತ್ತು ಅಷ್ಟು ವ್ರತ ಮಾಡಿ ಕಾದು ಕೂತ್ಕೊಳ್ತಾರೆ ಇವತ್ತು ಕೃಷ್ಣ ಹುಟ್ಟುವಾಗ. ಮರುದಿನ ಮೊಸರು ಕುಡಿಕೆ ನಿಜವಾಗಿ ಕೃಷ್ಣನಿಗೆ ಪ್ರಿಯ ಆದದ್ದು ಇವತ್ತು. ಅದು ಆ ನೀರು ಹಾಕ್ಲಿಕ್ಕಿಲ್ಲ, ಮೊಸರು ಹಾಕ್ಲಿಕ್ಕಿಲ್ಲ, ಏನು ಯಾವ ರೀತಿಯಲ್ಲಿ ಇವರು ಹೇಳ್ತಿದ್ದಾರೆ? ಇವರಿಗೆ ಹಾಗಾದ್ರೆ ಅಷ್ಟಮಿ ಚೌತಿ ಏನು ಅಂತಾನೆ ಗೊತ್ತಿಲ್ವಾ ಈ ಅಧಿಕಾರಿಗಳಿಗೆ? ನಾನು ಪ್ರಶ್ನೆ ಹೇಳುದು, ಅಷ್ಟಮಿ ಚೌತಿ ಏನು ಅಂತಾನೆ ಗೊತ್ತಿಲ್ವಾ? ಹಾಗಾದ್ರೆ ಅವರಿಗೆ ಬೇರೆ ಧರ್ಮದವರು ಮಾಡೋದು ಗೊತ್ತಾಗುತ್ತಾ? ನಾನು ಬೇರೆ ಧರ್ಮಕ್ಕೆ ಬೈಯುವುದಲ್ಲ, ಇವರು ಹೇಳ್ತಾರಲ್ಲ ಇವತ್ತು ಬಿಡಿ, ಇವತ್ತು ಹತ್ತಾವರ, ಕೊಟ್ಟಾರ, ಇಲ್ಲಿ ಕದ್ರಿ, ಮತ್ತೆ ಇಲ್ಲಿ ತೊಕ್ಕೋಟು, ಅದೆಲ್ಲ ಒಂದು ಹಿಂದುತ್ವದ ಒಂದು ಜನಗಳಿರುವಂತಹ ಜಾಗ. ಹೆಚ್ಚಾಗಿ ತೊಕ್ಕೋಟು ಉಳ್ಳಾಲ ಹೋದ್ರೆ ಅಲ್ಲಿ ಹಿಂದೂಗಳಲ್ಲ, ಮುಸ್ಲಿಮರು ಇರುವುದು. ಇಲ್ಲಿಂದ ನೀವು ಹೋದ್ರೆ ಸುರತ್ಕಲ್ಲಲ್ಲಿ ನೋಡ್ಬೋದು, ಇಲ್ಲಿ ಕೃಷ್ಣಾಪುರದಲ್ಲಿ ಕಾಟಿಪಲ್ಲ ಕೈಕಂಬ ಎಲ್ಲ ಹೋಗುತ್ತೆ ಅಲ್ಲಿ ಮೊಸರು ಗುಡ್ಕೆ, ಅಲ್ಲಿ ಮುಸ್ಲಿಮರು ನಿಂತು ಕಾಯ್ತಾರೆ ಎಷ್ಟು ಗಂಟೆಗೆ ಮೊಸರು ಗುಡ್ಕೆ ಹೊಡಿತಾರೆ ಅಂತ. ಅಂತ ಧರ್ಮದವರು ಕೂಡ ಇರುವಾಗ, ಆ ಧರ್ಮದವರು ಕೂಡ ಅಷ್ಟು ಪ್ರೀತಿಪೂರ್ವಕವಾಗಿ ಅಲ್ಲಿ ನಿಲ್ಲುವಾಗ, ಇವರು ಯಾವ ರೀತಿ ಅಧಿಕಾರಿಗಳು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಯಾವ ರೀತಿಯ ಒಂದು ನಿಯಮ ತರ್ತಾರೆ ಅಂತ ನಾನು ಆಲೋಚನೆ ಮಾಡ್ಬೇಕಾಗುತ್ತೆ. ಬೇಸರ ಆಗಿದೆ ಈ ಮಾರ್ಗಸೂಚಿಗಳು, ಬೇಸರ. ಯಾಕಂದ್ರೆ ಇವತ್ತು ನೋಡಿ, ಒಂದು ಮೊಸರು ಕುಡಿಕೆ ಹೊರಡುವಾಗ ವಿದ್ಯುತ್ ಅಲಂಕಾರದ ಜೊತೆ ಹೋಗುತ್ತೆ, ಟ್ಯಾಬ್ಲೋಗಳು ಇರುತ್ತೆ, ಇವರು ಹೇಳಿದಾಗೆ ಹುಳಿ ವೇಷಗಳು ಇರುತ್ತೆ, ಟ್ಯಾಬ್ಲೋದಲ್ಲಿ ಒಂದೊಂದು ಒಳ್ಳೆ ಸ್ತಬ್ಧ ಚಿತ್ರಗಳು ಇರುತ್ತೆ. ಅದು ಲೈಟಿಂಗಿಗೆ ಮಾತ್ರ ಅದು ಕಾಣುತ್ತೆ, ಇಲ್ಲಾಂದ್ರೆ ಏನೋ ಒಂದು ಹೋದಾಗೆ ಆಗುತ್ತೆ. ನೀವು ಮೈಸೂರಲ್ಲಿ ನೋಡ್ಬೋದು, ಮೈಸೂರಲ್ಲಿ ಮಾಡ್ತಾರೆ ಅದು ನಿಮ್ಗೆ ನೋಡೋಕೆ ಹೇಗೆ ಕಾಣುತ್ತೆ? ಏನಿಲ್ಲ. ಅದೇ ಇಲ್ಲಿ ದಸರಾ ನೋಡೋಕೆ ಹೇಗೆ ಕಾಣುತ್ತೆ? ಈಗ ಇವತ್ತೊಂದು ಕೃಷ್ಣ ಜನ್ಮಾಷ್ಟಮಿಗೆ ಕೊಟ್ಟರು, ಇವತ್ತು ಇನ್ನು ಚೌತಿ, ನವರಾತ್ರಿ, ಎಲ್ಲದಕ್ಕೂ ಕಡಿವಾಣ, ಎಲ್ಲದಕ್ಕೂ ಬಂದ್ರೆ ಕಷ್ಟ ಅನ್ನುವಂತ. ಹಾಗಾದ್ರೆ ನಾವು ಹಿಂದೂ ರಾಷ್ಟ್ರದಲ್ಲಿದ್ದೇವಾ, ಮುಸ್ಲಿಂ ರಾಷ್ಟ್ರದಲ್ಲಿದ್ದೇವಾ ಅಂತ ನಾವು ಆಲೋಚನೆ ಮಾಡಬೇಕಾಗುತ್ತೆ. ಇವರು ಬೇಕಾದದನ್ನು ಮಾಡುದಿಲ್ಲ, ಬೇಡದ್ದನ್ನು ಮಾಡಿ ಇದ್ದವರನ್ನು ತಿರುಚಿ ಏನು ಒಂದು ಬೇಡದ ರೀತಿ ಸೃಷ್ಟಿ ಮಾಡ್ತಾ ಇದ್ದಾರೆ ಇವತ್ತು ಅಧಿಕಾರಿಗಳು. ಬರ್ತೇನೆ. ಇದು ಕುಮಾರ್ ಮಾಲೆಮಾರ್ ಅವರು. ಅದೇ ರೀತಿ ಮತ್ತಷ್ಟು ಕರೆಗಳಿವೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ಕಾರ. ನಮಸ್ತೆ ಸರ್, ತಮ್ಮ ಹೆಸರುಲಿಂದ ಸರ್? ರಿತೇಶ್ ಹತ್ತಾವರದ ಸರ್. ಹಿತೇಶ್ ಅವರು ಹತ್ತಾವರದಿಂದ. ಎಸ್ ಸರ್, ನಮಸ್ತೆ ಹಿತೇಶ್ ಅವರೇ, ಮಾತಾಡಿ ಸರ್. ಫಸ್ಟ್ ಒಂದು ಇದಕ್ಕೊಂದು ಎಡ್ಡೆ ಕಾನ್ಸೆಪ್ಟ್ ನಿಮಿತ್ತ ಮತ್ತೆ ಒಂದು ಮೊಸರು ಕುಡಿಕಿನ ಕಾನ್ಸೆಪ್ಟ್ ಅಂದಿನ ಬಾರಿ ಎಡ್ಡೆದ ಒಂದು ವಿಚಾರ. ಓಕೆ ಥ್ಯಾಂಕ್ ಯು ಸರ್. ಒಂಜಿ ಬೊಕ್ಕೊಂದು ಇದಾದ ಪಂಡ ಕುಮಾರ್ ಮಾಲೆಮಾರ್ ಅಲ್ಪ ಒಳ್ಳೆರು ಆನ್ ಬಾರಿ ಆತ್ಮೀಯರು ಅಂಚಂದಚ್ಚ ಹತ್ತಾವರ ಮೊಸರು ಕುಡಿಕೆಡು ಒಂಜಿ ಟೈಮ್ಡು ಶ್ರೀರಾಮ ಸೇನದಾರು ಕರಕಟ್ಟಿದಿನ ಅಂಚಿನ ಒಂಜಿ ನಮ್ಮ ಒಂಜಿ 10 ಕಟ್ಟಿದ್ದಾರೆ ಅರಗಳಾಯ್ತು ಅನುಭವ ಉಂಟು ಕೊಂತ 10 ಉಪ್ಪನಪ್ಪ ನಮ್ಮೊಟ್ಟಿಗೆ ಇತ್ತಿನಾರ್ಲಾರ್ಲ ಬೊಕ್ಕೊಂದು ಶರತ್ 10 ಪಂಡದು ಲೆಟ್ ಪ್ರಧಾನ ಕಾರ್ಯದರ್ಶಿ 10 ಮೊಸರು ಕುಡಿಕೆ ಉತ್ಸವ ಮುಕ್ಳ ಉತ್ಸವ ಸಮಿತಿ ಮುಕ್ಳ ಫಸ್ಟ್ ಮಕ್ಕಳಿಗೆ ನಾಚಿಗೆ ಅವರು ಸಮಿತಿ ದಾಖಲೆಗೆ ಈ ಸರ್ತಿದ ಮಿತಿನ್ ಸಲ ಒಂಜಿ ಪಾತ್ರ ಕೊಡ್ತೀನಿ ಅಕುಲತ್ ಸರ್ಕಾರದ ಅಕುಲ್ ಕೊಡ್ತೀನಿ ಗೊತ್ತಾಣತ್ತೆ
ಸರ್ಕಾರದ పంటారు సార్ పోలీస్ ಒಂದು ರೂಲ್ಸ್ ಕನಾಯ್ದಾರು ಅವನ್ನ ಅಕ್ಲ ಪಂತೇರು ಇಂಚಿಂಚಿನೇ ಇಂಚಿಂಚ ಮನ್ಪೋಡು ಪನ್ಪೊಂದು ವಿಚಾರ ಸರ್ ಅವನ್ನ ತೆರಿಪಿ ಏನ್ ಬೋಣ ಇತ್ತೆ ಇರಗೆ ವಾಟ್ಸಪ್ ಅನ್ಪೊಂದು ಪನ್ನ ವಾಟ್ಸಪ್ ಅನ್ಪೆ ಸರ್ ಇದನ್ನ ನಂಬರ್ ಕೊಡ್ಲಿ ಆಯ್ತು ವಾಟ್ಸಪ್ ಅನ್ಪೆ ಸರ್ಕಾರ ಕನಂದಿನಂಚಿನ ರೂಲ್ಸ್ ಅನ್ನು ಸಮಿತಿ ದಕ್ಕೆ ಬಾಡೊಂದು ರಪ್ತಾವ ಸರ್ಕಾರ ಕೊರಂದಿನಂಚಿನ ಮಾರ್ಗಸೂಚಿ ಬದುಕದಿದ್ದು ಮೊಕ್ಲಾನೇ ಖುದ್ದು ಸಮಿತಿ ದಕ್ಕಲು ಮೊಕ್ಲಾನೇ ಒಂಜಿ ವಿಚಾರ ಅನ್ಕಂತದ್ದು ಬಾಡುವೇರು ಮೊಕ್ಲ ಒಂದು ಲೆಟರೇಟ್ ಬಂತದ್ದು ಬಾಡುವೇರು ಆಯ್ತು ಇನಿಕ್ಲ ಹತ್ತಾರು ಸಾಧಾರಣ ಕಮ್ಮಿಡ್ ಬಂದಲ್ಲ ಒಂಜಿ ಅಜಪಾದ ಸಂಘ ಸಂಸ್ಥೆ ದಕ್ಕಲು ಉಳ್ಳೇರು ಇರೊಂಜಿ ಸರಿ ಹತ್ತಾರದ ಕಟ್ಟೆರ್ದು ನಂದಿಗುಡ್ಡೆ ಮುಟ್ಟ ಕೊಂಚ ರೌಂಡ್ ಇನಿಕ್ಕಾಗ್ಲಿ ಎಲ್ಲೇ ಬರ್ತದೆ ಇರ ಕೊಂಚ ಕಮ್ಮಿಡ್ ಬಂದ ಒಂಜಿ 4 ಕಟ್ಟೆ ಒಂಜಿ ರಡ್ಡು ಕಟ್ಟೆ ಒಂಜಿ ಹಟ್ಟಿದ ಒಂಜಿ ಸಿಂಗಲ್ ಒಂಜಿ 4 ಹಟ್ಟಿ ಕರಗ ತೋಜು ಹತ್ತಂದೆ ಬೆಟ್ಟ ದಾಳ ತೋಜಂದೆ 114ನೇ ವರ್ಷದ ನಂಕೊಂದು ಸಾಧಾರಣ ಇನ್ನಿಕ್ 35 ವರ್ಷ ಅಂಡ್ 21 ಕರಿ 21 ವರ್ಷದ ನಮ್ಮ ಅಷ್ಟಮಿ ಮಂತೊಂದು ಬರೋದಿಲ್ಲ ನಮ್ಮ ಟೈಮ್ ನಮಕ್ ಮೊಬೈಲ್ ಇಜ್ಜಾಂಡ್ ಈ ಟೈಮ್ ಮೊಬೈಲ್ ಬತ್ತು ಜೋಕಿ ಬರೋ ಮೊಬೈಲ್ ಕುಲ್ವೇರ್ ಬಂದ ನಮ್ಮ ಕಲ್ಚರ್ ನಮ್ಮ ಸಂಸ್ಕೃತಿ ದಾದ ಒಂದು ಪಂಪುನ ಇತ್ತದ ಪೀಳಿಗೆಗೆ ತೊಜಪಾಂದಿ ಲೆಕ್ಕ ಮಂತೊಂದು ಹತ್ತಾರ ಸಮಿತಿ ಪೊಲೀಸ್ ದಕ್ಕಲು ದಾದ ಮಾರ್ಗಸೂಚಿ ಕೊಡ್ತಾರೆ ಐಕ್ ನಮಲ ಒತ್ತನುವ ಅದ ಮಾರ್ಗಸೂಚಿ ಡಿಜೆ ಬಲ್ಲಿ ಸರಿ ಕರ್ಕಶ ಸೌಂಡ್ ಹಾಕೊಂಡು ನನಂಜ ಹಾಕೊಂಡು ಸುಡುಮದ್ದು ಪ್ರದರ್ಶನ ಉಪ್ಪರ ಬಲ್ಲಿ ಸಾರ್ವಜನಿಕ ತೊಂದರೆ ಹಾಕೊಂಡು ಇತ್ತ ಕರಕ್ ಒಂಜಿ ಅಟ್ಟಿ ಕರಟ್ ಮಕ್ಳು 25 ಕರಕ್ ಅಟ್ಲಿ ಬಂದದ್ದು ಒಂದೇ ಸಮಿತಿ ದಕ್ಕಲು ಬಂದರು ಪೊಲೀಸ್ ಅಟ್ಲ ಮಾರ್ಗಸೂಚಿ ಇದ್ದದ್ದು ನಾಳೆ ಇದೆ ಕೋಲ್ಡ್ ನೀರು ಐಸ್ ನೀರು ಪಾಡ್ರೆ ಬಲ್ಲಿ ಎಂದು ಬಂತಾರೆ ಅದನ್ನ ಏರ್ಲ ಪಾಡ್ಜಿರ್ ಮಕ್ಕಳಾದ ಮಕ್ಕಳು ಕ್ರಿಯೇಟ್ ಮಾಡ್ಕೊನು ಇತ್ತೆ ಒಂದೆಲ್ಲ ಪನೋಡು ಬಂದಂಡ ಕರಿ ವರ್ಷ ಬಲ್ಪ್ 5 ಆಜಿ ಗಂಟೆ ಆಗ್ತಾನೆ ಕರೆದರ್ತದೆ ಫೋನ್ ಕೃಷ್ಣನು ಕರಿ 4 ವರ್ಷದಿಂದ ಕೃಷ್ಣನು ಫಸ್ಟ್ ಎದುರುಡ್ಕೊನ ಒಂದು ಲೇರು ಆಯ್ತಾ ಪಿರೋಡು ಮರ್ಯಾದೆ ಬರೋದು ಒಂದು ಮಕ್ಕಳು ಒಂದು ಸಮಿತಿ ಮಂತು ದಿನ ನೇಟು ಸಮಿತಿ ಉಪ್ಪುನಕ್ಲು ಕಾಂಗ್ರೆಸ್ ಬಿಜೆಪಿ ಗವರ್ಮೆಂಟ್ ಮಾರ್ಗಸೂಚಿ ರಾಜಕೀಯ ಮಕ್ಕಳು ಮಕ್ಕಳ ಸಮಿತಿ ನಂಗೆ ಬುಡ್ದುಕೊಂಡಿದ್ದೇರು ಅಥವಾ ನಮ್ಮಂಜಿ ವಿಚಾರ ನಿಕ್ಲು ಮನ್ಪುಲೆ ಪಂಪೊಂಜಿ ಕೊರೊಂದಿದ್ದೇರು ಮಾರ್ಗಸೂಚಿ ಪ್ರಕಾರ ನಮ್ಮ ಸರ್ಕಾರದ ಬೈದಿನ ಅಂಚಿನ ಹತ್ತು ಮೇರ್ ಹತ್ತವರ ಕುಲ್ಲೊಂದು ಪೋದು ಮಲ್ತಿನ ಹತ್ತೊಂದು ಒಂದು ನಮ್ಮ ಇತ್ತದ ಗವರ್ಮೆಂಟ್ ಪಂತಿನ ಅಂಚಿನ ಸರ್ಕಾರ ಪಂತಿನ ಅಂಚಿನ ವಿಚಾರ ಕುಲ್ದೀಪ್ ಕುಮಾರ್ ಜೈನ್ ನಮ್ಮ ಪೊಲೀಸ್ ಕಮಿಷನರ್ ಪಂತಿನ ಅಂಚಿನ ವಿಚಾರ ಇತ್ತ ಟ್ರಾನ್ಸ್ಫರ್ ಆಗಿrini ಸೊ 6 ಪಂತಿನ ಅಂಚಿನ ವಿಚಾರ ಅವೇನ್ ಬಿಡುದು ಮುಕ್ಕಲ್ದಲ್ಲ ಬಂದ ಮುಕ್ಕ ಒಂಜಿ ಬರೋಡೆ ಸರ್ ನಮ್ಮ ಧಾರ್ಮಿಕತೆ ಸರ್ ನಮ್ಮ ನಂಬಿಕೆ ನಮ್ಮ ಆಚರಣೆ ದಾಯಿ ನಮ್ಮ ಕಾಂಗ್ರೆಸ್ ಬಿಜೆಪಿ ಹತ್ರ ಒಂಜಿ ಪಾರ್ಟಿದ ವಿಚಾರ ಪಾತ್ರ ನೂತ 14 ವರ್ಷದಿಂದ ಆವೊಂದುಂಟು ಪನ್ನಾಗ ನಮ್ಮ ಆ ಕಮಿಟಿದ ಬಗ್ಗೆ ಒಂಚೂರು ಗೌರವ ಉಪ್ಪೋಡಾಪುಂಟು ವಾಸ್ತವ ಸ್ಥಿತಿನ ಅರ್ಥ ಮಾಡ್ಕೊಂಡು ನಿಕ್ಲಿಗೆ ಅಂದಾಜಾವು ಸರ್ ಕಮ್ಮಿಡ್ ಬಂದ 15 ಸಂಘ ಸಂಸ್ಥೆಗಳು ಪಿರಾಜಾರದಲ್ಲಿ ಕರಗಟ್ಟಾರೆ 15 ಸಂಘ ಸಂಸ್ಥೆಯಲ್ಲಿ ಪಿರಾಜಾರದಲ್ಲಿ ಕರಗಟ್ಟದೆ ಈಗ ಬತ್ತದೂಲ ಎತ್ತಾವಡು ಈ ಎನ್ನ ಪ್ರಕಾರ ನೀವು ಗೊತ್ತಾ ಮಸ್ತ್ ಕೊಟ್ಟಿಡ ಆವೊಂದುಂಡಿತ್ತೆ ಹೆಚ್ಚನ ಮಸ್ತ್ ಕೊಟ್ಟಿಡ್ಲ ಮಂತದಲ್ಲ ದೇಪನಗ ಇತ ಕೆಲವು ಜವಾನಿ ಬಿಸಿ ಆಗುತ್ತಾರೆ ಅದು ಬೇತೆ ಬೇತೆ ಊರು ಪೋದುತ್ತಾರೆ ಉದ್ಯೋಗ ನಿಮಿತ್ತ ಅಂಚಪ್ರಗ ಕಡಿಮೆ ಆವುದು ಪುಲ್ಸ ಪೂರಲ ಒಂದು ಮುಖ ಓಕೆ 4 ವರ್ಷದಿಂದ ದೇವರನ್ನ ಎದುರುಕೊಂಡು ಎನಿವೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಧನ್ಯವಾದ ಸರ್ ಧನ್ಯವಾದ ಓಕೆ ನಿಜವಾಗ್ಲೂ ಕೂಡ ಈ ಒಂದು ವಿಚಾರದ ಬಗ್ಗೆ ತಮ್ಗಳಿಗೆ ಬೇಸರ ಇದೆ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಬಹುದು ಅದನ್ನ ಬಿಟ್ಟು ರಾಜಕೀಯವಾಗಿ ದಯಮಾಡಿ ಬೇಡ ಯಾಕಂದ್ರೆ ನಮ್ಮ ಧಾರ್ಮಿಕತೆ ನಮ್ಮ ನಂಬಿಕೆ ಎಲ್ಲಿ ಈ ರಾಜಕೀಯ ಪ್ರವೇಶ ಆದ್ರೆ ಮತ್ಯಾರು ಉಳಿಸ್ತಾರೆ ಅನ್ನೋದು ನಾವು ನೀವು ಕೂತ್ಕೊಂಡಿರುವಂತದ್ದು ಇಲ್ಲಿ ನಮ್ಮ ಧಾರ್ಮಿಕತೆನ ಉಳಿಸ್ಕೊಳ್ಳಿಕ್ಕೆ ನಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಳಿಕ್ಕೆ ನಮ್ಮ ಆಚಾರ ವಿಚಾರಗಳನ್ನು ಉಳಿಸ್ಕೊಳ್ಳಿಕ್ಕೆ ಅದನ್ನ ಬಿಟ್ಟು ನಾವುಗಳ ಆ ರೀತಿ ನೀವುಗಳು ಈ ರೀತಿ ಅಂತ ಹೇಳಿದಾಗ ನಾವುಗಳು ಆ ಪಾರ್ಟಿ ಈ ಪಾರ್ಟಿ ಆಗಲ್ಲ ಆಪುಜಿ ಇಂಚಮಂತನ ಬಾರಿ ಕಷ್ಟ ಉಂಟು ಇಂಚಮಂತನ ಮತ್ತೊಂದು ಕರೆ ಇದೆ ಹಲೋ ಸರ್ ನಮಸ್ತೆ ನಮಸ್ಕಾರ ಸರ್ ಇನ್ನ ಪುದರ್ ಒಲ್ಪಡ್ದೆ ಸರ್ ಅರುಣ್ ಕದ್ರಿ ನಮಸ್ಕಾರ ಸರ್ ಪಾತ್ರಲ್ಲ ಸರ್ ತೊಕ್ಕೊಟ್ಟದ್ದು 73 ವರ್ಷದ ಒಂಜಿ ಮೊಸರು ಕುಡಿಕೆ ಹತ್ತಾವರಡು ಬಾರಿ ವಿಜೃಂಭಣೆ ನಡಕೊಂಡು ತೊಕ್ಕೊಟ್ಟದ ಮೆಂಡನ್ನು ಬಂಡಿருந்து ಪರಮಾತ್ಮನ ಕೆಲಸ ಮಾಡುದು ನಾಡ ಬೈತಿಲ್ಲ ನಮಗೆ ಶ್ರೀಕೃಷ್ಣ ದೇವರು ಕುಡುಗರು ಅದನ್ನ ನಮ್ಮ ವಿಜೃಂಭಣೆ ಮಲ್ಪುನು ಅದೇ ನಮ್ಮ ಧಾರ್ಮಿಕ ಭಾವನಾತ್ಮಕ ವಿಚಾರ ಸರ್ಕಾರದ ಆದೇಶ ಧಿಕ್ಕಾರ ಮಲ್ತು ದಾದಾಪುಂಡು ಸರ್ ನಮ್ಮ ಧರ್ಮದಲ್ಲಿ ತೊಡಕಾಪುಂಡಿ ಆಂಟ ಒಂದು ಕೇಸು ಪೊಟ್ಟು ಕೇಸು ಸಮಿತಿದ ಮಿತ್ತು ಸರಿ ಕುಮಾರ್ ಪಾಲಮಾರ ಬಂಡೇರು ಅಧಿಕಾರಿ ಹತ್ತು ಸರ್ಕಾರ ಮಲ್ದಿನಿ ದಾದಾಪುಂಡು ನಮ್ಮ ಧಾರ್ಮಿಕದ ನೆಲಕಟ್ಟದ ಚೌಕಟ್ಟದ ವಿಷಯಕ್ಕೆ ಮಗು ಕೈ ಮಾಡುವಿರಂದ
ಕಮಿಷನರ್ ವಿಚಾರ ಮತ್ತು ಮಲ್ಪುಗ ನಮ್ಮ ಧಾರ್ಮಿಕ ಆಚರಣೆಯನ್ನು ಭಾವನಾತ್ಮಕ ವಿಚಾರವನ್ನು ಪುರ ಓಕೆ ಓಕೆ ದಯಪಂಡ ನಮ್ಮ ಸ್ಪೀಕರ್ ಖಾದರ್ ಉಳ್ಳಾಳದಾರತಿ ಸರ್ ಆರು ಎತ್ತೋ ದೈವ ದೇವರ ಕೋಲ ಭೂತ ನೇಮಕ್ ಪುರ ಪೋಪಿನಾರು ನಿಜಿ ಯಾರು ಬೇಲೆ ಬಂದೆ ನೋಡೋಣ ಒಂದು ವಿಚಾರ ಸರ್ ಇತ್ತೆ ಅರ್ನ ಗಮನಕ್ಕೆ ಬೈದ ಬರಂದೆಲ್ಲ ಉಪ್ಪರ ಚಾನ್ಸಸ್ ಉಂಟು ಎಂಕ್ಲ ವಿಚಾರ ಐತೆ ಈ ಮೂಲಕ ಬರೋ ಗಮನಕ್ಕೆ ಬಹುಶಃ ಬದಲಾವಣೆ ಚಾನ್ಸಸ್ ಉಂಟು ಪರಮಾಚಿನ ನಂಬಿಕೆ ಗೊತ್ತಾಡೆ ಸರ್ ನಡಪನಕ್ಕಿನ ಆ ಕ್ರಿಯೆ ನಮ್ಮ ಮಲ್ಪುನು ಧಾರ್ಮಿಕ ವಿಚಾರ ಮಲ್ಪುನು ಓಕೆ ಓಕೆ ಗೊತ್ತಿನ ಸರ್ ನಮ್ಮ ದೇವಸ್ಥಾನದ ದತ್ತಿಗೆ ಕಾಸು ಮಾಡ್ರೆ ಬಲ್ಲಿ ಹಿಂಗುಲು ಓಕೆ ಮಲ್ಪಡ ಮಗಳು ಚರ್ಚಿಲ್ ನಮ್ಮ ಸಿಟಿಲ್ ಎಂಡಮೆಂಟ್ ಕನ್ನಡ ನಮ್ಮ ದೇವಸ್ಥಾನಕ್ಕೂ ಕಾಸು ಪಾಡ್ನು ನಮ್ಮ ಹಿಂದುಲೆಗೆ ಮಗಳು ಈ ತರ ಮಲ್ಪುನು ಅಂತ ಒವೇ ಸರಕಾರ ಉಪ್ಪಾಡು ದಂಗೆ ಹೇಳ್ಗ ಆವಡ್ ಕೇಸು ದಾದಾರನ್ ರೈಟ್ ಓಕೆ 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 ಸರ್ ಸಮಾಜನೆ ಲಕ್ಕದುಂಟೋಡು ಈ ವಿಷಯಗಳು ಆತೆ ಓಕೆ ಸರ್ ಎನ್ನದಾದ ಗೊತ್ತನೆ ಮನ ಸರ್ ವಾ ಕಮಿಟಿ ತಗೊಳ್ಳ ಈನಲ್ಲ ದಾಲ ಎಣ್ಣೆ ರಜ್ಜಿ ನಮ್ಮ ದುಂಬು ಎಂಚ ಮಲ್ತಂತ ನಾವು ಇಂಚೆನೆ ಮಲ್ಪುನು ನಮ್ಮ ಹಿಂದುಲೆಗೆ ಬಿಜೆಪಿ ಲಜ್ಜಿ ಕಾಂಗ್ರೆಸ್ ಲಜ್ಜಿ ಕರೆಕ್ಟ್ ಅಂತೆ ನಂಗೆ ಪಕ್ಷ ಬರ್ತೀರ್ ಬಂದ್ಲಾಕ ನಮ್ಮ ಪಕ್ಷ ಬಾತಿರುಜ ಅಂದಪ್ಪ ನಿಜ ನಮ್ಮ ಕೂಡದಿನ ಹಿಂದೂ ಧರ್ಮ ಸನಾತನ ಧರ್ಮ ನಿಜ ಐಕೋವೇ ಮಲ್ಪಡು ಚರ್ಚಿಲ್ನ ಮಸೀದಿಲ್ನ ಮಗಳು ಎಂಡಮೆಂಟ್ ಮಲ್ಪಡು ಐಕ್ ರೂಲ್ಸ್ ಕನವಡು ಮಗಳು ಓಕೆ ಸರ್ ಸರಿ ಥ್ಯಾಂಕ್ ಯು ಧನ್ಯವಾದ ಸರ್ ಮತ್ತೊಂದು ಕರೆ ಇದೆ. ಹಲೋ ಸರ್ ನಮಸ್ತೆ. ಹಲೋ ನಮಸ್ತೆ ಸರ್, ತಮ್ಮ ಹೆಸರುಲಿಂದ ಸರ್? ಸರ್ ಯತೀಂದ್ರ ಅಂತ. ನಮಸ್ತೆ ಯತೀಂದ್ರ ಅವರು, ಎಲ್ಲಿಂದ ಸರ್? ಮಂಗಳೂರಿನಿಂದ. ಮಂಗಳೂರಿಂದ. ಎಸ್ ಮಾತಾಡಿ ಸರ್. ಸರ್ ನಮ್ಮ ಹಿಂದೂ ಕಾರ್ಯಕ್ರಮ ಇದು ಎಲ್ಲ ನಿಷೇಧಾಜ್ಞೆ ಯಾಕೆ ಬರುತ್ತೆ ಸರ್? ಓಕೆ ಮಾತಾಡಿ. ನಾವು ಭಾರತ ದೇಶದಲ್ಲಿದ್ದೇವೆ, ಕರ್ನಾಟಕದಲ್ಲಿದ್ದೇವೆ ಅಂತ ಒಂದು ಸರ್. ಓಕೆ. ಎಲ್ಲ ಹಿಂದೂ ಕಾರ್ಯಕ್ರಮಕ್ಕೆ ಮೊದಲಿನ ಹಿರಿಯವರು ಇರೋ ಕಟ್ಟಲ್ಲಿರುವಾಗ ನಮ್ಮ ಕಾರ್ಯಕ್ರಮ ನಡೀತಾ ಬಂದಿದೆ. ನಿಜ 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 ಅಲ್ವಾ? ಓಕೆ ಸರ್, ಓಕೆ, ಥ್ಯಾಂಕ್ ಯು. ಎಸ್ ಸರ್, ಥ್ಯಾಂಕ್ ಯು. ಜೊತೆಗೆ ನಾನು ಈಗಾಗಲೇ ಪ್ರಸ್ತಾಪ ಮಾಡಿದ್ರು ರಮೇಶ್ ಮೆಂಡನ್ ಸರ್ ಅವರು, ಯಾವ ರೀತಿ ಅಂತ ಬಂದಾಗ ಈ ನೀರಾಟ ಆಡುವಂಥದ್ದು ಅಥವಾ ಮಡಕೆ ಹೊಡೆಯುವಂತಹ ಸಂದರ್ಭಗಳಲ್ಲಿ ನೀರನ್ನ ಹಾಕುವಂಥದ್ದು ಅದು ಬೇಡ ಅನ್ನುವಂಥದ್ದು ಈ ಬಾರಿ ಹೇಳ್ತಾ ಇದ್ದಾರೆ. ಏನ್ ಸರ್ ಪ್ರಾಮುಖ್ಯತೆ, ಹೇಗೆ ಅನ್ನುವಂತಹ ವಿಚಾರಗಳು ಬರುತ್ತೆ. ವಾತಾವರಣದಲ್ಲಿ ಜೋರಾಗಿರುತ್ತೆ ಇದರಲ್ಲಿ ನೀರು ಹಾಕುವಂಥದ್ದು ನಾನು ನೋಡಿದ್ದೇನೆ. ಹಾಗಿದ್ದಾಗ ಏನ್ ಹೇಳ್ತಾರೆ? ಶ್ರೀಕೃಷ್ಣನ ಪರಮಾತ್ಮನ ಆಟವೇ ನೀರಿನ ಆಟ. ಹುಟ್ಟುವಾಗನೇ ಮಳೆ ಬಂದಿದೆ. ಕರೆಕ್ಟ್. ಹುಟ್ಟುವಾಗನೇ 12 ಗಂಟೆ ಮಳೆ ಬಂದು ನದಿ ಡಿವೈಡ್ ಆಗಿ ನದಿಯಲ್ಲೇ ಹೋದಂತ ಪರಮಾತ್ಮ. ಆಮೇಲೆ ಅವರ ಆಟವೇ ಅಲ್ಲಿ ನಂದ ಗೋಕುಳದಲ್ಲಿ ಆಡಿದೆ, ನೀರಲ್ಲಿ ಬೆಣ್ಣೆ ಮೊಸರು ಅದರಲ್ಲೇ ಆಟ ಆಡಿದ ಮಕ್ಕಳೆಲ್ಲ ಸೇರಿಸಿ. ಆದ ಕಾರಣ ಅದು ನೀರಿನೇ ಆಟ, ಅದರಲ್ಲಿ ಏನು ತೊಂದರೆ ಇಲ್ಲ. ಮತ್ತು ಐಸ್ ಹಾಕ್ತಾರೆ ಅದಾಗ್ತಾರೆ ಎಲ್ಲ ಇಲ್ಲ, ಅದು ಸುಮ್ಮನೆ ಅಲ್ಲ, ಅದು ಪ್ರಚಾರ ಮಾಡೋದು ಅಷ್ಟೇ. ದೇವರ ಆಟಕ್ಕೆ ದೇವರದೇ ಇದು ಲೀಲೆ ಅಂತ ಅಂತಾರೆ, ಬೇರೆ ಯಾವುದಲ್ಲ ಸರ್. ನಿಜವಾಗಲಿ ದೇವರಿಗೆ ವಿಜೃಂಭಣೆಯಿಂದನೇ ನಾವು ಮಾಡಬೇಕಂತ ನಮ್ಮ ಹಿಂದೂ ಧರ್ಮದಲ್ಲಿ ಇದ್ದದ್ದು ದೇವರ ಪೂಜೆ. ಮೊದಲು ನೀನು ದೇವರನ್ನು ಮನ ಗೆದ್ರೆ ನಾವು ಗೆದ್ದಾಗೆ. ನಾವು ನಮ್ಮ ದೇವರು ಎಲ್ಲರ ಹತ್ರ ಸಹ ಇದ್ದಾರೆ, ಆದರೆ ಪರಮಾತ್ಮ ಮಹಾಭಾರತದಲ್ಲಿ ಎಲ್ಲವನ್ನೂ ತೋರಿಸಿಕೊಟ್ಟಿದ್ದಾರೆ. ನಾವು ಹೇಗೆ ಬದುಕಬೇಕು, ಯಾವ ತರ ಹೋಗಬೇಕು, ಯಾವ ತರ ಇರಬೇಕು, ಪ್ರೀತಿ ಸ್ನೇಹ ಯಾವ ರೀತಿ ಇರ್ಬೇಕಂತ ಪರಮಾತ್ಮ ನಮಗೆ ತೋರಿಸಿಕೊಟ್ಟಿದ್ದರಿಂದ ಆ ಪರಮಾತ್ಮನ ಲೀಲೆಯನ್ನು ಮಾಡೋದು ಹೊರತು ಬೇರೆ ಯಾವುದನ್ನೂ ಮಾಡಲಿಲ್ಲ. ಅವರು ಆಡಿದ ಆಟವನ್ನೇ ಟ್ಯಾಬ್ಲೆದಲ್ಲಿ ತೋರಿಸಿದ ಹೊರತು ಬೇರೆ ಯಾವುದನ್ನೂ ತೋರಿಸಿಲ್ಲ. ಇದು ಸತ್ಯವೇ. ಆದ ಕಾರಣ ಈಗಲೇ ಇದನ್ನು ಈ ಕ್ರಮವನ್ನು ಈಗಿನ ಬಂದಿನ ಅಧಿಕಾರಿಗಳು ಇದನ್ನು ಈ ತರ ಬ್ರೇಕ್ ಹಾಕಿದರೆ ಇದು ಮೊದಲಿಂದ ಬಂದದ್ದು ಸರ್. ಈಗೆಲ್ಲ ದ್ವಾಪರಯುಗದಲ್ಲಿ ಬಂದದ್ದು ಇದು. ಆವಾಗದಿಂದ ನಮ್ಮ ಹಿರಿಯವರು ತಲೆಮಾರಕನ್ನು ಮಾಡಿಕೊಂಡು ಈಗ ಚಿಕ್ಕ ಮಕ್ಕಳು ಮಾಡ್ಕೊಂಡು ಬಂದಿದ್ದಾರೆ. ಹೇಳಿದಲ್ಲ, ಹತ್ತಾರದಲ್ಲಿ 114ನೇ ವರ್ಷದ್ದು, ತೊಕ್ಕೋಟಿದು 63ನೇ ವರ್ಷದ್ದು ಈ ಹಿರಿಯವರು ಮಾಡಿದ್ದಾರೆ. ಈಗ ಇದನ್ನು ಮಾಡ್ಲಿಕ್ಕೆ ನಮಗೆ ಅವಕಾಶ ಇಲ್ಲ ಅಂದ್ರೆ ಏನ್ ಸರ್ ಮಾಡೋದು? ನಾವು ದೇವರದ್ದು ಮಾಡದಿದ್ರೆ ಮತ್ತೆ ಯಾರದ್ದು ಮಾಡೋದು ಹೇಳಿ? ನಮ್ಮ ಪರಮಾತ್ಮ ಶ್ರೀಕೃಷ್ಣ ಪರಮಾತ್ಮ ವಿಠ್ಠಲ ಅವರಿಗೆ ಎಷ್ಟು ಹೆಸರುಂಟು, 100,000 ಹೆಸರಿದ್ದಂತ ವ್ಯಕ್ತಿ ಅಂತ ದೇವರವರು. ಆ ದೇವರ ಒಂದು ಲೀಲೆಯನ್ನು ಮಾಡ್ಲಿಕ್ಕೆ ನಮಗೆ ಅವಕಾಶ ಕೊಡದಿದ್ರೆ ಇದು ಸರ್ಕಾರ ಅಲ್ಲ, ಇಲ್ಲಿ ಬಂದ ಅಧಿಕಾರಿಗಳು ಒಂದೊಂದು ರೂಲ್ಸ್ ಹಾಕ್ತಾರೆ, ಒಂದೊಂದು ನಿಯಮ ಹಾಕ್ತಾರೆ. ನಾವು ತಪ್ಪಿ ಎಲ್ಲಿಯೂ ನಡೆಯುವುದಿಲ್ಲ. ಈಗ ಏನಾಗ್ತದೆ ಅಂತ ಹೇಳಿದ್ರೆ ಈ ಒಂದು ವಿಚಾರ ಗಮನಕ್ಕೆ ಬರಬೇಕು, ಸರ್ಕಾರದ ಗಮನಕ್ಕೆ ಬರಬೇಕು. ಯಾಕಂದ್ರೆ ಈಗ ಈ ಪೊಲೀಸ್ ಕಮಿಷನರ್ ಕುಲ್ದೀಪ್ ಕುಮಾರ್ ಜೈನ್ ಅವರು ಹೇಳಿರುವಂತಹ ಹೇಳಿಕೆ ಮಾತುಗಳು ಅಂತ ಬಂದಾಗ ಇದು ಗಮನಕ್ಕೆ ಬಂದಾಗ ಈಗ ಟ್ರಾನ್ಸ್ಫರ್ ಆಗಿ ಬಂದಿದ್ದಾರೆ ಹೊಸಬ್ರು. ಅರ್ಥ ಮಾಡಿಕೊಂಡು ಇಲ್ಲಿನ ಜನರ ಭಾವನೆಗಳು ಏನಿದೆ ಅದನ್ನ ಅರ್ಥ ಮಾಡಿಕೊಂಡು ನಮ್ಮ ಈ ಹಿಂದಿನ ಆಚರಣೆಗಳು ಏನಿತ್ತು ಅದನ್ನ ಅವರು ಕಾರ್ಯರೂಪಕ್ಕೆ ತರುವಂತೆ
ಒಂದು ಅವಕಾಶ ನೀಡಬೇಕು ಅನ್ನೋದು ನಮ್ಗಳ ಒಂದು ವಾದ, ಒಂದು ಚರಿತ್ರೆಯನ್ನು ತಿಳ್ಕೊಳ್ಬೇಕು. ನಮ್ಮ ಪರಮಾತ್ಮನ ಚರಿತ್ರೆಯನ್ನು ಅವರು ತಿಳ್ಕೊಂಡೇ ಒಂದು ರೂಲ್ಸ್ ಮಾಡ್ಬೇಕು. ಎಲ್ಲಿ ಸಹ ತಪ್ಪಲಿಲ್ಲ ನೋಡಿ. ನಮ್ಮ ಚರಿತ್ರೆ ದೇವರ ಬಗ್ಗೆ ಎಲ್ಲಿ ತಪ್ಪಲಿಲ್ಲ ಅಲ್ವಾ? ಅವರು ಬಿಡ್ಲಿಲ್ಲ, ತಪ್ಪಿದವರನ್ನು ಬಿಡ್ಲಿಲ್ಲ. ಪರಮಾತ್ಮ ಶ್ರೀಕೃಷ್ಣ ಪರಮಾತ್ಮ ಯಾರು ತಪ್ಪಿದವನಿಗೆ ಅವರು ಉತ್ತರ ಕೊಟ್ಟಿದ್ದಾರೆ. ಅವರು ಆದ ಕಾರಣ ಯಾಕೆ ನಾವು ತಪ್ಪು ಮಾಡಬೇಕು? ಅವರ ಸೇವೆ ಮಾಡುವ ನಮಗೊಂದು ಅವಕಾಶ ಸಿಕ್ಕಿದೆ ಈ ಜನ್ಮದಲ್ಲಿ. ಈ ಜನ್ಮದಲ್ಲಿ ಅವರ ಸೇವೆ ಮಾಡುವಂತ ಅವಕಾಶ ನಮ್ಗೆಲ್ಲರಿಗೆ ಸಿಕ್ಕಿದೆ. ಆದ ಕಾರಣ ನಾವು ಅದನ್ನು ವಿಜೃಂಭಣೆಯಿಂದ ಮಾಡುವ, ಯಾರಿಗೂ ತೊಂದರೆ ಮಾಡದೆ ನಾವು ಮಾಡುವ ಅಂತ ಹೇಳಿ ನಾನು ಕೈ ಮುಗಿದು ಬೇಡುವುದು ಅಷ್ಟೇ. ಎಸ್ ಸರ್. ಜೊತೆಗೆ ಮತ್ತೊಂದು ಕರೆಯಿದೆ. ಸರ್ ನಮಸ್ತೆ. ಸರ್ ನಮಸ್ತೆ. ಹಲೋ ನಮಸ್ತೆ ಸರ್, ತಮ್ಮ ಹೆಸರುಗಳಿಂದ ಸರ್? ಅಭಿಷೇಕ್ ಒಂದು ಹತ್ತಾವರದ ಅಭಿಷೇಕ್ ಪಾತ್ರಲ್ಲ ಸರ್? ಸರ್ ಮಾರ್ಗಸೂಚಿ ಪೂರ ಕರೆಕ್ಟ್ ಸರ್. ಒಂಜೊಂಜಿ ಮಾರ್ಗಸೂಚಿ ಆತನ ಜವನೀರ್ ಏರ್ಲ ಮಸ್ತ್ ತಂಡ ಮಸ್ತ್ ಟೀಮ್ ಉಂಡು. ಪಾಪ ವರ್ಷ ಕಾಪುನು ಬನ್ನ ಇತ್ತೆ ಎಲ್ಲ ಮೊಸರು ಕುಡಿಕಾಣ ನೆಕ್ಸ್ಟ್ ವರ್ಷಕ್ಕೆ ಪ್ಲಾನ್ ಪಾಡ್ದುಪ್ಪೇರಿ. ನಮ್ಮ ನೆಕ್ಸ್ಟ್ ಗತ್ತಡು ಮನ್ಪುಗ ನಿರ್ದುಲೊಂಜಿ ಗತ್ತಡು ಮನ್ಪೋಡು ಮಾರ ಟೀಮ್, ನಮ್ಮ ಟೀಮ್ ಇಂಚ ಮನ್ಪೋಡು, ಈಚು ಪಿಲಿಪಾಡು, ಈಚು ನಾಸಿಕ್ ಪನೋಡು ಅಂಚ ಬಾರಿ ಮನಸ್ಸು ಬಾರಿ ನಿಲ್ಪುನು ಜವನರಿಗೆ. ಸಾಧಾರಣ ಏರ್ಲ ಕಾಸಿತ್ತು ದತ್ತತಿ ಸರ್. ಟ್ಯಾಬ್ಲೋ ಜಪುಡವನು ಪಿಲಿ ಜಪುಡವನು ಅತ್ತು ಹೂವಾಂಡಲ್ ಒಂಜಿತ್ತ ಟ್ಯಾಬ್ಲೋದೊಂದು ಒಂಜಿ ಹೂವಾಂಡ್ಲ ಫಂಕ್ಷನ್ ಗಿತ್ತ ಟ್ಯಾಬ್ಲೋ ಕಾಸಿತ್ತಿನ ಕ್ಲತ್ತ ಜವನೇರಿ ಅಕ್ಕಲ್ನ ಕಿಸೇರ್ದು ಬೆಂತಿನ ಕಾಸಿನ ಪಾಡ್ದು ಮುಜಿ ಮುಸ್ತಾರ 4 ಸರ್. ಕೆಲವು ಟೀಮ್ ಸ್ಟೂಡೆಂಟ್ ನಕ್ಲು ಉಪ್ಪೇರ ಅಕ್ಕಲ ಪಾಕೆಟ್ ಮನಿ ನಕ್ಲಿ ದೀವ್ ಒಂದು ಅವು ಒಂಜಿ ವರ್ಷದ ಒಂಜಿ ಪರ್ಬಕ್ ಹಾಪುನತ್ತೆ ಸರ್. 10 ಗಂಟೆ ಮುಗಿಪುಲೆ 11 ಗಂಟೆ ನಿಕ್ಕಲೆ ತೆಕ್ಕರೆ ಕಟ್ಟೊಚ್ಚಿ ಚಕ್ಕುಲಿ ಕಟ್ಟೊಚ್ಚಿ ಒಂಜಿ ಅರ್ಥ ಉಂಡೆ ಸರ್. ಈ ಮಾರ್ಗಸೂಚಿಗೆ ಅರ್ಥ ಉಂಡೆ. ನಿಜವಾದ ಸಮಿತಿ ದಕ್ಕಲು ಪರೋಡು ಸರ್. ರಿಕ್ವೆಸ್ಟ್ ಮಲ್ಪೋಡು ವರ್ಷದ ಬರ್ಪಿನ ಒಂಜಿ ಪರ್ಬ ಒಂಜಿ ಪರ್ಬಾಗ ಇಂಚೆ ಮಲ್ಪುಲೆ ಮಾಡುದು ಮುಕ್ಕಲು ರಿಕ್ವೆಸ್ಟ್ ಮಾಡಿದ ದಾನಿ ಸರ್ ಪರ್ಮಿಷನ್ ಕೊರಂದೆ ಇಂದಿತ್ತೇನೆ. ಈ ಅಷ್ಟೇಮೇಡ್ ಆತಿನ ಇತ್ತ ಅಷ್ಟೇಮಿಗಿನ ಬಂತೇರಿ ನಾನು ಎಲ್ಲ ನೆಕ್ ಚೌತಿಗೆ ಬರ್ಪುಜಿಂದ ಅದೊಂದು ಗ್ಯಾರಂಟಿ, ಚೌತಿ ಆಯ್ಬೇಕ ದಸರಾಗ ಬರ್ಪುಜಿಂದ ಅದ ಗ್ಯಾರಂಟಿ. ಓಕೆ ಪನ್ಪುನ ಬನ್ನ ಸರ್ ನೆಕ್ಕತ್ ಪನ್ಪಿನಿ ನಮ್ಮ ಕಾಂಡೆ ಮುಟ್ಟ ಮಲ್ಪಲೇನು ಪನ್ಪಿನತ್ತೆ ಟೀಮು. ಕರೆಕ್ಟ್ 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 ಎಸ್ ಸರ್. ಓಕೆ ಸರ್. ಅತ್ತ ಈರ್ಪಣ್ಣ ವಿಚಾರ ಸತ್ಯ ಸರ್. ನೋಡೋಟ ಒಂದು ವಿಚಾರ ದಯಪನಾಗ ಬೊಕೊಂಜಿ ವಿಚಾರ ಎಂಚಪ್ಪ ಒಂದುಂಡು ಪನ್ನಾಗ ಈ ಸಲ ಮೊಸರು ಕುಡಿಕೆ ಉತ್ಸವ ಬಾರಿ ಸ್ಟ್ರಿಕ್ಟ್ ಆವೊಂದುಂಡಿಗೆ ಕಮಿಟಿ ತಕ್ಕಲು ದಾಲ ಮನ್ಪರ ಬುಡೊಂದಿಜ್ಜೇರಿ ನಾವು ಕಮಿಟಿ ತಕ್ಕಲು ಬುಡೊಂದಿಜ್ಜೇರತ್ ಬೈದಿನ ಒಂದು ಹೊಸ ತತ್ತು ಸರ್. ಹೋಯ್ ಸರಿ ಬ್ಲಾಕ್ ಸರ್ ಇನ್ನ ಲೈನ್ ಡಿಸ್ಟರ್ಬೆನ್ಸ್ ಉಂಟು ಸರ್. ಹಲೋ ಸರ್ ಕೇನುಡೆ ಕೇನು ಸರ್. ಎಸ್ ಸರ್ ಪಾತ್ರಲೆ ಸರ್. ಸರ್ ಒಂದು ಹೊಸ ತತ್ತು ಸರ್. ಪನ್ನ ಎಂಕ್ಲ ನೆಟ್ಟ ಒತ್ತಂದೆ ಪೋಯ್ಸರು ಲಾಕ್ಡೌನ್ ಟೈಮ್ ಇಡಿ ಪೋಯ್ಸರು ಕಾಣೆ ಮುಟ್ಟಾಣ ಬಂಡತಿ ಪೊಲೀಸ್ ದಾಖಲು ಬರ್ತೀರಿ ಡಿಪಾರ್ಟ್ಮೆಂಟ್ ನಮ್ಮ ಏಪಲ್ ರೆಸ್ಪೆಕ್ಟ್ ಕೊಡ್ಪ ದಾಯಪ ನಾಕಲ್ ನಮ್ಮನ್ನ ಕಾಪು ನಾಕಲ್ ನಮಗೆ ದಾದಾಂಡಲ್ ಒಂದು ವಿತಿನ್ ಸೆಕೆಂಡ್ ಫೋನ್ ಅನ್ನು ಬರ್ತೀನಿ. ನಮ್ಮ ಮೂಲ ಮೀಟಿಂಗ್ ಆನ್ ಸರ್ ನಮ್ಮ 10 ಕಟ್ಟೇಡಿ ಮೀಟಿಂಗ್ ಆಂಡ್ ಪೊಲೀಸ್ ದರ್ ಬರ್ತೀರಿ ಇಂಚ ಪಂಡಿರಿ ಇಂಚ ನಾಸಿಕ್ ಬ್ಯಾಂಡ್ ಪಾಡ್ರಿಚ್ಚಿ ಮಾರೆ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಪೂರ ಯೂಸ್ ಮಾಡ್ತೀರಿ ಎಂಕ್ಲ ಖುದ್ದಾದ ಪಂಡ ತಾಸೆ ಪನ್ಪಿನವು ಎಂಕ್ಲ ಶೋಕಿಗೆ ಬೋಡದ ಮನ್ಪಿನ ಪಿಲಿಕ ಟ್ಯಾಬ್ಲೋದ ಎದುರು 7 ಜನ ಪಿಲಿಕ ಮರ್ಯಾದೆ ಉಂಡ ಸರ್. ಕರೆಕ್ಟ್ 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 ಐನು ಪಂಡಿನ ಕಾಕಲು ಒತ್ತೊಂಡಿರು ಐನ್ ಯೂಸ್ ಮನ್ಪೋಲಿ ನಿಕಲು ತಾಸೆ ಬೊರ್ಚಿನ ಪಂಪಿನಾರು ಇನ್ಸ್ಪೆಕ್ಟರ್ ಆರು ಪಂಡೇರು ಐನ್ ಯೂಸ್ ಮನ್ಪಲೆ ಅವು ಬೋಡಿಸಿ ನಾವು ನೆಕ್ಸ್ಟ್ ನಾಸಿಕ್ಲ ಪರ್ಮಿಷನ್ ಸಿಗುತ್ತೆ ಸರ್. ಕೇಂಡ ಎಂಕ್ಲ ಒತ್ತ ಪಂಡ 6 ಪಂಡೇರು 11-12 ಗಂಟೆದಲ್ಲೇ ಮುಗಿಯೋಡು ಬಂದಿತ್ತೀರಿ ಎಂಕ್ಲ ಪಂಡೆ ಎಂಕ್ಲ MLA ಸಡ ಪಾತ ವೇದವಸ್ತ ಸಡ ಪಾತಿರ್ವಾನೆ ಎಂಕ್ಲಾನ್ ಓಕೆ ಅಂಚನ ಅಕಲ್ಡ ಪಾತಿರ್ನ ಎಂಕ್ಲಿಗೆ ದಾಳ ಪ್ರಾಬ್ಲಮ್ ವಿತಿನ್ ಸೆಕೆಂಡ್ ಸಾಧಾರಣ ಆಜಿ ಟೀಮ್ ದಾಖಲೆ ಎಂಕ್ಲ ಬಿದ್ದಾಡ ಸರ್. ಪೂರ ಟೀಮ್ ದಾಖಲೆ ಪೋಯ ಮಹಾನಗರ ಪಾಲಿಕೆ ಇಟ್ಟಿರು ಸರ್ ಸಿಕ್ಕಿರು ಸರ್ ಸಿಕ್ಕ ಪರ್ಮಿಷನ್ ಕೊಡಿ ಒಂಜಿ ದಾಲ ಗಲಾಟ ಆವನಿಲ್ಲ ನಿಖಿಲ್ ತೂ ಆರಾಮ್ಸೆ ಮಲ್ಪಲೆ ಮಾತ್ರ ಒಂಚೂರು ದಾದನ ಪ್ರಾಬ್ಲಮ್ ನಿಮ್ಗೆ 6 ಗಂಟೆ ಬಿಟ್ಟು 10 ಗಂಟೆ ಮುಟ್ಟ ಎಂಕ್ಲಿಗೆ ಬುಡ್ಚಪ್ಪ ಪರ್ಮಿಷನ್ ಎಂಕ್ಲಿಗೆ ಆಲ್ಮೋಸ್ಟ್ ಒಂದು ಶೋ ಕೊಡು ಪರ್ಬನ ಮುಗಿಪು ಮೆರವಣಿಗೆ ಆತು ಮೆಲ್ಲಡೊಂಜಿಲ್ಲ ತೊಂಬೋಡು ಒಂದು ಓರವರ ದೇವರನ್ನ ಎದುರು ಸರ್. ಓರವರ ದೇವರನ್ನ ಪಿರವುಡು ಎಂಚಿನ ದೇವರಿಗೆ ಮರ್ಯಾದೆ ಇಜ್ಜ ಒಂದು ಮುಕ್ಲೆ ಅಂತೊನ್ನ ದೇವರನ್ನ ಹೊರ ಟ್ಯಾಬ್ಲೆಟ್ ಒಂಜು ಎದುರುಗೆ ನನ್ನ ಮಿಡಲ್ಟ್ ಮಾಡುವಿರ ನನ್ನ. ಎಸ್ ಸರ್ ಥ್ಯಾಂಕ್ ಯು ಧನ್ಯವಾದ ಸರ್ ಧನ್ಯವಾದ. ಎಸ್ ಓಕೆ ಆಯ್ತು ಒಟ್ಟಿಗೆ ಮಸ್ತ್ ಕಾಲ್ಸ್ ಬರೋದುಂಡು. ಬಿಫೋರ್ ದಟ್ ಒಂಜಿ ಕನ್ಫರ್ಮ್ ಮಾಡ್ತಾರೆ ಶುರು ಮಾಡ್ಬೋದು ಯಾಪನಾಗ ಈ ಒಂದು ಮಾರ್ಗಸೂಚಿ ಕೊಟ್ಟಿರುವಂತವ್ರು ಅಂದ್ರೆ ಈ ಒಂದು ಮಾರ್ಗಸೂಚಿ ಕೊಡ್ತೀನಿ ನಮ್ಮ ಪೊಲೀಸ್ ಕಮಿಷನರ್ ಆದಿತ್ಯನಾರ್ ಕುಲ್ದೀಪ್ ಕುಮಾರ್ ಜೈನ್ ಐತೊಟ್ಟಿಗೆ ಮುಕ್ಲು ಓವೇ ಕಮಿಟಿ ತಕ್ಕಲು ಸ್ಟ್ರಿಕ್ಟ್ ಆರ್ಡರ್ ಮಲ್ ದಿನಕ್ಲತ್ತು ಆ ಕಮಿಟಿ ದಕ್ಕಲ ಲೆವೆಲ್ಡ್ ಬೈ ದಿನಂಚಿನ ಸ್ಟ್ರಿಕ್ಟ್ ಆರ್ಡರ್ ಅತ್ತು ಎಲ್ಲ ಜನಕ್ಕೂ ಎಲ್ಲ ತೆಲ್ಲಂಜಿ ತೂನಾಗ ದಾನ ಮರ ಈ ಸಲದ ಮೊಸರು ಕುಡಿಕೆ ಚಪ್ಪೆ ಅಂಡ್ ದಾಯಿಗೆ ಇಂಚ ಅಂಡ್ ಪಂದಿತ್ತನ ಈ ಸಲ ಕಮಿಟಿ ತಕ್ಕಲು ಭಾರಿ ಸ್ಟ್ರಿಕ್ಟ್ ಆದಿತ್ಯರು ಮಣ್ಣಾಗ ಹತ್ತು ಬೈದಿನಂಚಿನ ಪೊಲೀಸ್ ಇಲಾಖೆ ಬೈದಿನಂಚಿನ ಡಿಪಾರ್ಟ್ಮೆಂಟ್ ಬೈದಿನಂಚಿನ ಒಂದು ಮಾರ್ಗಸೂಚಿ ಅವೇನು ಮಕ್ಕಳು ಪಾಲನೆ ಮಾಡ್ಕೊಡು ಅಂಚ ಅಕ್ಕಳು ಪಾಲನೆ ಮಾಡ್ತದಲ್ಲ ಇರ್ಪನಾಗ ನಿಕ್ಕಲ ಮಿತ್ತ ಅಕ್ಕಳು ಹೇರಿಕೆ ಮನ್ಪುನ ಸಹಜ ಅಂಚೊಪ್ಪನ ನಿಕ್ಲೆಗೆ ಅಕ್ಕಲ ಮಿತ್ತು ಕೋಪ ಅರ್ಪಿನ ಸಹಜ ಅಟ್ ದ ಸೇಮ್ ಟೈಮ್ ಜನಕುಲ್ಲ ನೆತ್ತ ಬಗ್ಗೆ ತಿರಿದುಕೊಡು ದಯಪನಾಗ ಒಂದು ಬದಲಾವಣೆ ತಂದಿನಂಚಿನ ನಮ್ಮ ಡಿಪಾರ್ಟ್ಮೆಂಟ್ ಪಂಡಾಗ ಈ ಒಂದು ವಿಚಾರ ಅವೇತೋ ಜನಕ್ಕೆ ಗೊತ್ತುಜಿ ಆ ಜನಕ್ಕೆಲ್ಲ ದುಂಬುಗು ದೀವೋಡು ನಮ್ಮ ಒಂದು ಈ ಒಂದು ವಿಚಾರನ ಐಕಬೋಡದು ಈ ಚರ್ಚೆ ಐತೊಟ್ಟಿಗೆ ಈ ಚರ್ಚೆ ಅಂತ ಉದಾಡಲ್ಲ
ನಮ್ಮ ಸರ್ಕಾರ ಅದುಪ್ಪಾಡು ಸಂಬಂಧಪಟ್ಟಂಚಿನ ಮುಲ್ಪದ MLA ನಕ್ಲ ಅದುಪ್ಪಾಡು ದಯಪನಾಗ ಈ ದುಂಬುಗ್ಲ ಮತ್ತು ದುಪ್ಪ ನಮ್ಮ ಈ ಆಚಾರ ವಿಚಾರ ಒರಿಪಾರ ಪಡೋದು ಮುಲ್ಪದ ಮಸ್ತ್ ಜನ MLA ನಕ್ಲೋಡು ಬೇಲೆ ಮಲ್ದೇರ್ ಅಂಚುಪ್ಪನಾಗ ನಮ್ಮ ಕಾದರ್ ಸ್ಪೀಕರ್ ಕಾದರ್ ಮುಲ್ಪದ ಇತ್ತದ ಗವರ್ಮೆಂಟ್ ಲಂದ್ ಆರ್ಲೈನ್ ಗಮನಕ್ಕೆ ಕಂತದ ನಮ್ಮ ಆಚಾರ ವಿಚಾರನ ಒರಿಪವನಂಚಿನ ಬೇಲೆ ಮನ್ಪೇರ್ ಬಂದ್ಬಿಟ್ಟು ನಂಬಿಕೆ ಐತೊಟ್ಟಿಗೆ MLA ನಕ್ಲು ಮಸ್ತ್ ಸೊ ಅಕುಲ್ಲ ಈ ಒಂಜಿ ಆಚಾರ ವಿಚಾರ ಒರಿಪವ ಬಂದ್ಪುನಂಚಿನ ನಂಬಿಕೆ ಆ ನಂಬಿಕೆ ಈ ಚರ್ಚೆ ದಯಪನಾಗ ಈ ಚರ್ಚೆನ ಜನಕ್ಲೆದು ದೀಜಿಡ ಬದಲಾವಣೆ ಆಪುಜಿ ದಯಪಡ ಈ ಕಮಿಟಿ ಅಡ್ದು ಕಲ್ಪದ ಜಮನೀರು ಸೇರಿದು ಇಂಚೆ ವಿಷಯ ಬಂದ್ರ ಈ ಸಲ ಇಂಚನೆ ಮನ್ಪೋಡ ಬಂದಾಗ ನಮ್ಮ ಇಂಚನೆ ಮಾತು ಬೋಡಾಗ ಎಪ್ಪಲ ಇಂಚಿನ ಒಂದು ಹೋಗ್ಕೊಂಡು ಸೊ ಐಕ್ ಬೋಡಾದ ಈ ಒಂದು ವಿಚಾರ ಜನಕ್ಲ ದುಂಬುಗು ದಿವಡೆ ಹಾಕೊಂಡು ಐಕ್ ಬೋಡಾದ ಈ ಒಂದು ವಿಚಾರ ಸರ್ ಅತ್ತವರ ಮೊಸರು ಕುಡಿಕೆ ಶರತ್ ಅತ್ತವರ ಸರ್ ಅದೇ ಒಂದು ವಿಚಾರವನ್ನ ಕೇಳಬೇಕು ಯಾಕಂದ್ರೆ ನೀರನ್ನ ಸಿಂಪಡಣೆ ಮಾಡುವಂಥದ್ದು ಆ ಒಂದು ವಿಚಾರ ಈಗ ಬ್ಯಾನ್ ಅನ್ನುವಂಥದ್ದು ಹೇಳಿದ್ದಾರೆ ಈಗ ಈ ಬಾರಿ ಬೇಡ ಅನ್ನುವಂಥದ್ದು ಯಾಕಂದ್ರೆ ಅತ್ತವರದಲ್ಲಿ ಬಹಳಷ್ಟು ಅಂತಹ ಮೋಜು ಮಸ್ತಿಗಳು ಆಗ್ತಾ ಇರುತ್ತೆ ನಾವು ನೋಡಿದ್ದೇವೆ ಏನ್ ಹೇಳ್ತೀರಾ ಸರ್ ಆಕ್ಚುಲಿ ಇದ್ರ ಬಗ್ಗೆ ಮೊನ್ನೆ ಡಿಪಾರ್ಟ್ಮೆಂಟ್ ಅಲ್ಲಿ ಮೀಟಿಂಗ್ ಆಕ್ಚುಲಿ ಈ ಸಲ ಫಸ್ಟ್ ಟೈಮ್ ಈ ಡಿಪಾರ್ಟ್ಮೆಂಟ್ ನವರು ಮಡಕೆ ಕಟ್ಟುವವರನ್ನು ಕರೆದಿದ್ರು ಇಷ್ಟುವರೆಗೆ ಏನಾಗ್ತಿತ್ತು ಅಂದ್ರೆ ಖಾಲಿ ಯಾರು ಟ್ರಕ್ ಮಾಡ್ತಾರೆ ಹುಲಿವೇಷ ಇದು ಸದ್ದಚಿತ್ರ ಇಂಥವರನ್ನು ಒಂದು ಕರೆದು ಮೀಟಿಂಗ್ ಮಾಡ್ತಾ ಇದ್ರು ಈ ಸಲ ಫಸ್ಟ್ ಟೈಮ್ ಡಿಪಾರ್ಟ್ಮೆಂಟ್ ಅವರು ಮಡಕೆ ಕಟ್ಟುವವರನ್ನು ಕರೆದು ಒಂದು ಮೀಟಿಂಗ್ ಮಾಡಿದ್ರು ಆಗ ಅವರು ಮಾಡುವಾಗ ಏನ್ ಹೇಳ್ತಿದ್ರೆ 25 ಮಡಕೆಗೆ ಮಾತ್ರ ಅವಕಾಶ ಹೇಳಿದ್ರು ಆಮೇಲೆ ನಾವು ಸಮಿತಿಯವರೇ ಮಾತಾಡಿದ್ದು ಸಮಿತಿ ಅಲ್ಲಿ 35-40ರವರೆಗೆ ಬಂತಲ್ಲಿ ಅಲ್ಲಿ ಮಾತಾಡಿ ನೀರಿನ ವಿಚಾರ ಬಂದಾಗ ನೀರು ಇಡ್ಲಿಕ್ಕೆ ಇಲ್ಲ ಅಂತ ಹೇಳಿದ್ರು ಆಮೇಲೆ ಮಾತಾಡಿದಾಗ 2 ಡ್ರಮ್ ಇಡುವ ಅಂತ ಆಯ್ತು ಆಮೇಲೆ ನಾವು ಮಾತಾಡಿದ್ವಿ 4 ಮಾತ್ರ ಚಪ್ಪರ್ ಹಾಕ್ಲಿಕ್ಕೆ ಇಲ್ಲದೆ 6 ಕಂಬದ ಚಪ್ಪರ್ ಹಾಕ್ತಾರೆ ಅಂದ್ರೆ 3 ಆಗ ಹೇಳಿದ್ರು ನಾವು ಹೇಳಿದ್ದು 4 ಮೂಲೆಗೆ 4 ನೀರಿಡ್ಬೋದು ಅಂತ ಹೇಳಿ ಮತ್ತು ಆಕ್ಚುಲಿ ಆ ಮೀಟಿಂಗ್ ಅಲ್ಲಿ ಬಂದ್ಮೇಲೆ ಮತ್ತು ನಾವು ಮಾತಾಡಿದ್ದೇವೆ 6 ಡ್ರಮ್ ಇಡ್ಬೋದು ಅಂತ ಹೇಳಿದ್ದಾರೆ ಮಡಕೆನೂ ಅಷ್ಟೇ ಅಲ್ಲಿ 25 ಅಂತ ಹೇಳಿದ್ದು ನೆಕ್ಸ್ಟ್ ಡೇ ACP ಆಫೀಸಲ್ಲಿ ಮೀಟಿಂಗ್ ಇತ್ತು ಆಗ ಇವರು ಬಂದಿದ್ರು ಎಲ್ಲಾ ಸಮಿತಿಯವರು ಬಂದಿದ್ರು ಅಲ್ಲಿ ಏನಾಯ್ತಂದ್ರೆ ಇದೇ ಈಗ ಮಾತಾಡಿದ್ರೆ ನೀವು ಮಾತಾಡುವಾಗ ಬೇರೆ ವಿಚಾರ ಇರುತ್ತೆ ಎಲ್ಲರೂ ಸೇರಿ ಮಾತಾಡುವಾಗ ವಿಚಾರಗಳು ಬೇರೆ ಇರ್ತದೆ ಅಂದ್ರೆ ಎಲ್ಲರೂ ಸೇರಿ ಮಾತಾಡುವಾಗ ಎಲ್ಲರೂ ಮಾತಾಡೋದಿಲ್ಲ ಕರೆಕ್ಟ್ ನಾನು ಒಬ್ಬನೇ ಇದ್ದಾಗ ಎಲ್ಲರೂ ಮಾತಾಡ್ತಾರೆ ಆ ತರ ಆಗುತ್ತೆ ಹಾಗಾಗಿ ಅಲ್ಲಿ ಒಬ್ರು ಹೇಳಿದ್ರು ನೀವೇ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ನೀವೇ ಒಂದು ಹೇಳಿಕೆ ಕೊಡಿ ಅಂತ ಹೇಳಿ ನಾನು ಹೇಳಿದ್ದೆ SCP ಅವ್ರ ಹತ್ರ ಸರ್ ಅದೀಗ ನಾವು ಹೇಳಿದ್ರೆ ಕದ್ದೆಡ್ ಆತ್ ಬಿಟ್ಪು ನಿಖುಲ್ದಾನೆ ಬಿಟ್ಪುಜರ್ ಅಂತ ಬರ್ತದೆ ಒಂದು ಹೇಳಿಕೆ ಅದಕ್ಕೆ ಅವ್ರು ಸರಿ ಅಂತ ಹೇಳಿ ನೆಕ್ಸ್ಟ್ ಪೇಪರ್ ಅಲ್ಲಿ ಬಂತು ನೀರಿನ ವಿಚಾರಕ್ಕೆ ಬಂದಾಗ ಆಕ್ಚುಲಿ ಓಕಳಿ ಇಲ್ಲದಿದ್ರೆ ಮೊಸರು ಹುಡುಕಿ ಇಲ್ಲ ಯಾಕೆಂದ್ರೆ ಅವ್ರು ಹೇಳಿದಾಗೆ ಅದು ಕೃಷ್ಣನ ಲೀಲೆಗಳೆಲ್ಲ ಅಂದ್ರೆ ಹೌದು ಕೆಲವು ಕಡೆ ನೀರು ಹರಿಸ್ತಾರೆ ಮಹಿಳೆಯರ ಮೇಲೆ ಬೀಳ್ತದೆ ಮಕ್ಕಳ ಮೇಲೆ ಬೀಳ್ತದೆ ಕೆಲವುಗಳ ಕಂಪ್ಲೇಂಟ್ ಬರುತ್ತೆ ಸಹಜ ಮುಖಕ್ಕೆ ಹಾಕ್ತಾರೆ ಬೇಡದೆಲ್ಲ ನೀರು ಹಾಕ್ತಾರೆ ಮತ್ತಂದ್ರೆ ಬಿಸಾಡುವಾಗ ಏನಾಗ್ತದೆ ಕೈಯಲ್ಲಿ ಇರೋದು ತಪ್ಪಿ ಕೆಲವರ ಮೇಲೆ ಬಿದ್ದದ ಇನ್ಸಿಡೆಂಟ್ ಇದೆ ಹಾಗಾಗಿ ನಾವು ಹೇಳ್ತೇವೆ ಇದು ಮಾಡಿ ಅಂತ ಹೇಳಿ ಬಟ್ ಡಿಪಾರ್ಟ್ಮೆಂಟ್ ನೀರು ಇಲ್ಲದನ್ನು ನಾವು ಇಷ್ಟಕ್ಕೆ ಇದು ಮಾಡಿದ್ದೇವೆ ನೀರು ಇದು ಮಾಡ್ಲೇಬಾರ್ದು ನಾವು ಹೇಳಲಿಲ್ಲ ನಾವು ಸಮಿತಿಯವ್ರು ಹೇಳಿಲ್ಲ ಅವ್ರ ಡಿಪಾರ್ಟ್ಮೆಂಟ್ ಅವ್ರು ನೀರು ಇಡಬಾರ್ದು ಅಂತ ಹೇಳಿದ್ರು ನಾವು ಅದನ್ನು ಇದ್ರು ಅದು ಮಡಕೆ ಕೂಡ ಅಷ್ಟೇ ಕೊನೆಗೆ ಒಂದು ತೆಪ್ಪ ಅಂದ್ರೆ ಒಂದು ಚಪ್ಪರ ಒಂದು ಚಪ್ಪರದಲ್ಲಿ 60 ಮಡಕೆವರೆಗೆ ಎಗ್ರಿ ಆದ್ರು ಡಿಪಾರ್ಟ್ಮೆಂಟ್ ನಾವು ಮಾತಾಡಿ ಒಂದೊಂದು ಕ್ಲಬ್ ಇನ್ನೂ 2 ಚಪ್ಪರ ಹಾಕ್ತಾರೆ 120 ಮಡಕೆ ಆಗುತ್ತೆ ಅಂದ್ರೆ ಈಗ ಫೈನಲಿ ಅಂತ ಬಂದಾಗ ಅಲ್ಲಿ 2 ಚಪ್ಪರಗಳನ್ನ ಹಾಕ್ಬೋದು ಹೇಗೆ ಹೇಳಿದ್ದು ಆಕ್ಚುಲಿ ನಾವು ಹೇಳಿದಾಗೆ ಒಂದು ತಂಡಕ್ಕೆ ಒಂದು ಚಪ್ಪರ ಅಂತ ಹೇಳಿ ನಾವು ಕೊಟ್ಟಿದ್ದು ಡಿಪಾರ್ಟ್ಮೆಂಟ್ ಅವ್ರು ಹೇಳಿದ್ರೆ ನಾವು ಕೊಟ್ಟಿರೋದು ಇಲ್ಲ ನಾವು ಹಾಕ್ತಾರೆ ಈಗ ನಾವು ಹೇಳಿದ್ರು 120 ಮೀಟರ್ ಫೀಟ್ ಇದು ಅದು ಒಂದು ಮೊನ್ನೆ ಲಾರಿ ಆಗಿದೆ ಅಂತ ಹೇಳಿ ಈಗ ಪ್ರತಿಯೊಂದು ಈಗ ಒಂದು ಸಂಘ ಸಂಸ್ಥೆಗಳು ಅಲ್ಲಿ ಮಡಿಕೆ ಕಟ್ತಾರಂತ ಬಂದಾಗ ಅವರುಗಳು ವಿದ್ ಪೊಲೀಸ್ ಪರ್ಮಿಷನ್ ತೆಗೆದುಕೊಳ್ಬೇಕು ಆಕ್ಚುಲಿ ಇಲ್ಲ ಡಿಪಾರ್ಟ್ಮೆಂಟ್ ನಮ್ಗೆ ಹೇಳ್ತಾರೆ ಫಸ್ಟ್ ಟೈಮ್ ಕರೆದಿದ್ದು ಅಲ್ಲ ಹೌದು ಈ ಸಲ ಅವರುಗಳು ತೆಗೆದುಕೊಳ್ತಾರೆ ಹಾಗಾದ್ರೆ ಅಂದ್ರೆ ಯಾವ ರೂಟ್ ಅಲ್ಲಿ ತಾವುಗಳು ಕಟ್ತೀರಾ ಅದನ್ನು ಕೂಡ ಅವರಿಗೆ ಹೇಳಬೇಕು ಅನ್ನುವಂಥದ್ದು ಈ ಹಿಂದೆ ಇತ್ತ ಆ ರೀತಿ ಇದೆ ಅಲ್ವಾ ಈ ಬಾರಿ ಇದೆ ಅಂದ್ರೆ ಯಾವ ರೂಟ್ ಗಳಲ್ಲಿ ಕಟ್ತೀರಾ ಅದರಲ್ಲೇ ಅವರು ಓಕೆ ಅಂತ ಹೇಳಿದ್ರೆ ಕಟ್ಟಬೇಕು ಇಲ್ಲದ್ರೆ ಇಲ್ಲ ಎಂತಾಗ ರೂಲ್ಸ್ ಇರುತ್ತೆ ಎಲ್ಲದನ್ನು ರೂಲ್ಸ್ ಅನ್ನು ಫಾಲೋ ಮಾಡ್ಲಿಕ್ಕೆ ಆಗೋದಿಲ್ಲ ಈಗ 10 ಗಂಟೆಗೆ ನಮ್ಮ ಹಿಂದೂ ಇದ್ರಲ್ಲಿ ಯಾವ ಎಲ್ಲಿ ಮುಗಿಯುತ್ತೆ 10 ಗಂಟೆಗೆ ಮುಗಿಯುವುದಿಲ್ಲ
ಓಕೆ 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 ಈಗ ಸರ್ ಸುಧಾಕರ್ ಪೇಜ್ ಅವರ ಸರ್ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್ ಈ ಒಂದು ಬದಲಾವಣೆಗಳ ಬಗ್ಗೆ, ಒಂದು ನೀರಾಟ ಒಂದು ವಿಚಾರವಾಗಿ, ಜೊತೆಗೆ ಈ ಬಗ್ಗೆ ತಮಗೆ ಅಪ್ಡೇಟ್ ಸಿಕ್ಕಿರ್ಬೋದು, ಈ ಮೇಜರ್ ಆಗಿರೋ ಬದಲಾವಣೆಗಳೇನಾದ್ರೂ ಆಗಿದೆ ಸರ್ ಕದ್ರಿಯಲ್ಲಿ ಈ ಬಾರಿ? ಕದ್ರಿಯಲ್ಲಿ ಯಾವಾಗಲೂ ಸೌಮ್ಯವಾಗಿ ಇರ್ತದೆ, ನೀರಾಟದಲ್ಲಿ ಏನು ತೊಂದರೆ ಇಲ್ಲ, ಅದು ಮೋಜಾಗಬಾರ್ದು ಯಾರ್ಯಾರ ಮೇಲೆ ಇದಕ್ಕೆ ಮಾಡೋದಕ್ಕೆಲ್ಲ ಅದು ಮೊದಲಿಂದ ನಾವು ನಿಬಂಧನೆ ಮಾಡ್ತಾ ಇದ್ದೇವೆ, ಇನ್ನೊಬ್ಬರಿಗೆ ಅಪಕಾರ ಆಗಬಾರ್ದು ಅಂತ. ಮತ್ತು ಒಂದು ಸೀಮಿತದೊಳಗೆ ಒಂದ್ಸಲ ನಾವು ಕರೆದಿರ್ತೇವೆ, ಎಲ್ಲರನ್ನು ಕರೆದು ಎಲ್ಲರೂ ಪತ್ರ ಎಲ್ಲ ಕೊಟ್ಟಿರ್ತಾರೆ, ನಮ್ಮ ಸೀಮಾರೇಖೆಯೊಳಗೆ ನಡೀತಾ ಇತ್ತು. ಓಕೆ, ಸುಮ್ಮನೆ ನೀವು ಹಾಗೆ ಮಾಡ್ತೀರಿ ಹೀಗೆ ಮಾಡ್ತೀರಿ ಅಂತ ಅವರನ್ನು ಪುನಃ ಎಬ್ಬಿಸಿ ಇದು ಮಾಡೋದಕ್ಕಿಂತ ಆ ಚಂದದಲ್ಲಿ ಇದ್ದುದನ್ನು ಒಳ್ಳೆಯದಲ್ಲಿ ಮಾಡ್ತಾ ಇದ್ದಾರೆ. ಕದ್ರಲ್ಲಿ ಇವತ್ತಿನ ತನಕ ಬಹಳ ಶಾಂತಿಯುತವಾಗಿದೆ. ಈಗ ಈ ವರ್ಷ ಅದಕ್ಕೆ ಇನ್ನೂ ಮೆರುಗು ಕೊಡಲಿಕ್ಕೆ ಕುಣಿತ ಭಜನಾ ಸ್ಪರ್ಧೆ ಅಂತ ಮಾಡಿದ್ದಾರೆ, ಅದಕ್ಕೆ ಒಳ್ಳೆಯ ಎಂಟ್ರಿ ಬಂತು. ಸುಮಾರು 10-15 ತಂಡಗಳು ತಯಾರಾಗಿದ್ದವು. ಆಮೇಲೆ ತುಂಬ ಜನ ಸ್ತಬ್ಧ ಚಿತ್ರ ಎಲ್ಲ ಮಾಡುವಾಗ ಮೊದಲಿಂದ ನಾವು ನಿಯಮವನ್ನು ಪಾಲಿಸಿಕೊಂಡೇ ಬಂದಿದ್ದಾರೆ ಎಲ್ಲರೂ ಸಹ. ಅದರಿಂದ ಈ ಮಾರ್ಗಸೂಚಿಗಳು ಅಷ್ಟು ಅಗತ್ಯ ಇರಲಿಲ್ಲ ಅಲ್ಲಿ, ಅಂತಹ ಒಂದು ಸೌಮ್ಯ ಉತ್ಸವವೇ ನಡೀತಾ ಇತ್ತು. ಓಕೆ ಓಕೆ. ಈ ಬಾರಿ ಸರ್ ತಾವು ಗಮನಿಸಿರ್ಬೋದು, ಅಂದ್ರೆ ಮಡಕೆ ಬಿಟ್ಟು ಅಲ್ಲಿ ಬೇರೆ ಯಾವುದು ಕೂಡ ಇಡಬಾರ್ದು ಅನ್ನುವಂತಹ ವಿಚಾರವನ್ನ ಹೇಳಿದ್ದಾರೆ. ಯಾಕಂದ್ರೆ ಕದ್ರಿಯಲ್ಲಿ ನಾವು ಆಗಲೇ ನೋಡಿದಾಗ ಬಹಳಷ್ಟು ಪರಿಕರಗಳಲ್ಲಿ ಇಡ್ತಾರೆ ಅಂತ ಬಂದಾಗ ತಾವುಗಳು ಈ ಬಗ್ಗೆ ಗಮನಕ್ಕೆ ತಂದಿದ್ದೀರಾ? ಕಮಿಟಿ ಅವ್ರದ್ದು ಅವರ ಗಮನಕ್ಕೆ ಇಲಾಖೆ ತಂದಿದೆ, ಆದ್ರೆ ಅದು ಒಂದು ಯಾಕಂದ್ರೆ ಇಲಾಖೆ ತಂದಾಗ ಆಕ್ಚುಲಿ ಅಲ್ಟಿಮೇಟ್ಲಿ ಅವರುಗಳು ಪಾಲನೆ ಮಾಡುವಂತದ್ದು ತಮ್ಮನ್ನ, ಕಮಿಟಿಗಳು ಏನ್ ಹೇಳ್ತಾರೆ ತಮ್ಮಗಳನ್ನ ಪಾಲನೆ ಮಾಡಬೇಕು. ಹಾಸ್ಯಕ್ಕಾಗಿ ಮಕ್ಕಳ ಒಂದು ಉತ್ಸಾಹಕ್ಕಾಗಿ ಅದೆಲ್ಲ ಮಾಡುವಂತ, ಅದೇನೇನು ಬೇಡದ್ದೆಲ್ಲ ಕಟ್ಟೋದಿಲ್ಲ. ಹೌದಪ್ಪ, ಯಾವ್ದು ದಿನ ಬಳಕೆಯಲ್ಲಿ ನಿತ್ಯೋಪಯೋಗಿಯಲ್ಲಿ ಇರುವಂತ ವಸ್ತುಗಳನ್ನೇ ಕಟ್ಟೋದು. ಯಾರಿಗೂ ಇನ್ನೊಬ್ರಿಗೆ ಹಿಂಸೆ ಆಗುವ ಹಾಗೆ ಅಥವಾ ಒಂದು ಹೇಸಿಗೆ ಆಗುವ ಹಾಗೆ ವಸ್ತುಗಳನ್ನು ಕಟ್ತಾ ಇಲ್ಲ. ಅದು ಒಂದು ಮೋಜಿಗೆ ಆಗಿರುವಂತ ಅದು ಲೀಲೆ, ಅದೊಂದು ಕೃಷ್ಣನ ಒಂದು ಉತ್ಸವದ ಒಂದು ಭಾಗ ಅದು. ಅದನ್ನ ನಾವು ಕಟ್ಟಬಾರ್ದು ಅಂತ ಹೇಳೋದಷ್ಟು ಸೂಕ್ತ ಅಲ್ಲ. ಹೇಗೆ ಸ್ಪಂದಿಸಿದ್ರು ಸರ್ ಈ ಒಂದು ರೂಲ್ಸ್ ಬಂದ ಮೇಲೆ? ಕದ್ರಿಯಲ್ಲಿ ಬಹಳಷ್ಟು ಅಲ್ಲಿರುವ ನಿಯಮವನ್ನು ವಿರೋಧಿಸುವುದಿಲ್ಲ ಯಾರು ಸಹ, ಯಾಕೆಂದ್ರೆ ಸರ್ಕಾರ ಏನು ನಿಯಮ ಮಾಡಿದೆ ಅದನ್ನು ಪಾಲಿಸ್ತಾರೆ. ಆದ್ರೆ ಇದು ಹೀಗೆ ಮುಂದುವರಿದರೆ ಇನ್ನೆಲ್ಲಾ ಉತ್ಸವಗಳಿಗೂ ಇದು ತೊಂದರೆ ಆಗ್ತದೆ. ಈಗ ಸಿಡಿಮದ್ದು ಉದಾಹರಣೆಗೆ, ಸಿಡಿಮದ್ದು ಒಂದು ಬಹಳ ಪ್ರಮುಖ ಭಾಗ ಒಂದು ರೀತಿಯಲ್ಲಿ. ಇನ್ನು ಅದು ಬೆಂಕಿ ದೀವಟ್ಟಿಗೆ ಪೊಲ್ಯೂಷನ್ ಅಂತ ಹೀಗೆಲ್ಲ ಅದಕ್ಕೊಂದು ಏನಾದರೂ ಹಾಕಿಕೊಂಡು ಬಂದರೆ ಎಲ್ಲ ಒಂದು ಸಾಂಪ್ರದಾಯಿಕ ವಿಷಯಗಳಿಗೂ ಕೂಡ ತೊಂದರೆ ಕೊಡುವ ರೀತಿಯಲ್ಲಿ ಆದ್ರೆ ಬಹಳ ಕಷ್ಟ ಅಲ್ಲ. ಇದೇ ರೀತಿ ಮುಂದುವರೆದ ಒಂದು ವೇಳೆ ಬಹುಶಃ ಪುತ್ತೂರಲ್ಲಿ ಬೇಡಿ ಪರ್ಬ ಅಂತ ಆಗ್ತದೆ, ಹೌದಲ್ವಾ? ಅದೇ ರೀತಿ ಮುಂದುವರೆದ್ರೆ ಅಷ್ಟೇ ಬೆಳೆಯುವ ಉತ್ಸವ ಅಂತ ಈ ರೀತಿ ಮುಂದುವರೆದ್ರೆ ಬಹಳಷ್ಟು ಕಷ್ಟ ಇದೆ. ನಮ್ಮ ಉತ್ಸವದ ಒಂದು ಭಾಗ ಅದು ಅಲ್ವಾ, ಬೇಕಾಗುತ್ತೆ ಧಾರ್ಮಿಕ. ಮತ್ತೆ ಅದು ವೈಜ್ಞಾನಿಕವಾಗಿ ಒಳ್ಳೇದೇ. ಈಗ ಸಿಡಿಮದ್ದು ಬಿಡುವುದರಿಂದ ತುಂಬಾ ಜನ ಸೇರಿದಲ್ಲಿ ಕ್ರಿಮಿನಾಶಕ ಅದು ಒಂದು ರೀತಿಯಲ್ಲಿ ವೈಜ್ಞಾನಿಕವಾಗಿ ಮಾತನಾಡೋದಿದ್ರೆ. ಈಗ ಧಾರ್ಮಿಕ ಒಂದು ಭಾಗ ಇದ್ರೂ ಸಹ ಅದರ ಮೂಲತತ್ವ ಚೆನ್ನಾಗಿದೆ, ಅದು ಯಾಕೆ ಮಾಡಿದ್ರು ಅಂತ ಹೇಳುವಂಥದ್ದು ಮೂಲತತ್ವ ಚೆನ್ನಾಗಿದೆ, ಅದನ್ನು ಅರ್ಥೈಸ್ಕೊಳ್ಳೋದಿಲ್ಲ ಎಷ್ಟೋ ಜನರು ಸಹ. ಮತ್ತೆ ಟ್ಯಾಬ್ಲದಲ್ಲಿ ರೂಪಕ ಮಾಡುವಾಗ ಅದಕ್ಕೊಂದು ವಿವರಣೆ ಕೊಡ್ತಾರೆ. ಕದ್ರಲ್ಲಿ ವಿವರಣೆ ಕೊಟ್ಟಾಗ ಎಷ್ಟೋ ಜನರು ಅದನ್ನು ಆಲಿಸ್ತಾರೆ, ಮಕ್ಕಳಿಗೊಂದು ಕಥೆ ಹೇಳಲಿಕ್ಕೆ ಆಗ್ತದೆ, ಅದನ್ನು ಕಂಡು ಒಂದು ಅದರ ಮೂಲ ತಿರುಳಿ ಏನು ಅಂತ ತಿಳಿದುಕೊಳ್ತಾರೆ. ಅದನ್ನು ಈ ಉತ್ಸವದಕ್ಕೆ ತುಂಬಾ ವಿಶೇಷತೆ ಇದೆ, ಅದನ್ನೆಲ್ಲ ಪಾಲಿಸಿಕೊಂಡು ಬಂದದ್ದು ಸೌಮ್ಯವಾಗಿ ಇತ್ತು. ಹಾಗೆ ಸ್ವಲ್ಪ ಗೊಂದಲ ಇನ್ನು ಮುಂದಕ್ಕೆ, ಯಾಕಂದ್ರೆ 10 ಗಂಟೆ ನಂತರ ಸೌಂಡ್ ಸಿಸ್ಟಮ್ಗಳು ಆಫ್ ಆಗುತ್ತಾ, ಧ್ವನಿವರ್ಧಕಗಳು ಆಫ್ ಆಗುತ್ತಾ ಅನ್ನೋ ಪ್ರಶ್ನೆ. ಯಾಕಂದ್ರೆ ಕದ್ರಿಯಲ್ಲಿ ಬಹಳ ವಿಜೃಂಭಣೆ ಒಂದು ಸ್ಟಾರ್ ನೈಟ್ ಅಂತ ಮಾಡ್ತೀರಾ ತಾವುಗಳು. ಅಟ್ ದ ಸೇಮ್ ಟೈಮ್ ಇಲ್ಲಿ ಹತ್ತರದಲ್ಲೂ ಕೂಡ ಇರುತ್ತೆ, ಆ ಕಡೆ ಹೋದ್ರೆ ಕೊಟ್ಟಾರ ರೋಸ್ಟೋರ್ ಅಲ್ಲೂ ಕೂಡ ಇರುತ್ತೆ, ಆರ್ಕೆಸ್ಟ್ರಾಗಳು ಕೊಟ್ಟಲ್ಲೂ ಕೂಡ ಇರುತ್ತೆ. ಹಾಗಾದ್ರೆ ಏನ್ ಕತೆ ಅನ್ನುವಂಥದ್ದು, 10 ಗಂಟೆ ನಂತರ ಬಂದ್ ಮಾಡಬೇಕಾ ಎಲ್ಲ ಗಾಯಕರು ಅಥವಾ ಅಲ್ಲಿರುವಂತಹ ಒಂದು ಕಲಾವಿದರು ಅನ್ನೋ ಪ್ರಶ್ನೆ ಬರುತ್ತೆ. ಮಾತಾಡೋಣ, ಅದನ್ನು ಏನ್ ಮಾಡ್ಬೇಕಂತ ಗೊತ್ತಿಲ್ಲ, ಒಟ್ಟಿನಲ್ಲಿ ಗೊಂದಲ ಎಲ್ರಿಗೂ ಕೂಡ. ಯಾಕಂದ್ರೆ 10 ಗಂಟೆ ನಂತರ ಕತೆ ಏನು ಅನ್ನೋದಾದ್ರೆ ಸುಪ್ರೀಂ ಕೋರ್ಟ್ ಕೊಟ್ಟಿರುವಂತದ್ದು 10 ಗಂಟೆ ನಂತರ ಧ್ವನಿವರ್ಧಕಗಳು. ಯಾಕಂದ್ರೆ ಈ ಹಿಂದೆ ಆಗಿರುವಂತಹ ಕೆಲವು ಘಟನೆಗಳು ತಮ್ಮ ಗಮನಕ್ಕೆ ಬಂದಿರಬಹುದು. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಹಲೋ ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಓಕೆ, ಕರೆ ಕಟ್ ಆಗಿದೆ. ಮತ್ತೊಂದು ಕರೆ ಇದೆ. ಹಲೋ ಸರ್ ನಮಸ್ತೆ. ಓಕೆ, ಕರೆ ಕಟ್ ಆಗಿದೆ. ಕರೆ ಮಾಡಿದಾಗ ಟಿವಿಯಲ್ಲಿ ಮ್ಯೂಟ್ ಮಾಡಿ ಕರೆ ಮಾಡಿ. ಎಸ್ ಸರ್, ಕುಮಾರ್ ಅವರು, ಬಹಳಷ್ಟು ಅಪ್ಡೇಟ್ಸ್ ನಡುವೆ ಬಹಳಷ್ಟು ಬದಲಾವಣೆಗಳು ಈ ಬಾರಿ ಇದೆ, ಏನ್ ಹೇಳ್ತೀರಾ? ನಾನೊಂದು ಹೇಳ್ಬೇಕಾದ್ರೆ, ಎಲ್ಲ ಈ ಮೊಸರು ಕುಡಿಕೆ ಉತ್ಸವ ಸಮಿತಿ ಇದೆ ಅಲ್ಲ, ಅವರೊಂದು ಎಲ್ಲರೂ ಸೇರಿ, ಅಂದ್ರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಲವು ಕಡೆ ಆಗ್ತಾ ಇದೆ, ಎಲ್ಲರೂ ಸೇರಿ ಕಮಿಷನರ್ಗೆ ಒಂದು ಮನವಿ ಮಾಡೋದು ಒಳ್ಳೆದು. ಯಾಕೆಂದ್ರೆ ನೋಡಿ, ಕುಲ್ದೀಪ್ ಏನೋ ಒಂದು ಸ್ಟೇಟ್ಮೆಂಟ್ ಕೊಟ್ರು, ಎಲ್ಲರನ್ನು ಕರೆದು ಮೀಟಿಂಗ್ ಮಾಡಿದ್ರು, ಸಭೆ ಮಾಡಿದ್ರು, ಹೀಗೆ ಮಾಡ್ಬೇಕು.
ರಾತ್ರಿನೇ ಊರು ಬಿಟ್ಟು ಹೋದ್ರು. ಅದು ಏನೋ ಒಂದು ಕೃಷ್ಣನ ಲೀಲೆ ಇರ್ಬೋದು. ಮತ್ತೆ ನೋಡಿ, ಕೃಷ್ಣ ತುಂಟಾಟ ಆಡ್ತಾ ಬರುದು, ತುಂಟಾಟ ಆಡ್ತಾ ಬರುವಾಗ ಅದು ಕಟ್ಟಬಾರ್ದು, ಚಕ್ಲಿ ಕಟ್ಟಬಾರ್ದು, ಇದು ಕಟ್ಟಬಾರ್ದು, ಯಾವ ಒಂದು ರೂಲ್ಸ್ ಏನು ಅವ್ರು ತರ್ತಾರೆ. ಇವರು ಆ ತರ ಮಾಡೋದಾದ್ರೆ ಸುಪ್ರೀಂ ಕೋರ್ಟ್ ಆದೇಶ ತಂದಿದೆ ಅಲ್ಲ, ಬೆಳಿಗ್ಗೆ 5 ಗಂಟೆಗೆ ಬೊಬ್ಬೆ ಹಾಕ್ಬಾರ್ದು ಅಂತ, ಅದಿಷ್ಟರವರೆಗೆ ಯಾಕೆ ನಿಲ್ಲಿಸ್ಲಿಲ್ಲ ಮಸೀದಿಯಲ್ಲಿ? ಯಾಕೆ ಅದನ್ನು ಬಂದ್ ಮಾಡ್ಲಿಲ್ಲ? ಸುಪ್ರೀಂ ಕೋರ್ಟ್ ದಕ್ಷಿಣ ಕನ್ನಡ ಜಿಲ್ಲೆಯ ನಮ್ಮ ಕಮಿಷನರ್ ಅಲ್ಲ. ನಾನೊಂದು ಹೇಳ್ಬೇಕಾದ್ರೆ ಕೋರ್ಟಿನ ಆದೇಶ ಬರ್ಲಿಲ್ಲ, ಕೋರ್ಟಿನ ಆದೇಶ ಬರ್ಲಿಲ್ಲ. ಇವರಿಗೆ ರಾತ್ರಿ ಹೋಗಿ ಮಲಗಬೇಕು ಬೇಗ, ಅದಕ್ಕೋಸ್ಕರ ಹೇಳ್ತಾ ಇದ್ದಾರೆ ಇವತ್ತು. ನೇರವಾಗಿ ಹೇಳುದು ನಾನು, ಪೊಲೀಸರಿಗೆ 10 ಗಂಟೆ ಒಳಗೆ ಹೋಗಿ ಮಲಗಬೇಕು, ಅದಕ್ಕೋಸ್ಕರ ನಮ್ಮ ಹಿಂದೂ ಧಾರ್ಮಿಕಕ್ಕೆ ಅಡ್ಡಿ ತರ್ತಾ ಇದ್ದಾರೆ. ನಾನು ನಿಜವಾಗಿ ಹೇಳ್ಬೇಕಾದ್ರೆ ಇದು ನಿಜವಾಗಿ ಎಲ್ಲ ಸಮಿತಿಯವರು ಹೋಗಿ ಮಾತಾಡ್ಬೇಕು. ಸುಪ್ರೀಂ ಕೋರ್ಟಿನ ಆದೇಶ ಬರ್ಲಿ. ಈಗ ಓಕೆ, ನಾನು ಒಪ್ತೇನೆ, ಸುಪ್ರೀಂ ಕೋರ್ಟಿನ ಆದೇಶ ಇದೆ 10ವರೆಗೆ ನಿಲ್ಲಿಸಬೇಕು ಅಂತ ಮೈಕ್ಗಳನ್ನು, ಅದು ನಾವು ಒಪ್ತೇವೆ. ಆದ್ರೆ ಅದನ್ನು ಒಪ್ಪುದಾದ್ರೆ ಸುಪ್ರೀಂ ಕೋರ್ಟಿನ ಆದೇಶ ಬಂದಿದೆ ಮಸೀದಿಯಲ್ಲಿ ಬೊಬ್ಬೆ ಹಾಕ್ಬಾರ್ದು ಅಂತ, ನಿಲ್ಲಿಸ್ಲಿಲ್ಲ. ಯಾಕೆ ಇಷ್ಟರವರೆಗೆ ನಿಲ್ಲಿಸ್ಲಿಲ್ಲ? ಬೆಳಿಗ್ಗೆ ಎದ್ದ ತಕ್ಷಣ ಕೇಳುದು ನಮ್ಗೆ ಅದೇ, ದೇವಸ್ಥಾನದ ಗಂಟೆ ಕೇಳುದಿಲ್ಲ ಇವತ್ತು, ಯಾಕೆ ಅದನ್ನು ನಿಲ್ಲಿಸಲಿಲ್ಲ? ಹಾಗಾದ್ರೆ ಒಬ್ಬರಿಗೆ ಒಂದು ನ್ಯಾಯ, ಇನ್ನೊಬ್ಬರಿಗೆ ಒಂದು ನ್ಯಾಯವ? ಇವರಿಗೆ 10-10ವರೆ ಒಳಗೆ ಹೋಗಿ ಮಲಗಬೇಕು. ಅದಕ್ಕೋಸ್ಕರ ಇಡೀ ಹಿಂದೂ ಧರ್ಮ, ನಾನು ಹೇಳ್ಬೇಕಾದ್ರೆ ಇದು ಹಿಂದುತ್ವವನ್ನು ಒಡೆಯುವಂತ ಒಂದು ಕೆಲಸ ಮಾಡ್ತಿದ್ದಾರೆ. ಈಗ ಒಂದು 10 ವರ್ಷದಲ್ಲಿ ಒಂದು ಅಣ್ಣ ಹೇಳಿದ್ರು, ನನಗೆ ಪರಿಚಯ ಉಂಟು ಅಂತ ಹೇಳಿದ್ರು, ಗುರ್ತ ಪರಿಚಯ ಇರಬಹುದು, ಸ್ವಲ್ಪ ನನಗೆ ಹೇಳಿದ್ರು ಹೀಗೆ ಅಂತ. ಸಮಿತಿಯವರು ಏನು ಮಾಡ್ಲಿಕ್ಕೆ ಆಗುದಿಲ್ಲ, ಅದೇ ಹೇಳುದು, ಅವರವರ ನಡುವೆ ಘರ್ಷಣೆ ನೋಡಿ. ಹೌದಪ್ಪ, ಈಗ ನೋಡಿ ನಾನು ಹೇಳ್ಬೇಕಾದ್ರೆ ಇವರು ಸಮಿತಿಯವರು ಹೇಳ್ತಾರೆ ತಂಡದವರಿಗೆ, ಕರ ಕಟ್ಟೊಚ್ಚಿ ಮಾರ, ಅವರೊಂದು ಕಟ್ಟೊಚ್ಚಿ ಮಾರ, ನೀರು ಕಟ್ಟೊಚ್ಚಿ ಮಾರ. ಅವರಿಗೆ ಯಾರ ಮೇಲೆ ಘರ್ಷಣೆ ಬರುದು? ಸಮಿತಿಯವರ ಮೇಲೆ ಘರ್ಷಣೆ. ಅವರು ಮಾಡಿ ಹೋಗ್ತಾರೆ, ಇಲ್ಲಿ ಅವರವರು ಜಗಳ ಮಾಡ್ತಾರೆ. ನಿಜ ನಿಜ. ನಾನು ಹೇಳ್ಬೇಕಾದ್ರೆ ಎಲ್ಲ ಸಮಿತಿಯವರು ಒಟ್ಟಾಗಿ, ನಾನು ನೇರವಾಗಿ ಹೇಳ್ಬೇಕು, ನೇರವಾಗಿ ಮಾಡ್ಬೇಕು ಕಾರ್ಯಕ್ರಮ. ಯಾರು ನಿಲ್ಲಿಸ್ತಾರೆ? ನೇರವಾಗಿ ಕಾರ್ಯಕ್ರಮ ಮಾಡ್ಬೇಕು. ಸ್ವಲ್ಪ ಟ್ಯಾಬ್ಲೋಗಳನ್ನೆಲ್ಲ ಹೇಳ್ಬೇಕು, ಯಾಕಂದ್ರೆ ನಮಗೂ ಬೇಸರ ಆಗುತ್ತೆ. ಟ್ಯಾಬ್ಲೋಗಳು ಒಂದು ಹೇಳ್ಬೇಕಾದ್ರೆ ಒಂದು ಅಥವಾ ಒಂದು ಟ್ಯಾಬ್ಲೋಗಳು ಅಲ್ಲಿ ನಿಲ್ಲುದು, ಒಂದು 10 ನಿಮಿಷ ನಿಲ್ಲುದು, 15 ನಿಮಿಷ ನಿಲ್ಲುದು, ಅದು ತಪ್ಪೇ. ಹೋಗ್ತಾ ಇರ್ಬೇಕು, ಹೋಗ್ತಾ ಇರ್ಬೇಕು. ಆ ದೇವರು ಬರುವಾಗ ಮೂವ್ ಆಗ್ತಾ ಇರ್ಬೇಕು, ಅದು ಮಾಡುದಿಲ್ಲ. ಅದೊಂದು ಕೆಲವು ಸಂಘ ಸಂಸ್ಥೆಯವರು ತಪ್ಪು ಮಾಡ್ತಾ ಇದ್ದಾರೆ. ಎಲ್ಲವನ್ನು ನಾವು ನೋಡಿ, ಎಲ್ಲ ನಮ್ಗೆ ಆಗ್ಲೇಬೇಕು, ಆ ತರ ಆಗ್ಲೇಬೇಕು, ಈ ತರ ಆಗ್ಲೇಬೇಕು, ಅದು ನಾನು ಒಪ್ಪಲ್ಲ. ಮತ್ತೊಂದು ಕಡೆ ನೋಡಿ, ನೀರು ಚೆಲ್ಲುದು, ನೀರು ಹೊಡಿತಾರೆ. ನಾನೊಂದು ಹೇಳ್ಬೇಕಾದ್ರೆ, ನಾನು ಮೊಸರು ಹೊಡಿಕೆ ಹೊಡ್ತಾವ, ಮಡಿಕೆ ಹೊಡಿಲಿಕ್ಕೆ ಹೋದಾವ, ನೀರು ಕೆಳಗಿಂದ ಹೊಡಿಯುವಾಗ ನೋಡಿ ಕಣ್ಣಿಗೆ ಅಲ್ಲಿ ಅರಳು ಉಡಿ ಎಲ್ಲ ಹಾಕ್ತಾರೆ, ಅದ್ರ ಒಳಗಡೆ ಕಲ್ಲರ್ ನೀರು ಹಾಕ್ತಾರೆ. ಅದೆಲ್ಲ ಹಾಕುವಾಗ ಕಣ್ಣಿಗೆ ನೋವಾಗ್ತಾ ಇದೆ ಮಡಿಕೆ ಹೊಡಿಯುವವರಿಗೆ. ಇಲ್ಲಿಂದ ಪುನಃ ನೀರು ಪಾಟೆಯನ್ನು ಹೊಡಿಯುವಾಗ ಉಂಟಲ್ಲ, ಏನೋ ಒಂದು ಇದು ಆಗ್ತದೆ, ಮೂಗಿನ ಒಳಗೆಲ್ಲ ನೀರು ಹೋಗುತ್ತೆ. ನಿಜವಾಗಿ ಅದು ರಿಯಲ್ ಹೇಳ್ಬೇಕಾದ್ರೆ ಕೆಲವರಿಗೆ ಬೇಸರ ಆಗ್ಬಹುದು, ನಾನು ಹೇಳುವಾಗ ನಿಜವಾಗಿ ಅದು ತಪ್ಪು. ಅದಕ್ಕಿಂತ ಒಂದು ಮಾಡಿ ಮಡಿಕೆ ಕಟ್ಟುವವರು ಮೇಲ್ಗಡೆ ಪೈಪ್ ಹಾಕಿ, ಪೈಪಲ್ಲಿ ನೀರು ಇಳಿಸಿ. ಪೈಪಲ್ಲಿ ನೀರು ಇಳಿದ್ರೆ ಅದು ಅವರ ಮೇಲಿಂದ ಇಳಿದು ಹೋಗುತ್ತೆ, ಯಾರಿಗೂ ಆಚೆ ಈಚೆ ಅವರಿಗೆ ನೀರು ಹತ್ತಲ್ಲ. ಇದು ಈಚೆಯಿಂದ ಹೊಡಿಯುವಾಗ ಆಚೆ ಒಂದು ಇದ್ರೆ, ಹೆಂಗಸರ್ ಇದ್ರೆ, ಕೆಲವರೊಂದು ಇದ್ದಾರೆ ಅಲ್ಲಿ ಆಚೆಗಡೆ ಯಾರಾದ್ರಿದ್ರೆ ಪುನಃ ಜೋರು ನೀರು ಹಟ್ಟಿಸುವಂತದ್ದು ಆಗ್ತಾ ಇದೆ. ಅದು ತಪ್ಪು. ಇವಾಗ ಹೇಳ್ಬೇಕಾದ್ರೆ ಮೇಲಿಂದ ಪೈಪ್ ಹಾಕ್ಲಿ. ಒಂದು ಅಶೋಕನಗರದಲ್ಲಿ ಒಂದು ಇದೆ, ಪೈಪ್ ಹಾಕಿದೆ ನಾನು ನೋಡಿದ್ದು, ಅದರಲ್ಲಿ ನೀರು ಅದ ಮೇಲಿಂದ ಬೀಳ್ತದೆ. ಅದು ಕೆಲವರು ಇಂಟೆನ್ಷನಲಿ ಮುಖಕ್ಕೆ ಹೊಡೆಯುವಂತಹ ರೇಟ್ನಲ್ಲಿ ಇದ್ರಲ್ಲೇ ಬಂತು ನೋಡಿ. ಆ ಒಂದು ತಂಡ ನೋಡಿ ಮುಖಕ್ಕೆ ಹೊಡಿತಾ ಉಂಟು. ಮುಖಕ್ಕೆ ಹೊಡಿಯುವಾಗ ಅವ ಪಾಪ ಹೇಗೆ ಹೊಡಿಬೇಕು ಆ ಮಡಿಕೆಯನ್ನು, ಅದೇ ರೀತಿ ಅದೇ ಆಗುದು ನೋಡಿ. ಕಳೆದ ವರ್ಷ ಇಲ್ಲಿ 10 6 ಗಂಟೆ, ಬೆಳಿಗ್ಗೆ 6 ಗಂಟೆ 10 ಕಳೆದ ವರ್ಷ ಈ ರೀತಿ ನೋಡಿ, ಈ ರೀತಿ ಹೊಡಿಯುವಾಗ ಅದು ಎಷ್ಟು ಒಂದು ಹೊಡಿಲಿಕ್ಕೆ ಆಗುದಿಲ್ಲ ಮಡಿಕೆ ಮುಖಕ್ಕೆ. ಅಂದ್ರೆ ಅದೊಂದು ಜೋಸು. ಯುವಕರು ಒಂದು ಏನಂದ್ರೆ ಖರ್ಚು ಮಾಡ್ತಾರೆ ನೋಡಿ, ಅವರ ಕೈಯಿಂದ ಖರ್ಚು ಮಾಡಿ ಅವರು ಅಷ್ಟು ಕಟ್ಟುವಾಗ ಅವರಿಗೊಂದು ಜೋಸು. ಆದ್ರೆ ಅಂತದೆಲ್ಲ ಬೇಡ. ಅದರ ಬದಲು ಮೇಲಿಂದ ಪಂಪ್ ಹಾಕಿ, ನೀರ್ ಹಾಕಿ, ಒಳ್ಳೆ ವಿಷಯ. ಒಂದು ಕಲರ್ ನೀರು ಬೀಳಿ ಅದರಲ್ಲಿ. ಮತ್ತೆ ನಾನೊಂದು ಹೇಳ್ಬೇಕಾದ್ರೆ ಎಲ್ಲ ಸಮಿತಿಯವರು ಒಟ್ಟಾಗಿ ಈಗ ಬಂದ ಕಮಿಷನರ್ಗೆ ಏನಾದ್ರು ಕೊಟ್ಟು, ಮನವಿ ಕೊಟ್ಟು, ಮನವಿ ಕೊಟ್ಟು
ಈ ತರ ಒಂದು ಆಗಿದೆ, ಈ ತರ ನಮ್ಗೆ ಬೇಕು ಮನವಿ ಮಾಡಿದ್ರೆ ಸಮಿತಿಯವರು ಒಳ್ಳೇದು ಅಂತ ನಾನು ಹೇಳುದು. ಯಾಕೆಂದ್ರೆ ಇದರಲ್ಲಿ ಗಣೇಶೋತ್ಸವ ಸಮಿತಿಯವರು ಪಾಲ್ಗೊಳ್ಬೇಕು, ಮತ್ತೊಂದು ಹೇಳಿದ್ರೆ ಶಾರದೋತ್ಸವ ಪಾಲ್ಗೊಳ್ಬೇಕು, ನಾಳೆ ಅವರ ಬುಡಕ್ಕೆ ಬರುತ್ತೆ. ಮತ್ತೊಂದು ವಿನಂತಿ, ನಾನು ಕೈ ಮುಗಿದು ನಿಮ್ಮ ಹತ್ರ ಬೇಡ್ಕೊಳ್ಳುದು ಎಲ್ಲ ಸಮಿತಿಯವರ ಹತ್ರ. ನೋಡಿ, ಅವರೊಂದು 2 ಪಾರ್ಟಿ ಹೇಳಿತು, ದೇವರ ಎದುರುಗಡೆಯಿಂದ ಹೋಗುತ್ತೆ, ಮಸರು ಕುಡಿಕೆಯವರು ಹಿಂದೆಯಿಂದ ಬರುತ್ತೆ. ಅದೇ ರೀತಿ ಬೇರೆ ಬೇರೆ ಚೌತಿ ಕೂಡ ಹಾಗೆ ಆಗಿದೆ, ನವರಾತ್ರಿ ಕೂಡ ಹಾಗೆ ಆಗಿದೆ. ದೇವರು ಹೋದ ನಂತರ ಯಾರಿಗೋಸ್ಕರ ಟ್ಯಾಬ್ಲೋಗಳು, ಯಾರಿಗೋಸ್ಕರ ಮೊಸರು ಕುಡಿಕೆ, ಯಾರಿಗೋಸ್ಕರ ಉಳಿವೇಸ ಬೇಡಲ್ಲ. ದೇವರು ಹೋದ ನಂತರ ಯಾರಿಗೆ? ದೇವರನ್ನು ದಯವಿಟ್ಟು ಹಿಂದೆಯಿಂದನೇ ತಂದ್ರೆ ಒಳ್ಳೇದು. ಯಾಕೆಂದ್ರೆ 3 ಜನ ಸಮಿತಿಯವರು ಇದ್ದೀರಿ ಇಲ್ಲಿ. ಅದೇ ರೀತಿ ಎಷ್ಟೋ ಜನ ನೋಡಿರ್ಬೋದು ಗಣೇಶೋತ್ಸವದವರು, ಶಾರದೋತ್ಸವದವರು, ಅವರು ಸಹ ಅದೇ ರೀತಿ. ಯಾಕೆಂದ್ರೆ ಸಮಯ ಅವರಿಗೆ ಸಂಘ ಸಮಿತಿಯವರಿಗೆ ಒಂದು ಪಾಲನೆ ಮಾಡ್ಲಿಕ್ಕೆ ಹೇಳಿ ಅಂತ ನಿಮ್ಮ ಹತ್ರ ವಿನಂತಿ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಧನ್ಯವಾದಗಳು ಸರ್. ಕೊನೆಯದಾಗಿ ಸರ್, ಈ ಸಂದರ್ಭ ಏನ್ ಹೇಳಿಕ್ಕೆ ಇಷ್ಟಪಡ್ತೀರಾ ಸರ್? ಸುಧಾಕರ್ ರಾವ್ ಪೇಜರ್ ಅವರು ಬಹಳಷ್ಟು ಕರೆಗಳು ಬರ್ತಾ ಇದೆ, ಆದ್ರೆ ಕ್ಷಮಿಸಬೇಕು, ಸಮಯದ ಅಭಾವ ತುಂಬಾನೇ ಇದೆ, ಹಾಗಾಗಿ ಇನ್ನು ಮುಂದೆ ಕರೆಗಳನ್ನ ನಾನು ಸ್ವೀಕಾರ ಮಾಡ್ತಾ ಇಲ್ಲ. ಬಹಳಷ್ಟು ಜನರ ಮನಸ್ಸಿಗೆ ಬಂದಿದೆ, ಜೊತೆಗೆ ಈ ವಿಚಾರ ಅರ್ಥ ಆಗಿದೆ ಅಂತ ನಾನು ಅನ್ಕೊಳ್ತೀನಿ. ಲಾಸ್ಟ್ ಎಕ್ಷನ್ ಸರ್, ಏನ್ ಹೇಳಿಕ್ಕೆ ಇಷ್ಟಪಡ್ತೀರಾ ಈ ಒಂದು ವಿಚಾರ? ಇದು ಒಂದು ತುಳುನಾಡಿನ ಬಹಳ ಒಂದು ಸಂಭ್ರಮದ ಆಚರಣೆಯ ಹಬ್ಬ. ವಿಟ್ಲನ ಪಿಂಡಿಗೆ ಆ ಇಳಿಜಾರಿನ ಕಂಬದ ಮೇಲೆ ಹತ್ತಿ ಅದರ ನಿಧಿಯನ್ನು ತೆಗೆಯುವುದು ಒಂದು ಸಾಹಸವನ್ನು ತೋರಿಸುವಂಥ ಹಬ್ಬ. ಆದ್ದರಿಂದ ಈ ಒಂದು ಹಬ್ಬದಿಂದ ತುಂಬ ಜನರಿಗೆ ಪ್ರೇರೇಪಣೆ ಬರ್ತದೆ. ಅಂದರೆ ಒಂದು ಸಂಘಟನೆಗೂ ಪ್ರೇರೇಪಣೆ ಬರ್ತದೆ, ಮತ್ತು ಅವರವರ ಒಂದು ಶಕ್ತಿತ್ವವನ್ನು ಪ್ರದರ್ಶಿಸಲಿಕ್ಕೂ ಆಗ್ತದೆ. ಈಗ ಅದನ್ನು ಮಡಿಕೆ ಹೊಡೆಯುವುದು ಸುಲಭದ ಕೆಲಸ ಅಲ್ಲ. ಅದು ಕೂಡ ಒಂದು ಅವರಿಂದ ಆ ವ್ಯಾಯಾಮದಿಂದ ಅಥವಾ ಆ ರೀತಿ ಮಾಡೋದ್ರಿಂದ ಅವರು ಒಂದು ವೀರಶಕ್ತಿಯನ್ನು ಪಡೆಯುತ್ತಾರೆ, ಮತ್ತು ಅವರಿಗೆ ಹುಮ್ಮನಸ್ಸು ಕೂಡ ಇರುತ್ತದೆ. ಮತ್ತು ಮುಂದಕ್ಕೆ ಅವರೆಲ್ಲ ದೇಶ ಕಟ್ಟುವ ಒಳ್ಳೆಯ ಯುವಕರವರು, ಅವರನ್ನು ಈ ಥರ ಸಂಘಟನೆ ಮಾಡಬೇಕು ಅಂತೇಳಿ ಹಿಂದಿನವರು ಇದನ್ನು ಸಾರ್ವಜನಿಕವಾಗಿ ರೂಪಿಸಿದರು. ಹಾಗಿರುವ ಕಾರಣ ಇಂಥ ಹಬ್ಬಗಳೆಲ್ಲ ಬಹಳ ಚೆನ್ನಾಗಿ ನೆರವೇರಿ. ಈಗ ನಮ್ಮಲ್ಲಿ ಒಂದು 54 ವರ್ಷದಿಂದ ನಾನು ಎಳೆಯಿಂದ ನೋಡ್ತಾ ಇದ್ದೇನೆ, ಮಾಡಿದ ನಂತರ ಎಷ್ಟೋ ಜನರು ಒಳ್ಳೆ ಗುಣಗಳನ್ನು ಬೆಳೆಸ್ಕೊಂಡಿದ್ದಾರೆ ನಮ್ಮ ಕಣ್ಣ ಮುಂದೆ. ಯಾಕೆಂದರೆ ಅವರಿಗೆ 1 ವರ್ಷ ಅದನ್ನು ಮೆಲುಕು ಹಾಕ್ತಾ ಇರ್ತಾರೆ. ಹಾಗಿರುವಾಗ ಇಂಥ ಹಬ್ಬದಿಂದ ಎಲ್ರಿಗೂ ಒಳಿತಾಗಲಿ, ಮತ್ತು ಇದಕ್ಕೆಲ್ಲ ನಿಬಂಧನೆಗಳನ್ನೆಲ್ಲ ಹಾಕಿ ಇದನ್ನೊಂದು ಚಿರುಚಿ ಬಿಡುವಂಥ ಪ್ರವೃತ್ತಿ ಇದ್ದವರಿಗೆಲ್ಲ ಒಳ್ಳೆ ಗುಣವನ್ನು ಕೊಡಲಿ ಅಂತ ಆಶಿಸ್ತೇನೆ. ಓಕೆ ಸರ್, ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಅದೇ ರೀತಿ ಲಾಸ್ಟ್ ರಿಯಾಕ್ಷನ್ ಸರ್, ಶರತ್ ದತ್ತ ಅವರು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್ ಕೊನೆಯದಾಗಿ? ಆ್ಯಕ್ಚುಲಿ ನೋಡಿ, ಹಿಂದೂಗಳ ಹಬ್ಬ ನಾವು ಆ್ಯಕ್ಚುಲಿ ಎಲ್ರಿ ಅಲ್ಲಿ ಸಮಿತಿಯವರ ಇವರು ಇವರು ಕ್ಲಬ್ಬಿನವರಾಗ್ಲಿ ಸಮಿತಿಯವರಾಗಲಿ ಮಡಕೆ ಹೊಡೆಯೋರು ಎಲ್ಲರೂ ನಾವು ಒಟ್ಟಿಗೆ ಎತ್ಕೊಂಡು ಆಚರಿಸಬೇಕು. ಅದ್ರ ಬದಲಿಗೆ ನನ್ನನ್ನು ದೂರ ಮತ್ತೊಬ್ರು ಇದು ಮಾಡು ತಗೊಳ್ಳಿಕೊಂಡು ಆಕ್ಚುಲಿ ನಮ್ಮ ಹಿಂದೂಗಳ ಹಬ್ಬ ಅಂದ್ರೆ ಎಲ್ಲರೂ ಜೊತೆಯಾಗಿ ಆಚರಿಸಬೇಕು. ನನ್ನೊಂದು ರಿಕ್ವೆಸ್ಟ್ ಅಂದ್ರೆ ಎಲ್ಲರೂ ಆ ತರ ಯೋಚನೆ ಮಾಡಿ ಈ ಹಬ್ಬಗಳನ್ನ ಆಚರಣೆ ಮಾಡಬೇಕು. ಇದು ಅವನು ಸರಿಯಿಲ್ಲ, ಇವನು ಸರಿ ಇಲ್ಲ, ಆ ತರ ಮಾಡಿದ್ರೆ ಯಾವ ಹಬ್ಬಗಳು ಸರಿಯಾಗಿ ನಡೆಯುವುದಿಲ್ಲ. ಅದರಲ್ಲಿ ಯಾವುದೇ ರಾಜಕೀಯ ಬರಬಾರ್ದು. ಅಲ್ಲಿ ಹತ್ತವರದಲ್ಲ ಅಷ್ಟೇ, ಎಲ್ಲಾ ಧರ್ಮದವರು ಇದ್ದಾರೆ, ಎಲ್ಲಾ ಧರ್ಮದವರು ಇದ್ದಾರೆ ಅಲ್ಲಿ. ಆಗ ಮಿಲಗಿಸ್ ಚರ್ಚ್ ಇದೆ, ಈ ಕಡೆ ಮಿಲಗಿಸ್ ಚರ್ಚ್ ಹತ್ರನೇ ಮಾಸ್ಕ್ ಇದೆ, ಈ ಕಡೆ ಬಂದು ದೇವಸ್ಥಾನಗಳಿದೆ, ಎಲ್ಲ ಇದೆ. ಹಾಗಾಗಿ ನಮ್ಗೆ ಯಾವ ಅಲ್ಲಿ ತೊಂದರೆ ಇಷ್ಟವರೆಗೆ ಆಗಿಲ್ಲ. ಹಾಗಾಗಿ ಈ ಬಾರಿಯ ಒಂದು ವಿಚಾರದಲ್ಲಿ ಸ್ವಲ್ಪ ಗಮನವನ್ನು ಪಡೆದುಕೊಳ್ತೀರಾ ಅಂತ ತಾವು ಹೇಳ್ತಾ ಇದ್ದೀರಿ ಅಲ್ವಾ? ನಮ್ಗೆ ಎಲ್ಲರೂ ಬೇಕಲ್ವಾ, ಎಲ್ಲರೂ ಇದ್ದುಕೊಂಡೇ ಆಚರಿಸಬೇಕು. ಓಕೆ ಓಕೆ, ಎಸ್ ಸರ್, ಥ್ಯಾಂಕ್ ಯು ಥ್ಯಾಂಕ್ ಯು. ಲಾಸ್ಟ್ ಸೆಕ್ಷನ್ ಸರ್, ರಮೇಶ್ ಮೆಂಡನ್ ಸರ್, ಏನು ಹೇಳಿಕ್ಕೆ ಇಷ್ಟಪಡ್ತೀರಾ ಸರ್ ಕೊನೆಯದಾಗಿ? ಶ್ರೀಕೃಷ್ಣ ಜನ್ಮಾಷ್ಟಮಿ ಅಂದರೆ ಮೊಸರು ಕುಡಿಕೆ, ಮೊಸರು ಕುಡಿಕೆಯಿಂದನೇ ಸ್ಟಾರ್ಟ್ ಆಗೋದು, ಬೇರೆ ಹೆಸರಿಲ್ಲ ಅದಕ್ಕೆ. ಆದ ಕಾರಣ ಅದು ಮೊಸರು ಕುಡಿಕೆಯಾಗೇ ಇರಬೇಕು. ಮತ್ತು ಹಬ್ಬದಲ್ಲಿ ಸುರುವಿನ ಹಬ್ಬ ಮೊಸರು ಕುಡಿಕೆ, ಇದಕ್ಕೆಲ್ಲ ನಿಬಂಧನೆ ಹಾಕೋದು ಅಷ್ಟು ಸರಿಯಲ್ಲ. ಮೊದಲಿಂದ ಬಂದಂಥ ಹಿಂದೂ ಧರ್ಮದಿಂದ ಬಂದಂಥ ಪೇಜವರು ಹೇಳಿದ್ದಾರೆ, ಶ್ರೀಕೃಷ್ಣ ಅದು ವಿಠ್ಠಲ ಪಿಂಡಿ ಅಂತ, ವಿಠ್ಠಲ ಪರಮಾತ್ಮ ಅಂತ. ಆದುದರಿಂದ ಇದನ್ನು ದಯವಿಟ್ಟು ಇದಕ್ಕೆ ಈ ಥರ ಎಲ್ಲ ಮಾಡೋದು ತಪ್ಪು. ನೋಡಿ ಉಡುಪಿಯಲ್ಲಿ ನೋಡಿ ಮೊಸರು ಹುಡುಕಿಯ ದಿವಸ ಎಷ್ಟು ಎತ್ತರಕ್ಕೆ ಹೋಗ್ತಾರೆ. ಬಾಂಬೆ ನೋಡಿ, ಬಾಂಬೆಯಲ್ಲಿ ದೊಡ್ಡ ದೊಡ್ಡ ಬಿಲ್ಡಿಂಗ್ನ ಮೇಲೆ ಉಂಟು ಅದರ ಸ್ಟೆಪ್ ಕುಡಿಕೆ. ಇಲ್ಲಿ ಇರುವುದು 14 ಫೀಟ್ ನಿಯಮ. ಒಂದು ಸ್ಟೆಪ್ ಅಂದ್ರೆ 5 ಫೀಟ್ ಬರ್ತದೆ, ಮತ್ತೊಂದು 5 ಫೀಟ್, ಮೂರನೇ ಅವನು ಒಬ್ಬನೇ ಹೋಗೋದು ಅಷ್ಟೇ. ಬಾಂಬೆ ಇದು ನೋಡಿ, ಇಲ್ಲಿ ಒಂದು ರೂಲ್ಸು, ಬಾಂಬೆ ಒಂದು ರೂಲ್ಸು, ಉಡುಪಿಯಲ್ಲಿ ಒಂದು ರೂಲ್ಸ್, ಬೇರೆ ಬೇರೆ ರೂಲ್ಸ್ ಮಾಡೋದು ಸರಿಯಲ್ಲ. ಮತ್ತೆ ಕುಡಿಕೆ ಒಟ್ಟಿಗೆ ಮೊದಲು ಮೂಡೆ, ಕೃಷ್ಣಾಷ್ಟಮಿ ಅಂದ್ರೆ ಮೂಡೆ, ರಾತ್ರಿ 12 ಗಂಟೆಗೆ ಕೃಷ್ಣ ಹುಟ್ಟಿದ ಕೂಡಲೇ ಮೂಡೆಗೆ ಹಾಲಾಕಿ ತಿನ್ನುವುದು,
ಮತ್ತು ಕುಟಿಕೆ ಕಟ್ಟುವುದಲ್ಲಿ ಮೂಡೆ ಹಬ್ಬ ಅದು, ಬೇರೆ ಯಾವುದಕ್ಕೆ ಮೂಡೆ ಹಬ್ಬ ಬರುವುದಿಲ್ಲ. ಆದ ಕಾರಣ ಇದಕ್ಕೆ ನಿರ್ಬಂಧ ಹಾಕಿದ್ರೆ ಮತ್ತೆ ಎಲ್ಲದಕ್ಕೂ ಇವರು ಹೇಳಿದಾಗೆ ಒಂದೊಂದೇ ಬೈ ಸ್ಟೆಪ್ ಆಗ್ತಾ ಹೋಗ್ತಾರೆ, ತೊಂದರೆ ಆಗ್ತದೆ. ಆದ ಕಾರಣ ದಯವಿಟ್ಟು ಇದು ಮೊಸರು ಕುಟಿಕೆಯಾಗಿಯೇ ಮುಂದುವರಿಯಲಿ, ಪರಮಾತ್ಮನ ಆಟವನ್ನು ಎಲ್ರಿಗೂ ತೋರಿಸುವ, ಇದಕ್ಕೆ ಎಲ್ಲರೂ ಸಹಕಾರ ಮಾಡಬೇಕಂದ್ರೆ ನಮ್ಮದೊಂದು ವಿನಂತಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಜೊತೆಗೆ ಮೂವರಲ್ಲೂ ಕೂಡ ಅಂದ್ರೆ ಆರ್ಕೆಸ್ಟ್ರಾಗಳು ಇರುತ್ತೆ ಅಥವಾ ಧ್ವನಿವರ್ಧಕಗಳು ಅಂತ ಬಂದಾಗ ಆ ಒಂದು ವಿಚಾರದಲ್ಲಿ ತಾವುಗಳು ಏನು ಗಮನ ಹರಿಸಿದ್ದೀರಾ ಅಥವಾ ಅವರುಗಳಿಗೆ ಏನೊಂದು ನಿಬಂಧನೆಗಳನ್ನ ತಾವುಗಳು ಹೇಳ್ತೀರಾ ಅಥವಾ ಹೇಗೆ? ಅಲ್ಲ, ಧ್ವನಿವರ್ಧಕ ಅದೆಲ್ಲ ಬೇಕಲ್ಲ ಸರ್, ದೇವರಿಗೆ ಬೇಕಾದ ವಸ್ತು. ಪಟಾಕಿ ಬೇಕು, ಜಾಗಂಟೆ ಅಂದ್ರೆ ಅದು ಶಬ್ದ ನಮ್ಗೆ ಕೇಳಬೇಕು, ತರಂಗ, ಅದು ಆರೋಗ್ಯಕ್ಕೆ ಒಳ್ಳೇದು. ಚೆಂಡೆ ಬೇಕು, ವಾದ್ಯ ಬೇಕು, ಇದೆಲ್ಲ ದೇವರಿಗೆ ಮೊದಲೇ ಮಾಡಿ ಇಟ್ಟಿದ್ದಾರೆ. ಕೊಂಬು ಬೇಕು, ಅದೆಲ್ಲ ಮೊದಲೇ ಮಾಡಿ ಇಟ್ಟಿದ್ದಾರೆ, ನಮ್ಮ ಹಿರಿಯರು ಮಾಡಿದ್ದಾರೆ. ದೇವರಂದ್ರೆ ಸಂಭ್ರಮದಿಂದ ಹೋಗುವಂತ ಒಂದು ನಮ್ಮ ದೈವ, ಅದು ದೇವರು ನಮ್ದು. ಆ ದೇವರನ್ನು ನಾವು ಆ ರೀತಿ ನಾವು ಮಾಡಿದ್ರೆ ಮತ್ತೆ ಯಾವ ತರ ಮಾಡುದು? 10 ಟ್ರಕ್ ಇದೆ, 10 ಟ್ರಕ್, 5 ಹುಲಿವೇಷ, 5 ಇದು ಸ್ತಬ್ಧ ಚಿತ್ರ. ಇಷ್ಟೆಲ್ಲ ನೋಡಿ, ಪ್ರತಿಯೊಬ್ಬ ವ್ಯಕ್ತಿ ಇದಕ್ಕೆ ಸಹಕಾರ ಮಾಡ್ತಾನೆ. ಪ್ರತಿಯೊಬ್ಬ ಮೊಸರುಡಿಕೆ ಮಾಡಪ್ಪ ಅಂತ ಹೇಳಿ ಅವನ ಕಿಸೆಯಿಂದ ಹೇಳಿದಾಗೇನೆ ದುಡ್ಡು ಕೊಟ್ಟು ಸಹಕಾರ ಮಾಡಿ ಎಷ್ಟೆಷ್ಟೋ ಖರ್ಚು ಮಾಡ್ತಾರೆ. ಈ ನಮ್ಮ ಟ್ರಕ್ ನೋಡಿ, ನಮ್ಗೆ ಫಸ್ಟ್ ದೇವರಿಗೆ ವಿಠೋಬ ಭಜನೆ ಮಂಡಳಿಯವರು ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಪೂಜೆ ಮಾಡ್ತಾರೆ, ಭಜನೆ ಮಾಡ್ತಾರೆ. ನಿತ್ಯಾನಂದ ಕ್ಲಬ್ಬಿನವರು ಸಾಧಾರಣ 43 ವರ್ಷದಿಂದ ಟ್ರಕ್ ಮಾಡ್ತಾ ಇದ್ದಾರೆ. ಈಗ 4-5 ತಂಡದವರು ಟ್ರಕ್ ಮಾಡ್ತಾ ಇದ್ದಾರೆ. ಯಾಕೆ ನೋಡಿ, ನಮ್ಮ ದೇವರನ್ನು ನೋಡುವ ಅಂತ. ನಮ್ಮ ದೂರ ಹೋಗ್ಲಿಕ್ಕೆ ಆಗುದಿಲ್ಲ ನೋಡಿ, ಬಾಂಬೆಗೆ ಹೋಗಿ ನೋಡ್ಲಿಕ್ಕೆ ಆಗುದಿಲ್ಲ, ಟಿವಿಯಲ್ಲಿ ನೋಡ್ಬೇಕು. ಆ ಊರಿನವರು ಅಲ್ಲಲ್ಲಿ ಮಸೂಡಿಕೆ ಮಾಡೋದನ್ನ ನೋಡಿ ಸಂತೋಷ ಪಡ್ತಾರೆ. ಒಂದು ಹಬ್ಬವನ್ನು ಸಂತೋಷದಲ್ಲಿ ಆಚರಿಸುವ. ಓಕೆ ಸರ್, ಎಸ್ ಸರ್, ಥ್ಯಾಂಕ್ ಯು ಸರ್. ಲಾಸ್ಟ್ ಎಕ್ಷನ್ ಸರ್, ಶಾರ್ಟ್ ಅಂಡ್ ಸ್ವೀಟ್. ಎಸ್ ಸರ್, ಕುಮಾರ್ ಮಾಲೆವರವರು. ನಾನು ಹೇಳೋದಾದ್ರೆ ಎಲ್ರು ಒಮ್ಮತದಿಂದ ಶಾಂತ ರೀತಿಯಲ್ಲಿ ವರ್ಷಂಪ್ರತಿ ಯಾವ ರೀತಿ ಆಗ್ತಾ ಇದೆ ಅದೇ ರೀತಿ ಮುಂದುವರಿಸುವುದು ಒಳ್ಳೇದು. ಯಾಕೆಂದ್ರೆ ಒಂದು ಕಮಿಷನರ್ ಹೇಳಿದ್ರು ಅಂತ ನಾವು ಅದನ್ನು ತಡೆದು ನಿಲ್ಲಿಸಿ ಇದು ಮಾಡೋದಕ್ಕಿಂತ ಅದು ಮತ್ತೆ ನಿಲ್ಲಿಸಿದ್ರೆ ಸಮಿತಿ ಅವರ ಹತ್ರ ಹೇಳುದು, ನೀವು ನಿಲ್ಲಿಸಿದ್ರೆ ಗಣೇಶೋತ್ಸವ ಮಾಡುವವರು ಸಹ ನಿಲ್ಲಿಸಲೇಬೇಕಾಗುತ್ತೆ, ನವರಾತ್ರಿ ಮಾಡುವವರು ಸಹ ನಿಲ್ಲಿಸಲೇಬೇಕಾಗುತ್ತೆ. ಅದಕ್ಕೋಸ್ಕರ ಯಾವ ರೀತಿ ಆಗ್ತಾ ಇದೆ, ಕೃಷ್ಣನ ವೈಭವದಿಂದ ಕೃಷ್ಣ ಯಾವ ರೀತಿ ಹೋಗ್ತಾರೆ ಹೋಗ್ಲಿ, ತಂಡದವರಿಗೆ ಏನು ಅವಕಾಶ ಇದೆ ಮಾಡ್ತಾ ಹೋಗ್ಲಿ ಅಂತ ನಾನು ಈ ಮೂಲಕ ನೇರವಾಗಿ ಹೇಳ್ತೀನಿ. ಓಕೆ, ಶ್ರೀಕೃಷ್ಣ ಪರಮಾತ್ಮ ನೋಡ್ಕೊಡ್ತಾರೆ ಎಲ್ಲವನ್ನ ಅಂತ ಹೇಳ್ತೀನಿ ಅಲ್ವಾ? ನೋಡಿ, ಇದೊಂದು ನೋಡಿ, ನಾನು ನಿಜ ಹೇಳ್ಬೇಕಾದ್ರೆ ನಮ್ಮ ರಾಜ್ಯದ ಸಭಾಧ್ಯಕ್ಷರು ಅಲಂಕಾರದಲ್ಲಿರ್ತಾರೆ ಬೆಂಗಳೂರಿನಲ್ಲಿ ವಿಧಾನಸೌಧದಲ್ಲಿ, ಖಾದರ್ ಅವರು. ನೋಡಿ, ಇವತ್ತು 63ನೇ ವರ್ಷಕ್ಕೆ ತುಪ್ಪಕೋಟಿಗೆ ಅವರೇ ಘನ ಉಪಸ್ಥಿತಿ ಅವರದೇ. ಅವರಿಗೆ ನಿಜವಾಗಿ ನೇರವಾಗಿ ಅರಿವು ಮೂಡಿಸುದು, ನಿಜವಾಗಿ ನೇರವಾಗಿ ಅವರನ್ನೇ ಹೇಳುದು, ಹೀಗೆ ನಿಮ್ಮ ಸರ್ಕಾರ ಬಂದಿದೆ, ಕರೆಕ್ಟ್, ಸರ್ಕಾರ ಕೊಟ್ಟ ಆದೇಶ ಅಲ್ಲ ಇದು ಮಾತ್ರ. ಹೌದು ಹೌದು ಹೌದು, ನಾನು ಹಾಗೆ ಹೇಳಿದೆ, ಅವರಿಗೆ ಹೋಗಿ ಬೇಗ ಮಲಗಬೇಕು ಅದಕ್ಕೋಸ್ಕರ ಅವರೇ ಕೊಟ್ಟಂತ ಆದೇಶ, ಸರ್ಕಾರ ಕೊಟ್ಟದ್ದಲ್ಲ. ಆದ್ರೆ ಸರ್ಕಾರಕ್ಕೆ ಕಣ್ಣು ಬಿಡಿಸುವ ಈ ಸಂಘ ಸಮಿತಿಯವರು ಮಾಡಬೇಕು, ವಿಜೃಂಭಣೆಯಾಗಿ ಗೋಕುಲಾಷ್ಟಮಿ ಆಗ್ಬೇಕು. ಥ್ಯಾಂಕ್ ಯು, ಧನ್ಯವಾದಗಳು. ಎಸ್, ಇದು ಈ ಬಾರಿಯ ಮೊಸರು ಕುಡಿಕೆ ವಿತ್ ಕಂಡೀಷನ್ ಸಪ್ಲೈ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಈ ಸಲ ಒಂಚೂರು ಚಪ್ಪೆ ಹಾಪುಣ ತಯಪಣ್ಣಾಗ ಪೊಲೀಸ್ ಕಮಿಷನರ್ ಪಂತೇರಿ ಈ ಸಲ ಕರನ್ 14 ಹೈಟ್ ಇಡೆ ಕಟ್ಟೋಡು ಎಡ್ದು ಬೊಕ್ಕ ನೀರು ಪುರ ಅಟ್ಟಾರೆಚ್ಚಿ ಎಡ್ದು ಬೊಕ್ಕ ಧ್ವನಿವರ್ಧಕನ ಪುರ ಬಳಕೆ ಮನ್ಪರೆಚ್ಚಿ ಪಟಾಕಿ ಪುಡ ಬಿಟ್ರೆಚ್ಚಿ ಅಂಚು ಈ ಸಲ ಚಪ್ಪೆ ಪುಡ ಬಂದಾಗ ಎಸ್ ಒಂದು ಆಯ್ನ ಅಂಚಿನ ವಿಚಾರ ಒಂದು ಪೊಲೀಸ್ ಕಮಿಷನರ್ ಪಂತೀನಿ ಬದಲಾದ ಕಮಿಟಿ ತಕ್ಕಲು ಪಂತೀನಿ ಅಂತ ವಿಚಾರ ಆತ್ ಆಯ್ತಾ. ಒಟ್ಟಿಗೆ ಆ ಟ್ರಾನ್ಸ್ಫರ್ ಆದ ಪೋಯರ್ ವಾಟ್ ನೆಕ್ಸ್ಟ್ ಬಂದಂಚಿನ ವಿಚಾರ ಎಲ್ಲ ಅಷ್ಟಮಿ ಎಲ್ಲಂಜಿ ಮೊಸರು ಕುಡಿಕೆ ಉತ್ಸವ ಎಸ್ ಕಮಿಟಿ ತಕ್ಕಲು ಪೋದು ಪಾತೇರ್ನ ಹೊಸತ್ತು ಬೈದಿನಂಚಿನ ಅನುಪಮ ಅಗರ್ವಾಲ್ ಅದು ಪಡ್ ಕಮಿಷನರ್ ಅದು ಪಡ ನಮ್ಮ ಆಯ್ತು. ಒಟ್ಟಿಗೆ ನಮ್ಮ ಘನ ಸರ್ಕಾರ ನಮ್ಮ ಸ್ಪೀಕರ್ ಖಾದರ್ ಸರ್ ಉಳ್ಳೇರ ಅಟ್ ದ ಸೇಮ್ ಟೈಮ್ ನಮ್ಮ MLA ನಕಲು ಮುಳ್ಕೊಳ್ಳೇರು ಪಣ್ಣಾಗ ಅಕ್ಲೆನ ಗಮನಕ್ಕೆ ಕಾಣ್ತಿರಲ್ಲ ಈ ಒಂದು ವಿಚಾರ ಅಥವಾ ಜನಕ್ಲ ಮನಸ್ಸು ಗೊಂದಲ ಪರಿಹಾರ ಆತ್ಮವಂಚನ ವಿಚಾರ ಆಂಡ ನೀರು ಅಟ್ಟವನ ವಿಚಾರ ಒಂದು ಪುರಾವಡು ದಾದನ ಆದುಪ್ಪು ಆಂಡ ನಮ್ಮ ಒಂಜಿ ಆಚಾರ ವಿಚಾರ ಅದು ಪಡ್ ಪನಗ ಸಿಡಿಮದ್ದು ಪ್ರದರ್ಶನ ಅಥವಾ ಪಟಾಕಿ ಬುಡುಪುನಂಚಿನ ಅದು ಪಡ್ ನಮ್ಮ ಆಚಾರ ವಿಚಾರ ನಮ್ಮ ಸಂಸ್ಕೃತಿ ಪಂಡದು ಹಿರಿಯಕ್ಕಲು ಪನ್ಪಂಡ ಪಡಗ ನಮ್ಮ ಈತ್ ವರ್ಷದಿಂದ ಕೃಷ್ಣ ಬನ್ನಗನೆ ಅವಂಜಿ ತುಂಟಾಟ ಅವಂಜಿ ಖುಷಿ ಅವಂಜಿ ಸಂತೋಷ ಅವಂಜಿ ಕೊಪ್ಪು ಅವಪುರ ದಾಲ ಇಜ್ಜಿ ಪನ್ನಗ ನಿಕ್ಲು ಸ್ಟ್ರೈಟ್ ಅದು ಪೋಡು ನಿಕ್ಲು ಇಂಚಿನೇ ಪೋಡು ನಿಕ್ಲು ಅಂಚನೆ ಪೋಡು ಪೋಪನೆ ಹಿಡಿದು ಮಿಂಕಡ ಪರ್ಮಿಷನ್ ಕೇಳೋಡು ಬನ್ನಾಗ ಒಂಚೂರು ಬೇಜಾರಾಗಿನ ಸಹಜ ರೋಡ್ ಔಟ್ ಅವಂಜಿ ವಿಚಾರ ಅವೇನು ನಮ್ಮ ಘನ ಸರ್ಕಾರಲ ಘನ ಇಲಾಖೆಲ ಒಂಜಿ ಧಾರ್ಮಿಕದ ಮಿತುಪುನ ನಂಬಿಕೆ ಆ ಭಾವನೆಗೆ ಬೆಲೆ ಕೊರಡು ಪದಕ್ಕೇನುಂಟಲ್ಲ ಬೆಲೆ ಕೊರಡ ಮಾತ್ರ ನಮ್ಮ ಧಾರ್ಮಿಕತೆ ಒರಿಯುಂಡು ಆಯ್ತೊಟ್ಟಿಗೆ ನಮ್ಮ ಭಾವನೆ ಒರಿಯುಂಡು ನಲ್ಲಾತ ನಮ್ಮ ಸ್ಟ್ರಾಂಗ್ ಆಪಿನಿ ಬಾಲಗಂಗಾಧರ್ ತಿಲಕ್ಲ
ಆರು ನಮ್ಮ ಗಣೇಶೋತ್ಸವ ದಾಯ ಪ್ರಾರಂಭ ಮಲ್ದಿರ್ಪನಾಗ ಸಂಘಟನಾತ್ಮಕ ಶಕ್ತಿಗೆ ಬೋಡಾದ ಇಂಚಿನ ಪರ್ಪಪುರ ಪ್ರತಿಯೊಂದು ಜವನ ಸಂಘಟನೆ ಮಂತೊಂದು ಪೋಪುಣ ನಮ್ಮ ದೇಶ ಕಟ್ಟುನಂಚಿನ ಚಿಂತನೆ ಬೆಳಕೊಂಡು ಐಕ ಬೋಡಾದ ದಯಪಣಗ ಅವೇತೋ ರಾತ್ರಿ 12 ಗಂಟೆ 1 ಗಂಟೆ ರಾತ್ರಿ ಪಬ್ಬುಡು ಕ್ಲಬ್ಬುಡು ಅವೇತೋ ಜನ ಜವನಿಯರು ನಲಿಪೇರು ಅವೆಂತೂಪ ಹಂಚಿನ ಮನಸ್ಥಿತಿ ಮುಲ್ಪ ಇಜ್ಜಿ ಸೊ ಐಕ ಬೋಡದು ಒಂದು ನಮ್ಮ ಧಾರ್ಮಿಕತೆ ನಂಬಿಕೆ ನೆಟ್ಟು ಧನಾತ್ಮಕವಾದ ಚಿಂತನೆ ಹೊರತು ಋಣಾತ್ಮಕವಾದ ಒವೇ ರೀತಿಯ ಕೆಲಸ ಆಪುಜಿ ಐಕ ಬೋಡದು ನೆತ್ತ ಬಗ್ಗೆ ಒಂಚೂರು ಯೋಚನೆ ಮನ್ಪಲೆ ಬಂದು ನಮ್ಮ ಘನ ಇಲಾಖೆಗೆ ಪೊಲೀಸ್ ಇಲಾಖೆಗೆ ನಮ್ಮ ಮನವಿ ಮಲ್ತೊಂದಿಲ್ಲ ಆಯ್ತೊಟ್ಟಿಗೆ ಇನ್ನಿತ ನಮ್ಮ ಕಾರ್ಯಕ್ರಮ ಅತಿಥಿ ಗಣ್ಯರು ಶರತ್ ಅತ್ತಾವರ ಪ್ರಧಾನ ಕಾರ್ಯದರ್ಶಿ ಅತ್ತಾವರ ಮೊಸರು ಕುಡಿಕೆ ಉತ್ಸವ ಸರ್ ಥ್ಯಾಂಕ್ ಯು ಸೋ ಮಚ್ ಅದೇ ರೀತಿ ಕುಮಾರ್ ವಾಲೆಮರ್ ಅವರು ಹಿಂದೂ ಮುಖಂಡರು ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಅದೇ ರೀತಿ ರಮೇಶ್ ಮೆಂಡನ್ ಅವರು ವೀರಮಾವತಿ ವ್ಯಾಯಾಮ ಶಾಲೆ ತೊಕ್ಕೊಟ್ಟು ಸರ್ ಥ್ಯಾಂಕ್ ಯು ಸೋ ಮಚ್ ಅದೇ ರೀತಿ ಸುಧಾಕರ್ ರಾವ್ ಪೇಜರ್ ಅವರು ಕದ್ರಿ ಮೊಸರು ಕುಡಿಕೆ ಉತ್ಸವ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಇದು ಇವತ್ತಿನ ವಿಶೇಷ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ ನ್ಯೂಸ್ 24/7 ಎಲ್ಲೇ ಮೀರಿದಂತಹ ಮುಸಲ್ಮಾನರನ್ನು